ಹಲೋ. ಎಲ್ಲರಿಗೂ ಶುಭ ಮುಂಜಾನೆ. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಮಾತೆರೆಗಳ ದಿನತ್ತ ಸೊಲ್ಮೇಲಿಂದ ಸಲ್ಲಿಸೊಂದು ಇವತ್ತು 12ನೇ ಶೀಂಟೂರು ಸ್ಮೃತಿಯ ಈ ಸಂದರ್ಭ ನಮ್ಮ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂಥ ಸನ್ಮಾನ್ಯ ಶಾಸಕರು ಮತ್ತು ಎಲ್ಲ ಗಣ್ಯಾತಿ ಗಣ್ಯರು ಕೂಡ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಈಗಾಗಲೇ ಪ್ರವೇಶದ್ವಾರದ ಬಳಿ ಇರುವಂತಹ ಸ್ಥಾಪಕರ ಪ್ರತಿಮೆಗೆ ನಾವು ಹಾರಾರ್ಪಣೆಯನ್ನು ಮಾಡಿ ಇದೀಗ ಇಲ್ಲಿಗೆ ಬಂದಿದ್ದೇವೆ. ಪೂಜ್ಯ ಸ್ಥಾಪಕರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡುವುದರೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಮತ್ತೆ ಮುಂದಕ್ಕೆ ಕೊಂಡು ಹೋಗ್ತಾ ಇದ್ದೇವೆ. ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ ಅವರು, ನಮ್ಮ ಸನ್ಮಾನಿತರನ್ನು ಸನ್ಮಾನಿಸಲಿರುವಂತಹ ಕನ್ಯಾನ ಸದಾಶಿವ ಶೆಟ್ಟಿಯವರು, ಇಂದು ಸನ್ಮಾನಗೊಳ್ಳಲಿರುವಂತಹ ರೊಟೇರಿಯನ್ ನಿವೃತ್ತ ಸೇನಾಧಿಕಾರಿ ವಿಕ್ರಮ್ ದತ್ತ ಅವರು, ಶೀಂಟೂರು ಸಂಸ್ಮರಣೆ ಮಾಡಲಿರುವಂಥ ಪ್ರೊಫೆಸರ್ ಡಾಕ್ಟರ್ ಡಿ ಶೇಷಪ್ಪ ಅವರು, ಹಾಗೆ ನಮ್ಮ ಮುಖ್ಯ ಅತಿಥಿಗಳಲ್ಲಿ ಓರ್ವರಾದಂಥ ಶ್ರೀ ಅಶ್ರಫ್ ಶಾ ಮಂತೂರು ಇವರೆಲ್ಲರೂ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಪುಷ್ಪಾರ್ಚನೆ ಮಾಡಿದಂಥ ಎಲ್ಲ ಅತಿಥಿಗಳನ್ನು ಗೌರವದಿಂದ ನಾನು ವಿನಂತಿ ಮಾಡ್ತಾ ಇದ್ದೇನೆ, ದಯವಿಟ್ಟು ಬನ್ನಿ ವೇದಿಕೆಯಲ್ಲಿ ಆಸೀನರಾಗಿ. ನಮ್ಮ ಸಂಚಾಲಕರು, ಆಡಳಿತಾಧಿಕಾರಿಯವರು ನಮ್ಮ ಎಲ್ಲ ಅತಿಥಿಗಳನ್ನು ವೇದಿಕೆಯತ್ತ ಬರಮಾಡಿಕೊಂಡು ಅವರನ್ನು ಕುಳ್ಳಿರಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಆತ್ಮೀಯರೇ, ಈ ಬಾರಿಯ ನಮ್ಮ ಆಮಂತ್ರಣ ಪತ್ರಿಕೆಯನ್ನು ನೀವೆಲ್ಲರೂ ಗಮನಿಸಿದ್ದೀರಿ. ಮೇಡಮ್ ರಶ್ಮಿ, ನಮ್ಮ ವಿಶ್ವಸ್ತ ಮಂಡಳಿ ನಿರ್ದೇಶಕರು, ದಯವಿಟ್ಟು ಬನ್ನಿ. ಶ್ರೀಯುತ ಸುಂದರ್ ರೈಗಳು ಸರ್, ತಾವು ದಯವಿಟ್ಟು ವೇದಿಕೆಗೆ ಬನ್ನಿ. ಎಲ್ಲ ಪತ್ರಕರ್ತ ಮಿತ್ರರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದೀರಿ. ಶ್ರೀಯುತ ಶೀಂಟೂರು ಅವರ ಎಲ್ಲ ಅಭಿಮಾನಿಗಳು, ಹಿರಿಯ ಅಭಿಮಾನಿಗಳು ಕೂಡ ಇಲ್ಲಿ ಸೇರಿದ್ದೀರಿ. ನಮ್ಮ ಸಮಾರಂಭದ ಕೇಂದ್ರ ಬಿಂದು ನಮ್ಮ ಸನ್ಮಾನಿತರನ್ನು ಸನ್ಮಾನಿಸಲಿರುವಂಥ ಕನ್ಯಾನ ಸದಾಶಿವ ಶೆಟ್ಟರು ಬರ್ತಾ ಇದ್ದಾರೆ. ಅವರನ್ನು ಎಲ್ಲರ ಚಪ್ಪಾಳೆಯೊಂದಿಗೆ ನಾನು ವೇದಿಕೆಯತ್ತ ಬರಮಾಡಿಕೊಳ್ತಾ ಇದ್ದೇನೆ. ಅತ್ಯಂತ ಸುಸಂದರ್ಭ, ಅತ್ಯಂತ ಸಂತೋಷದ ದಿನ. ನಮಗೆಲ್ಲ ಗೊತ್ತಿದೆ, ಶೀಂಟೂರು ನಾರಾಯಣ ರೈ ಅವರು 1907 ಇದೇ ತಿಂಗಳ ಇದೇ ದಿನ, ಅಂದು ಬುಧವಾರ ಆಗಿತ್ತು, ಅಂದು ಅವರು ಜನ್ಮ ಎತ್ತಿದರು. ಇಂದಿಗೆ ಅವರ 116ನೇ ಜನ್ಮ ಜಯಂತಿ. ಈ ಜನ್ಮ ಜಯಂತಿಯ ಸಂದರ್ಭ ಈ ಕಾರ್ಯಕ್ರಮವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಯೋಜಿಸುವ ನಿಟ್ಟಿನಲ್ಲಿ ನಾವು 3 ಪ್ರಮುಖ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಶೀಂಟೂರರ ಸಂಸ್ಮರಣೆ, ಶೀಂಟೂರರ ಹೆಸರಿನಲ್ಲಿ ಸನ್ಮಾನ ಮತ್ತು ಶೀಂಟೂರರ ಹೆಸರಿನಲ್ಲಿ ಪುರಸ್ಕಾರ, ಶಿಷ್ಯ ವೇತನವನ್ನು ನೀಡುವಂಥ ಈ ಕಾರ್ಯಕ್ರಮ. ಈ 3 ಕಾರ್ಯಕ್ರಮಗಳನ್ನು ಅತ್ಯಂತ ವ್ಯವಸ್ಥಿತವಾಗಿ ಮತ್ತು ಅತ್ಯಂತ ಅರ್ಥಪೂರ್ಣವಾಗಿ ಈ ವೇದಿಕೆಯಿಂದ ನಾವು ನಡೆಸಿಕೊಡುವವರಿದ್ದೇವೆ. ಸವಣೂರಿನ ವಿಶಾಲ 27 ಎಕರೆಗಳ ಈ ವಿದ್ಯಾಗಂಗೋತ್ರಿಯಲ್ಲಿ ಇರುವಂತಹ ವಿದ್ಯಾರಶ್ಮಿ ವಿದ್ಯಾಲಯದ ವಿದ್ಯಾಚೇತನ ಸಭಾಂಗಣದಲ್ಲಿ ನಾವಿದ್ದೇವೆ. ಶೀಂಟೂರು ನಾರಾಯಣ ರೈ ವೇದಿಕೆಯಲ್ಲಿ ನಾವು ಆಸೀನರಾಗಿದ್ದೇವೆ. ನಿಮ್ಮೆಲ್ಲರನ್ನ ಬಹಳ ಪ್ರೀತಿಯಿಂದ ಮತ್ತೊಮ್ಮೆ ನಾನು ಬರಮಾಡಿಕೊಳ್ಳುತ್ತಾ ಸಭಾಧ್ಯಕ್ಷರಾದಂತಹ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರ ಅಣತಿಯನ್ನು ಕೇಳುತ್ತಾ ಈ ಕಾರ್ಯಕ್ರಮವನ್ನು ನಾನು ಪ್ರಸ್ತುತಪಡಿಸುವುದಕ್ಕೆ ಮುಂದಾಗ್ತಾ ಇದ್ದೇನೆ. ಆರಂಭದಲ್ಲಿ ನಾವು ವಿದ್ಯಾರಶ್ಮಿಯ ನೈಮಿತ್ತಿಕ ಸಂಪ್ರದಾಯವಾಗಿ ಇರಿಸಿಕೊಂಡಂತಹ ಸಂಸ್ಕೃತ ಶ್ಲೋಕೋಚ್ಚಾರ ಮತ್ತು ಭಾರತೀಯ ಸಂವಿಧಾನ ಪೀಠಿಕೆಯ ಉಚ್ಚಾರ, ಇದು 2 ನಮ್ಮ ನೈಮಿತ್ತಿಕ ಕಾರ್ಯಕ್ರಮಗಳಲ್ಲಿ ಇರುವಂಥದ್ದು. ಅದನ್ನೇ ನಾವು ಈ ಕಾರ್ಯಕ್ರಮದ ಆರಂಭದಲ್ಲಿ ನಾವು ಪ್ರಸ್ತುತಪಡಿಸುವುದಕ್ಕಾಗಿ ವಿದ್ಯಾರಶ್ಮಿ ವಿದ್ಯಾಲಯದ ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರ ತಂಡವನ್ನು ನಾನು ಆಹ್ವಾನಿಸ್ತಾ ಇದ್ದೇನೆ. ದಯವಿಟ್ಟು ಯಾರು ಎದ್ದು ನಿಲ್ಲುವಂಥ ಅವಶ್ಯಕತೆ ಇಲ್ಲ, ಆಸೀನರಾಗಿಕೊಂಡು ಇರಿ. पूजनीय प्रभो समेषां भावना उज्ज्वल्यतां श्यामचलता दिव्यहीन मानसौजस्तन्यतां वेदमन्त्रान् घोषयेमा धारयेमा सत्यतां
हर्षवर्षाभिप्रसन्न संहरेम विषादताम् स्वार्थभावालोपिता स्युर्विस्तृता प्रीतिर्लता इदन्न मम भावेन अनेन मानवास्युर्मण्डिताः प्रेम गङ्गायामिषन्न वन्दनां कुर्मोऽहयम् नाथ करुणा कन्द करुण पालया जगतीह त्वम् पूजनीय प्रभो समेषां भावना उज्ज्वल्यताम् श्यामचलता दिव्यहीन मानसौजस्तन्यताम्. Good morning to all. I am Vaishnavi of class 9. Constitution of India. Preamble. We the people of India, having solemnly resolved to constitute India into a sovereign, socialist, secular, democratic republic and to secure to all its citizens justice, social, economic and political, liberty of thought, expression, belief, faith and worship, equality of status and of opportunity and to promote among them all fraternity, assuring the dignity of the individual and the unity and integrity of the nation. In our Constituent Assembly, this 26th day of November 1949, do hereby adopt, enact and give to ourselves this Constitution. Thank you. Thank you, Vaishnavi. Really, it was a nice presentation. ನಾವು ಕಾರ್ಯಕ್ರಮದಲ್ಲಿ ಮುಂದೊತ್ತಿ ಹೋಗ್ತಾ ಇದ್ದೇವೆ. ಈ ವಿಶಾಲವಾದಂತಹ ಈ ವಿದ್ಯಾಗಂಗೋತ್ರಿಯ ಆವರಣದಲ್ಲಿ ವಿದ್ಯಾರಶ್ಮಿ ಸಮೂಹ ಶಿಕ್ಷಣ ಸಂಸ್ಥೆಗಳನ್ನು ತಮ್ಮ ತಂದೆಯವರ ಆಶಯದಂತೆ ಸ್ಥಾಪನೆ ಮಾಡಿದವರು ಸನ್ಮಾನ್ಯ ಸವಣೂರು ಶ್ರೀ ಸೀತಾರಾಮರೈಗಳು. ಸಹಕಾರಿ ರತ್ನ ಪ್ರಶಸ್ತಿ ಸಹಿತವಾಗಿ ಅನೇಕ ಪ್ರಶಸ್ತಿಗಳು ಅತ್ಯಂತ ಅರ್ಹವಾಗಿಯೇ ಅವರಿಗೆ ಬಂದದ್ದು ಅದು ವಿಶೇಷವೇನೂ ಅಲ್ಲ. ಅಂತಹ ಒಬ್ಬ ಸರಳ ಸಜ್ಜನ ಮತ್ತು ಈ ಹಳ್ಳಿಯಲ್ಲಿ ಪೇಟೆಯ ಗುಣಮಟ್ಟದ ಶಿಕ್ಷಣ ಹಳ್ಳಿಯ ಮಕ್ಕಳಿಗೆ ಸಿಗಬೇಕನ್ನುವಂಥ ಒಂದೇ ಕನಸಿನೊಂದಿಗೆ ನನಗೆ ಈ ಶಾಲೆಯಿಂದ ಒಂದು ಪೈಸೆಯೂ ಅಗತ್ಯ ಇಲ್ಲ, ಖಂಡಿತವಾಗಿಯೂ ಈ ಶಾಲೆಯ ಆತ್ಮೋದ್ಧಾರ ಆದರೆ ಸಾಕು, ಈ ಶಾಲೆಯ ಮೂಲಕ ಒಂದಷ್ಟು ಮಂದಿ ಭಾರತೀಯ ಪ್ರಜೆಗಳಾಗಿ ಬೆಳಗಿದರೆ ಸಾಕು ಅನ್ನುವಂಥ ಏಕಮಾತ್ರ ಉದ್ದೇಶದಿಂದ ಆಶಯದಿಂದ ಈ ಸಂಸ್ಥೆಯನ್ನು ಅತ್ಯಂತ ನಿಸ್ಪೃಹ ಮನಸ್ಸಿನಿಂದ ನಡೆಸಿಕೊಂಡು ಬರ್ತಾ ಇರುವವರು ನಮ್ಮ ಸಂಚಾಲಕರಾದ ಸವಣೂರು ಶ್ರೀ ಕೆ ಸೀತಾರಾಮರೈ ಅವರು. ಇದೀಗ ಪ್ರಾಸ್ತಾವಿಕ ಮಾತುಗಳನ್ನು ಆಡುತ್ತಾ ಎಲ್ಲರನ್ನು ಸ್ವಾಗತಿಸ್ತಾರೆ. ಸರ್, ಪ್ಲೀಸ್. ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿ ಮಹೋದಯರೇ, ಮುಂಭಾಗದಲ್ಲಿರತಕ್ಕಂಥ ಎಲ್ಲ ನನ್ನ ವಿದ್ಯಾರಶ್ಮಿಯ ಆತ್ಮೀಯ ಬಂಧುಗಳೇ ಮತ್ತು ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ, ಪತ್ರಕರ್ತ ಸ್ನೇಹಿತರೆ, ತಮಗೆಲ್ಲ ತಿಳಿದಂತೆ ನನ್ನ ಈ ಸಂಸ್ಥೆಯನ್ನು ನಾನು ಹುಟ್ಟುಹಾಕಿ ಇವತ್ತಿಗೆ 22 ವರ್ಷಗಳು ಕಳೀತಾ ಬಂತು. 2001ರಲ್ಲಿ ಈ ಸಂಸ್ಥೆಯನ್ನು ಹುಟ್ಟುಹಾಕಿದೆವು. LKGಯಿಂದ BA BComವರೆಗಿನ ಎಲ್ಲ ವ್ಯವಸ್ಥೆಗಳು ಈ ನನ್ನ ಕ್ಯಾಂಪಸ್ನಲ್ಲಿದೆ. ಇದರ ಉದ್ದೇಶವನ್ನು ನಿಮಗೆ ತಿಳಿಸುವುದು ನನ್ನ ಮುಖ್ಯ ಉದ್ದೇಶ. ನನ್ನ ತಂದೆಯವರು 2ನೇ ಮಹಾಯುದ್ಧದ ಕಾಲದಲ್ಲಿ 8 ವರ್ಷಗಳ ಕಾಲ ಬರ್ಮಾದಲ್ಲಿ ಸೋಲ್ಜರಾಗಿ ಕೆಲಸ ಮಾಡಿದ ನಂತರ ಜಿಲ್ಲೆಯ ಬೇರೆ ಬೇರೆ ದಿಕ್ಕಿನಲ್ಲಿ ಅಧ್ಯಾಪಕರಾಗಿ ಕೆಲಸ ಮಾಡಿ ಸುಳ್ಯದಲ್ಲಿ ಬಂದು ನಿವೃತ್ತರಾಗಿ ಸುಳ್ಯದಲ್ಲೇ ಸೆಟ್ಲಾಗಿ ಶಿಂಟೂರು ನಾರಾಯಣ ರೈ ಅಂತ ಹೇಳುವ ಹೆಸರು ನಿವೃತ್ತ ಅಧ್ಯಾಪಕರು ಅಂತ ಹೇಳುವ ಲೆಕ್ಕದಲ್ಲಿ ಅಲ್ಲಿದ್ದರು. ನಾನು ಸವಣೂರಿಗೆ ಬಂದು ಸವಣೂರಿನಲ್ಲಿ ಸೆಟ್ಲಾದ ನಂತರ ನಾವು ಈ ಸಮಾಜ ಸೇವೆ ಎಲ್ಲ ಮಾಡ್ತಿರುವುದನ್ನೆಲ್ಲ ಅವರು ಗಮನಿಸಿದಾಗ ಒಂದು ಸರ್ತಿ ಹೇಳಿದರು ಅವರು, ನೀವು ನಿನ್ನ ಈ ಸಮಾಜ ಸೇವೆಯಲ್ಲಿ 500 1,000 ಕೊಟ್ಟ ಕೂಡಲೇ ನೀನು ದೊಡ್ಡ ಜನ ಆಗೋದಿಲ್ಲ, ನಿನಗೇನಾದ್ರು ಮಾಡಬೇಕಿದ್ದು 2000ನೇ ಇಸ್ವಿಯಲ್ಲಿ ಹೇಳಿದ ಮಾತು. 99 2000 ನಿನಗೆ ಇದ್ದರೆ ಇನ್ನೊಂದು 15-20 ವರ್ಷದಲ್ಲಿ ಆಂಗ್ಲ ಮಾಧ್ಯಮ ಶಾಲೆ ಆಂಗ್ಲ ಮಾಧ್ಯಮ ಅಂತ ಹೇಳುವಂಥದ್ದು ಬಹಳ ಪ್ರಾಮುಖ್ಯ ಘಟ್ಟವನ್ನು ಪಡೀತದೆ. ನಿನಗೆ ಸಾಧ್ಯ ಇದ್ದರೆ ಇಲ್ಲಿ ಒಂದು ಇಂಗ್ಲೀಷ್ ಮೀಡಿಯಂ ಶಾಲೆ ಮಾಡಿ ನನ್ನ ಸವಣೂರಿನ ನಾಗರಿಕರಿಗೆ ಒಂದು ಪ್ರಯೋಜನ ಆಗುವಂಥ ಕೆಲಸ ಮಾಡು ಅಂತ ಹೇಳಿದೆವು. ನಾನು ಕೂಡಲೇ ಅದಕ್ಕೆ ಒಂದು ಥಿಂಕ್ ಟ್ಯಾಂಕ್ ಅಂತ ಮಾಡಿ 99-2000ರಲ್ಲಿ ಒಂದು ಹಿರಿಯರನ್ನೆಲ್ಲ ಸೇರಿಸಿ ಒಂದೇ ದಿವಸ LKG 1ನೇ ಕ್ಲಾಸು 8ನೇ ಕ್ಲಾಸು PUC 4 ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ ಆ ನಂತರ ನರ್ಸಿಂಗ್ ಕಾಲೇಜು ಮಾಡಿದೆ, D.Ed ಕಾಲೇಜು ಮಾಡಿದೆ, ಫಸ್ಟ್ ಗ್ರೇಡ್ ಕಾಲೇಜು ಮಾಡಿದೆ. ಎಲ್ಲ ಈ ಸವಣೂರಿನ ಒಂದು ಹಿತಕ್ಕಾಗಿ ನಡ್ಕೊಂಡು ಬಂತು. 2011ನೇ ಇಸವಿಗೆ ಇದರ ದಶಮಾನೋತ್ಸವವನ್ನು ನಾವು ಆಚರಿಸಬೇಕು ಅಂತ ಹೇಳಿ ಭಾಳ ವಿಜೃಂಭಣೆಯಿಂದ ಮಾಡಬೇಕು ಅಂತ ಹೇಳುವಾಗ ನಾವು ಎಲ್ಲ ನಮ್ಮ ಸ್ನೇಹಿತ ಬಂಧುಗಳನ್ನು ಮತ್ತು ಹಿರಿಯ ಅಧಿಕಾರಿ ಮಿತ್ರರನ್ನೆಲ್ಲ ಕರೆದೆವು. ಆವಾಗ ಇಲ್ಲಿ ಇದರಲ್ಲಿ ನನ್ನ ಸಹಪಾಠಿಯಾಗಿರ್ತಕ್ಕಂಥ DV ಸದಾನಂದ ಅವರು ಮುಖ್ಯಮಂತ್ರಿ ಅದೇ ಸಮಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ದರು. ಅವರನ್ನು ಕೂಡ ಬರಲಿಕ್ಕೆ ಮಾಡಿ AJ ಶೆಟ್ಟಿಯವರು, ನಿಟ್ಟೆ ವಿನಯ ಹೆಗಡೆ ಅವರು, ಶಾಂತಾರಾಮ್ ಶೆಟ್ಟರು ಇವರನ್ನೆಲ್ಲ ಕರೆಸಿ ಇಲ್ಲಿ ದಶಮಾನೋತ್ಸವವನ್ನು ಆಚರಿಸಲಾಯಿತು. ಆ ಸಂದರ್ಭದಲ್ಲಿ
ನಿಟ್ಟೆ ವಿನಯ್ ಹೆಗಡೆ ಅವರು ಹೇಳಿದರು, ಬೇರೆ ಬೇರೆಯವರೆಲ್ಲ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡುವಂಥ ಕ್ರಮ ಎಲ್ಲ ಉಂಟು, ಆದರೆ ನಿನ್ನ ಶಾಲೆಯಲ್ಲಿ ನೀನೇ ಕಲಿಸಿದಂಥ ಮಕ್ಕಳಲ್ಲಿ ಒಳ್ಳೆ ಮಕ್ಕಳನ್ನು ಸೆಲೆಕ್ಟ್ ಮಾಡಿ ಒಂದು 10-15 ಮಕ್ಕಳನ್ನು ಸೆಲೆಕ್ಟ್ ಮಾಡಿ ಕೊಡುವಂಥ ಒಂದು ವ್ಯವಸ್ಥೆ ಮಾಡಬೇಕು, ಅದಕ್ಕೆ ನೀನೊಂದು ಫಂಡ್ಸ್ ಮಾಡಬೇಕು ಅಂತ. ಆಗ ನಿಟ್ಟೆಯವರೇ ಒಂದು ಹೇಳಿದರು, ನಾನು ಒಂದು ನಿನ್ನ ಎ.ಜೆ. ಶೆಟ್ಟರು ನನಗೆ ಇದಕ್ಕೆ 10 ಲಕ್ಷ ರೂಪಾಯಿ ಕೊಡಬೇಕು, ಕೊಟ್ಟರೆ ನಾನು 2 ಲಕ್ಷ ರೂಪಾಯಿ ಕೊಡ್ತೇನೆ ಅಂತೇಳಿ ಅದೇ ಒಂದು ವೇದಿಕೆಯಲ್ಲಿ ಘೋಷಣೆ ಆಗಿ ಸುಮಾರು 10-15 ಲಕ್ಷ ರೂಪಾಯಿ ಕಲೆಕ್ಷನ್ ಆಗಿ ಅದರ ಬರತಕ್ಕಂಥ ಬಡ್ಡಿಯಲ್ಲಿ ಪ್ರತಿ ವರ್ಷ ನಾವು ಶಿಂಟೂರು ಸ್ಮೃತಿ ಅಂತ ಹೇಳಿ ನನ್ನ ತಂದೆಯವರನ್ನು ನೆನಪು ಮಾಡತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡು ಇದು 12ನೇ ವರ್ಷ. ಸುಳ್ಯದಲ್ಲಿ ನನ್ನ ತಂದೆಯವರು ಅಲ್ಲೇ ಅಧ್ಯಾಪಕರಾಗಿ ಅಲ್ಲೇ ನಿವೃತ್ತಿಯಾಗಿ ಬೆಳೆದದ್ರಿಂದ ಹೆಚ್ಚಿನ ಸುಳ್ಯದವರೆಲ್ಲ ಇದರಲ್ಲಿ ನಮ್ಮೊಟ್ಟಿಗೆ ಪಾಲ್ಗೊಳ್ತಾರೆ. ಇಂಥ ಒಂದು ಸಂತೋಷ ಸಮಾರಂಭದ ಇವತ್ತು 12ನೇ ಸಮಾರಂಭ ಇದು. ಅದಕ್ಕೆ ಬಂದಿರತಕ್ಕಂಥ ಎಲ್ಲ ನಿಮ್ಮನ್ನೆಲ್ಲ ಸ್ವಾಗತಿಸುವುದು ನನ್ನ ಆದ್ಯ ಕರ್ತವ್ಯ. ಪ್ರಪ್ರಥಮವಾಗಿ ಇವತ್ತು ನಮಗೆ ಭಾಳ ಸಂತೋಷ ತಂದದ್ದು ಅಂತ ಹೇಳಿದರೆ ನಮ್ಮ ಸಭಾಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರಾದಂಥ ಅಶೋಕ್ ರೈ ಅವರು ನಮ್ಮ ವ್ಯವಸ್ಥೆಯಲ್ಲಿ ಪಾಲ್ಗೊಂಡದ್ದು. ಅಶೋಕ್ ರೈ ಅವರ ಬಗ್ಗೆ ಈಗಾಗಲೇ ನಿಮಗೆಲ್ಲ ತಿಳಿದಿದೆ. ಕೇವಲ ಗೌರ್ಮೆಂಟ್ ಬಂದು 3 ತಿಂಗಳು ಕೂಡ ಭರ್ತಿ ಆಗಲಿಲ್ಲ. ಈ 3 ತಿಂಗಳಲ್ಲಿ ಅಶೋಕ್ ರೈಯ ನಡವಳಿಕೆಗಳೇನು, ಅಶೋಕ್ ರೈಗಳು ಮುಂದಿನ ಜೀವನ ಹೇಗೆ ಇರಬಹುದು ಈ ವ್ಯವಸ್ಥೆಯಲ್ಲಿ ಅಂತ ಹೇಳುವುದನ್ನು ನಾವು ನೀವೆಲ್ಲ ಕಂಡಿದ್ದೇವೆ. ಈಗಾಗಲೇ ನಮ್ಮದು ದಕ್ಷಿಣ ಪುತ್ತೂರು ಮತ್ತು ಸುಳ್ಯ ಮತ್ತು ಕಡಬದಲ್ಲಿ ನಮ್ಮದು ಒಂದು 2 ಮುಖ್ಯ ಬೇಡಿಕೆಗಳಿದ್ದವು. ಆ ಬೇಡಿಕೆಗಳನ್ನು ನಾವು ಮುಂಚಿನಿಂದಲೇ ಶಕುಂತಳಾ ಶೆಟ್ಟರು ಇರ್ಬೋದು ಅಥವಾ ಮಲ್ಲಿಕಾ ಪ್ರಸಾದ್ ಇರ್ಬೋದು ಇವರೊಟ್ಟಿಗೆಲ್ಲ ಹೇಳಿಕೊಂಡು ಬರ್ತಾ ಇದ್ದರೆ ಕೂಡ ಅದಂಥ ಸಂಜೀವ ಮಠದವರೊಟ್ಟಿಗೆ ಹೇಳಿಕೊಂಡು ಬಂದರೂ ಕೂಡ ಅದು ಅಷ್ಟು ಸಲೀಸಾಗಿ ನಮಗೆ ಕೈಗೆ ಎಡಕಲಿಕ್ಕೆ ಆಗಲಿಲ್ಲ ಅಂತ ಹೇಳುವಂಥ ಕೊರಗಿತ್ತು. ಆದರೆ ಅಶೋಕರು ಬಂದ ಕೂಡಲೇ ನಮ್ಮ 1ನೇದಾಗಿ ಪುತ್ತೂರಿಗೆ ಒಂದು ಮೆಡಿಕಲ್ ಕಾಲೇಜು, 2ನೇದಾಗಿ ಮಂಗಳೂರಿಂದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಇದನ್ನು ಗ್ರಾಮೀಣ ಜಿಲ್ಲೆಯನ್ನಾಗಿ ಮಾಡಬೇಕು ಅಂತ ಹೇಳುವ 2 ಕನಸುಗಳನ್ನು ಅಶೋಕ್ ರೈಗಳ ಮುಂದೆ ಇಟ್ಟಾಗ ಈಗಾಗಲೇ ಅದಕ್ಕೆ ಬೇಕಾದಂಥ ಎಲ್ಲ ಕಾರ್ಯಕ್ರಮಗಳನ್ನು ಅಶೋಕ್ ರೈಗಳು ಮಾಡಿದ್ದು ಕರ್ನಾಟಕ ಸರ್ಕಾರದ ಭಾಗದಲ್ಲಿ ಅದರ ಕೆಲಸ ಕೂಡ ಆಗೋದನ್ನು ನೀವು ಪೇಪರ್ನಲ್ಲಿ ಓದಿದೆವು. ಮೊನ್ನೆ ತಾನೇ ವಿಧಾನಸಭೆ ಮುಗಿದ ಕೂಡಲೇ ಆವತ್ತು ಕೂಡ ಇವರು ಕ್ವಶನ್ ಕೇಳಿದರೆ ಮುಖ್ಯಮಂತ್ರಿಗಳೇ ಅದಕ್ಕೆ ಉತ್ತರ ಕೊಟ್ಟರು, ಈ ವರ್ಷ ಆಗೋದಿಲ್ಲ, ಬರುವ ವರ್ಷ ನಿನಗೆ ಖಂಡಿತವಾಗಿಯೂ ಮೆಡಿಕಲ್ ಕಾಲೇಜು ಕೊಡುವಂಥ ವ್ಯವಸ್ಥೆ ಮತ್ತು ಅದಕ್ಕೆ ಕೊಡತಕ್ಕಂಥ ಅನುದಾನವನ್ನು ಇಡ್ತೇನೆ ಅಂತ ಹೇಳೋ ಆಶ್ವಾಸನೆಯನ್ನು ಕೂಡ ಪಡ್ಕೊಂಡಿದ್ದಾರೆ ಅಂತ ಹೇಳೋದು ನಮಗೆ ಸುಳ್ಯ, ಪುತ್ತೂರು, ಕಡಬ ಈ ಆಸುಪಾಸಿನ ಜನರಿಗೆ ಒಂದು ಹೆಮ್ಮೆ ಅಂತ ಹೇಳುವುದನ್ನು ಹೇಳುತ್ತಾ ಅಂತ ಅಶೋಕ್ ರೈ ಅವರನ್ನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಇವತ್ತು ನಮ್ಮ ಒಂದು ವರ್ಷ ಒಬ್ಬ ಮಿಲಿಟ್ರಿ ಅವರನ್ನು, 1 ವರ್ಷ ಒಬ್ಬ ಟೀಚರನ್ನು ನಾವು ಸನ್ಮಾನ ಮಾಡಿ, ಯಾಕಂದರೆ ತಂದೆ ಮಿಲಿಟ್ರಿಯಲ್ಲಿ ಇದ್ದರು, ಟೀಚರಾಗಿ ನಿವೃತ್ತಿ ಆದರು. ಈ ವರ್ಷ ನಾವು ಇಂಡಿಯನ್ ನೇವಿಯಲ್ಲಿ ಅಧಿಕಾರಿಗಳಾಗಿರತಕ್ಕಂಥ ವಿಕ್ರಮ್ ದತ್ತಾರ್ ಅವರನ್ನು ಇವತ್ತು ಸನ್ಮಾನ ಮಾಡಲಿಕ್ಕೆ ಆಯ್ಕೆ ಮಾಡಿದ್ದೇವೆ. ಅವರು ಕೂಡ ಬಂದು ನಮ್ಮೊಟ್ಟಿಗಿದ್ದಾರೆ. ಅವರು ಮುಂದಿನ ವರ್ಷದ ನಮ್ಮ ರೋಟರಿಯ ಗವರ್ನರ್ ಕೂಡ ಆಗಿ ಸೇವೆ ಸಲ್ಲಿಸುವಂಥ ವ್ಯವಸ್ಥೆಯಲ್ಲಿದ್ದಾರೆ. ಶ್ರೀಯುತ ವಿಕ್ರಮ್ ದತ್ತ ಅವರನ್ನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸಿದ್ದೇನೆ ಸರ್. ಇವತ್ತು ಅವರನ್ನು ಸನ್ಮಾನ ಮಾಡಲಿಕ್ಕೆ ಯಾರನ್ನು ಮಾಡೋದು ಅಂತ ಹೇಳುವಾಗ ನಾವೊಂದು ತೀರ್ಮಾನಕ್ಕೆ ಬಂದಾಗೆ ಇವತ್ತು ಕನ್ಯಾನ ಸದಾಶಿವ ಶೆಟ್ಟರು, ಹೆಚ್ಚಿನವರಿಗೆ ಈ ಭಾಗದವರಿಗೆ ಕನ್ಯಾನ ಸದಾಶಿವ ಶೆಟ್ಟರ ಪರಿಚಯ ಸ್ವಲ್ಪ ಕಡಿಮೆ ಇರ್ಬೋದು, ಆದರೆ ನಮ್ಮ ಸ್ವಜಾತಿ ಬಾಂಧವರಲ್ಲಿ ಇವತ್ತು ಬಂಟರ ಸಮಾಜದಲ್ಲಿ ಅವರ ಕೊಡುಗೆ ಬಹಳ ಅಪಾರವಾದದ್ದು ಅಂತ ಹೇಳುವುದನ್ನು ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. 1ನೇದಾಗಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಅವರ ಕಾರ್ಯಕ್ರಮದಲ್ಲಿ ಇವರು ಗೌರವಾಧ್ಯಕ್ಷರಾಗಿ ಅದಕ್ಕೆ ಮಾಡತಕ್ಕಂಥ ಖರ್ಚು ವೆಚ್ಚಗಳು, ಅದೇ ನಮ್ಮ ವರ್ಲ್ಡ್ ಬಂಡ್ಸ್ ಫೆಡರೇಷನ್ಗೆ ಕೊಡತಕ್ಕಂಥವರ ಪ್ರತಿಯೊಂದು ಖರ್ಚು ವೆಚ್ಚಗಳು, ಇದನ್ನೆಲ್ಲ ನೋಡಿದಾಗ ಸಮಾಜದಲ್ಲಿ ಅವರದ್ದು ಕೂಡ ಒಂದು ಪಾತ್ರ ಇದೆ ಅಂತ ಹೇಳುವಂಥದ್ದನ್ನು ನಾವು ಇವತ್ತು ಮನಗಂಡು ಅಂಥವರಿಂದಲೇ ವಿಕ್ರಮ್ ದತ್ತ ಅವರನ್ನು ಸನ್ಮಾನಿಸಬೇಕು ಅಂತ ಹೇಳುವಂಥ ಅಧ್ಯಾಯಕ್ಕೆ ಬಂದು ಕನ್ಯಾನ ಸದಾಶಿವ ಶೆಟ್ಟರನ್ನು ಕೇಳಿಕೊಂಡಾಗ ಭಾಳ ಸಂತೋಷಪೂರ್ವಕವಾಗಿ ಬಂದು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ಪ್ರತಿ ವರ್ಷ ಸುಳ್ಯದಿಂದ ನಾವೊಂದು ಕೆಲಸ ಏನಂದರೆ, ನನ್ನ ತಂದೆಯವರ ಶಿಷ್ಯಂದರು ಅವರು ಕಲಿಸಿದ ಅಧ್ಯಾಪಕರಾಗಿ ಕಲಿಸಿದವರನ್ನು ನಾವು ಪ್ರತಿ ವರ್ಷ ಒಂದು 15 ನಿಮಿಷ ಅವರ ಬಗ್ಗೆ ಮಾತನಾಡಲಿಕ್ಕೆ ವ್ಯವಸ್ಥೆ ಮಾಡತಕ್ಕಂಥದ್ದು. ಈ ವರ್ಷ ಅವರ ಶಿಷ್ಯರಾದಂಥ ನಮ್ಮ DS ಶೇಷಪ್ಪನವರು ಫಿಷರೀಸ್ ಕಾಲೇಜಿನ ಪ್ರಾಂಶುಪಾಲರಾಗಿ ನಿವೃತ್ತಿಯಾದಂಥವರು ಇವತ್ತು ನನ್ನ ತಂದೆಯ ಬಗ್ಗೆ 15 ನಿಮಿಷಗಳ ಕಾಲ ಮಾತಾಡಲಿಕ್ಕಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಿದ್ದೇನೆ ಸರ್. ಇನ್ನೊಂದು ವಿಶೇಷ ಅಂದರೆ ನಮ್ಮ ಮುಖ್ಯ ಅತಿಥಿ ಇನ್ನೊಬ್ಬರು ಅಶ್ರಫ್ ಶಾ ಮಾಂತೂರು ಅಂತೇಳಿ, ನಿಮಗೆಲ್ಲ ಭಾರಿ ಆಶ್ಚರ್ಯ ಆಗೋದು, ನಮ್ಮ ತಂದೆಯ ವ್ಯವಹಾರದಲ್ಲಿ ಇವರು ಹೇಗೆ ನುಸುಳಿಕೊಂಡ್ರು ಅಂತ ಹೇಳುವಂಥದ್ದು. ಈ ಅಶ್ರಫ್ ಅಂತ ಹೇಳುವವರು ನನ್ನ ಸವಣೂರಿನ ನಮ್ಮ ಒಡನಾಡಿ, ನಮ್ಮಲ್ಲಿ ಭಾರಿ ಕಷ್ಟದಲ್ಲಿ ಬೆಳೆದಂಥ ಒಬ್ಬ ಯುವಕ.
ಇವತ್ತು ದುಬೈಗೆ ಹೋಗಿ ದೊಡ್ಡ ಒಂದು ಇಂಡಸ್ಟ್ರಿಯನ್ನು ಕಟ್ಟಿ ಸುಮಾರು 1250 ಜನಕ್ಕೆ ಕೆಲಸ ಕೊಡತಕ್ಕಂಥ ಒಂದು ವ್ಯವಸ್ಥೆಯನ್ನು ಹೊಂದಿಕೊಂಡಿರತಕ್ಕಂಥ ಅಶ್ರಫ್ ನಮಗೆ ಇಲ್ಲಿ ಸ್ನೇಹಚಾರ ಎಷ್ಟೇ ಇದ್ದರೂ ನಾನು 2 ಸರ್ತಿ ನನಗೆ ದುಬೈಗೆ ಹೋಗುವಂಥ ಒಂದು ಅವಕಾಶ ಆಯಿತು. ಆ ದುಬೈಗೆ ಹೋದಾಗ ನಮ್ಮನ್ನು ಬೇಡ ಅಂತ ಹೇಳಿದರು ಕೇಳದೆ ಅಲ್ಲಿ ಅವರ ಜನರನ್ನೆಲ್ಲ ಸೇರಿಸಿ ನಮಗೆ 2 ಸಲ ನಮ್ಮನ್ನು ದುಬೈಯಲ್ಲಿ ಸಾರ್ವಜನಿಕರಿಗೆ ತಿಳಿಸುವ ಹಾಗೆ ಮಾಡಿ ನಮಗೊಂದು ಸನ್ಮಾನಗಳನ್ನೆಲ್ಲ ಏರ್ಪಡಿಸಿ ನಮ್ಮನ್ನೆಲ್ಲ ಭಾಳ ಸಂತೋಷವಾಗಿ ಅಲ್ಲಿ ನಮ್ಮನ್ನು ಕಳಿಸಿಕೊಟ್ಟಂಥ ಅಶ್ರಫ್ ನನ್ನ ಆತ್ಮೀಯ ಸ್ನೇಹಿತ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯತೆಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಇನ್ನೊಬ್ಬರು ಮುಖ್ಯ ಅತಿಥಿ ಮಾಜಿ ಶಾಸಕರಾದ ಮಾಜಿ ಶಾಸಕರಾದಂಥ ಶಕುಂತಳಾ ಶೆಟ್ಟಿಯವರು. ನಮಗೆಲ್ಲ ಭಾಳ ಸಂತೋಷ ಶಕುಂತಳಾ ಶೆಟ್ಟಿಯವರೊಟ್ಟಿಗೆ ವ್ಯವಹರಿಸುವುದು, ಮಾತನಾಡುವುದು, ಅವರ ವ್ಯವಹಾರಗಳನ್ನು ನೋಡುವುದು ಹೇಳಿದರೆ ನಮಗೂ ಸಂತೋಷ. ಅವರ ಕೆಲಸವನ್ನು ಈಗ ಅಶೋಕ್ ಕುಮಾರ್ ರೈಗಳು ಭಾಳ ಸಂತೋಷದಿಂದ ಮುಂದುವರಿಸ್ತಾ ಇದ್ದಾರೆ. ಅವರು ಕೂಡ ಅವರಿರುವಾಗಲೂ ನಾವು ಈ ಮೆಡಿಕಲ್ ಕಾಲೇಜು ಬೇಕು, ಜಿಲ್ಲೆ ಆಗಬೇಕು ಮಂಗಳೂರು ಅಂತೇಳಿ ಪುತ್ತೂರನ್ನು ನಾವು ಭಾಳ ಒತ್ತಾಯಪೂರ್ವಕವಾಗಿ ಅವರ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೆವು. ಈಗ ಅದು ಒಂದು ಹಂತಕ್ಕೆ ಬಂದು ತಲುಪಿದೆ. ಅಂಥ ಶಕುಂತಳಾ ಶೆಟ್ಟಿಯವರು ಕೂಡ ಇವತ್ತು ಬಂದು ನಮ್ಮೊಟ್ಟಿಗೆ ಇರುವುದು ನಮಗೆ ಸಂತೋಷವನ್ನು ತಂದಿದೆ. ಅವರಿಗೆ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನನ್ನ ಟ್ರಸ್ಟಿ ಸ್ನೇಹಿತರಾಗಿರತಕ್ಕಂಥ ಆತ್ಮೀಯರಾದಂಥ ಸುಂದರ್ ರೈಗಳು ನಮ್ಮೊತ್ತಿಗೆ ಇದ್ದಾರೆ. ಅವರನ್ನು ಕೂಡ ಆತ್ಮೀಯತೆಯನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ನನ್ನ ಶಾಲೆಯ ಆಡಳಿತಾಧಿಕಾರಿ ಆಗಿರತಕ್ಕಂಥ ಅಶ್ವಿನ್ ಶೆಟ್ಟಿ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಸ್ವಾಗತ ಮಾಡುವುದರೊಂದಿಗೆ ನನ್ನ ಸಹೋದರ ಜಯಪ್ರಕಾಶ್ ರೈ, ನಮ್ಮ ಮಗಳು ನಮ್ಮ ಟ್ರಸ್ಟಿ ರಶ್ಮಿ ರೈ ಮತ್ತು ನನ್ನ 2 ಪ್ರಾಂಶುಪಾಲರುಗಳು ವೇದಿಕೆಯಲ್ಲಿದ್ದ ಅವರನ್ನು ಕೂಡ ಸ್ವಾಗತ ಮಾಡುವುದರೊಂದಿಗೆ ಬಂದಿರತಕ್ಕಂಥ ಎಲ್ಲ ನನ್ನ ಸುಳ್ಯ, ಪುತ್ತೂರು, ಕಡಬದ ಆತ್ಮೀಯ ಸ್ನೇಹಿತರನ್ನು, ನನ್ನ ಶಾಲೆಯ ಸಂಸ್ಥೆಯ ಟೀಚರ್ಗಳು, ಅಧ್ಯಾಪಕ ಬಂಧುಗಳು ಮತ್ತು ಎಲ್ಲ ಮಕ್ಕಳನ್ನು ಆತ್ಮೀಯವಾಗಿ ಸ್ವಾಗತಿಸುವುದರೊಂದಿಗೆ ಪತ್ರಕರ್ತ ಮತ್ತು ಮೀಡಿಯಾದವರು ಇವತ್ತು ನಮ್ಮೊಂದಿಗೆ ಇದ್ದಾರೆ. ಅವರನ್ನು ಕೂಡ ಸ್ವಾಗತ ಮಾಡುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೀನಿ. ಎಲ್ಲರನ್ನ ಸ್ವಾಗತಿಸಿದಂಥ ಗೌರವಾನ್ವಿತ ಸಂಚಾಲಕರನ್ನು ಕೂಡ ಬಹಳ ಪ್ರೀತಿಯಿಂದ ನಾವು ಸ್ವಾಗತ ಮಾಡಿಕೊಳ್ಳುತ್ತಾ ಬಂದಿರುವಂತಹ ಗಣ್ಯ ಅತಿಥಿಗಳಿಗೆ ಹೂಗುಚ್ಛವನ್ನು ಪ್ರೀತಿಯ ದ್ಯೋತಕವಾಗಿ ನಾವು ನೀಡುವಂಥ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನಮ್ಮ ಸಂಚಾಲಕರನ್ನು ಸಭಾಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀ ಅಶೋಕ್ ಕುಮಾರ್ ರೈ ಅವರಿಗೆ ತಾವು ಹೂಗುಚ್ಛ ನೀಡಬೇಕು, ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆ ಇಂದು ನಮ್ಮ ಸನ್ಮಾನಿತರನ್ನು ಸನ್ಮಾನಿಸಲಿರುವಂತಹ ಶ್ರೀ ಕನ್ಯಾನ ಸದಾಶಿವ ಶೆಟ್ಟಿ. ಮೇ ಪ್ಲೀಸ್ ರಿಕ್ವೆಸ್ಟ್ ಅಶ್ವಿನ್ ಸರ್ ಟು ಆಫರ್ ಬುಕೆ ಟು ಮಿಸ್ಟರ್ ಶೆಟ್ಟಿ. ಹಾಗೆ ನಮ್ಮ ಇಂದು ಸನ್ಮಾನಿತರು ಶ್ರೀ ವಿಕ್ರಮ್ ದತ್ತ ಅವರಿಗೆ ಸಂಚಾಲಕರು ಬುಕೆಯನ್ನು ನೀಡಬೇಕು, ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡುತ್ತಾ, ಶೀಂಟೂರು ಸಂಸ್ಮರಣೆಯನ್ನು ಮಾಡಲಿರುವಂಥ ಡಿ ಎಸ್ ಶೇಷಪ್ಪ ಅವರಿಗೆ ಶ್ರೀಯುತ ಸುಂದರ್ ರೈ ಅವರು ದಯವಿಟ್ಟು ಶ್ರೀಯುತ DS ಶೇಷಪ್ಪ ಅವರಿಗೆ ಬುಕೆಯನ್ನು ನೀಡಬೇಕು, ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆ ನಾನು ಶ್ರೀಯುತ ಅಶ್ರಫ್ ಶಾ ಮಾಂತೂರು ಅವರಿಗೆ ನಮ್ಮ ಸಂಚಾಲಕರು ಗೌರವ ಸಮರ್ಪಣೆ ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆ ನಮ್ಮ ನಮ್ಮ ಮಾಜಿ ಶಾಸಕಿಯವರು, ನಮ್ಮ ಅತಿಥಿಯವರು ಆಗಿರುವಂಥ ಶ್ರೀಮತಿ ಶಕುಂತಳಾ ಟಿ ಶೆಟ್ಟಿ ಅವರಿಗೆ ಪ್ರೀತಿಯ ಹೂಗುಚ್ಛವನ್ನು ಸಮರ್ಪಿಸ್ತಾ, ಈಗ ನಮ್ಮ ಕಾರ್ಯಕ್ರಮದಲ್ಲಿ ಜೋಡಣೆಯಾಗಿರುವಂತಹ 3 ಮುಖ್ಯ ಕಾರ್ಯಕ್ರಮಗಳಲ್ಲಿ ಮೊದಲನೆಯದು ಬಹಳ ಮೌಲಿಕವಾದದ್ದು ಶೀಂಟೂರು ಸನ್ಮಾನ. ಈ ಶೀಂಟೂರು ಸನ್ಮಾನವನ್ನು ಈ ಬಾರಿ ನೀಡುವುದಕ್ಕೆ ನಾವು ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಆಯ್ಕೆ ಮಾಡಿಕೊಂಡದ್ದು ರೋಟರಿ ಜಿಲ್ಲೆಯ ಗವರ್ನರ್ ಆಗಿರುವಂತಹ ಮತ್ತು ಭಾರತೀಯ ಸೇನೆಯಲ್ಲಿ ನೌಕಾದಳದಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವಂತಹ ಭಾರತೀಯ ಸೇನೆಯ ಸೇನಾಧಿಕಾರಿ ರೊಟೇರಿಯನ್ ವಿಕ್ರಮ್ ದತ್ತ ಅವರನ್ನು ನಾನು ಅತ್ಯಂತ ಗೌರವದಿಂದ ಓಕೆ ಸರ್. ಈಗ ಈ ಕಾರ್ಯಕ್ರಮದಲ್ಲಿ ನಾವು ದೀಪ ಪ್ರಜ್ವಲನೆ ಮಾಡುವಂಥದ್ದನ್ನು ಮರೆತು ಬಿಟ್ಟೆ. ದೀಪ ಪ್ರಜ್ವಲನೆ ಮಾಡುವಂಥ ಈ ಸಂದರ್ಭ ನಾನು ವಿನಂತಿ ಮಾಡ್ತಾ ಇದ್ದೇನೆ, ಎಲ್ಲ ಗಣ್ಯರು ಜೊತೆಯಾಗಬೇಕು. ದೀಪವನ್ನು ಪ್ರಜ್ವಲಿಸುವುದಕ್ಕೆ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. धन संपद शुभं कुरु त्वं कल्याणं
आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तु ते दीपज्योतिर्नमोऽस्तु ते शुभं कुरु त्वं कल्याणम् आरोग्यं धनसम्पदः. ಇದೀಗ ನಾವು ಸನ್ಮಾನ ಕಾರ್ಯಕ್ರಮದ ಹತ್ರ ಹೋಗ್ತಾ ಇದ್ದೇವೆ. ನಮ್ಮ ಶೀಂಟೂರು ಸನ್ಮಾನಕ್ಕೆ ಭಾಜನರಾದಂತಹ ನಿವೃತ್ತ ಸೇನಾಧಿಕಾರಿ ವಿಕ್ರಮ್ ದತ್ತ ಸರ್, ಅತ್ಯಂತ ಗೌರವದಿಂದ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ, ದಯವಿಟ್ಟು ಬಂದು ವೇದಿಕೆಯ ಎದುರು ಭಾಗದ ವಿಶೇಷ ಆಸನದಲ್ಲಿ ಆಸೀನರಾಗಬೇಕು ಮತ್ತು ಶ್ರೀಯುತರಿಗೆ ನಾವು ಇಂದು ಪ್ರದಾನ ಮಾಡಲಿರುವಂಥ ಸನ್ಮಾನ ಪತ್ರವನ್ನು ವಾಚಿಸುವುದಕ್ಕಾಗಿ ಸ್ಪರ್ಶ ಜೆ ಶೆಟ್ಟಿ ನಮ್ಮ ಮುಂದೆ. ವಿದ್ಯಾರಶ್ಮಿ ಸಮೂಹ ಶಿಕ್ಷಣ ಸಂಸ್ಥೆಗಳು ಸವನೂರು. ಮಾನಪತ್ರ. ಸನ್ಮಾನ್ಯ ರೊಟೇರಿಯನ್ ವಿಕ್ರಮ್ ದತ್ತ ಅವರೇ, ಕರ್ನಾಟಕ ಕೇರಳದ ಗಡಿ ಪ್ರದೇಶವಾದ ಮಂಜೇಶ್ವರದ ಕೊಡುಗೆಯಾಗಿ ಜನ್ಮವೆತ್ತಿದ ತಾವು ಗುಜರಾತ್ನ ಜಾಮ್ನಗರದಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದ ಬಳಿಕ ಆರ್ಟಿಫಿಷರ್ ಅಪ್ರೆಂಟಿಸ್ ಆಗಿ ಭಾರತೀಯ ನೌಕಾಪಡೆಗೆ ಸೇರಿದಿರಿ. ವಿಶ್ವಸಂಸ್ಥೆಯ ಭದ್ರತಾ ಪಡೆಯ ಸದಸ್ಯರಾಗಿ ತಾವು ಸೋಮಾಲಿಯಾ ಮತ್ತು ಶ್ರೀಲಂಕಾಗಳಲ್ಲಿ ಭಾರತೀಯ ಸೇನೆಯ ನಿರ್ಣಾಯಕ ರಕ್ಷಣಾ ಕಾರ್ಯಗಳಲ್ಲಿ ಕೈಜೋಡಿಸಿದಿರಿ. ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ನೇತೃತ್ವದಲ್ಲಿ ಪ್ರಧಾನಿಯವರಿಗೆ ವೈಜ್ಞಾನಿಕ ಸಲಹಾ ತಂಡದ ಪ್ರಮುಖ ಸದಸ್ಯರಾಗಿದ್ದೀರಿ. 2010ರಿಂದ ರೋಟರಿ ಸದಸ್ಯರಾಗಿ ದುಡಿಯುತ್ತಾ ಪ್ರಸ್ತುತ ರೋಟರಿ ಅಂತಾರಾಷ್ಟ್ರೀಯ ಜಿಲ್ಲೆ 3181ರ ರಾಜ್ಯಪಾಲರಾಗಿ ದುಡಿಯುತ್ತಿರುವ ನೀವು ನೌಕಾದಳದ ಮೂಲಕ ಭಾರತ ಮಾತೆಗೆ ಸಲ್ಲಿಸಿದ ಅಮೂಲ್ಯ ಸೇವೆಯನ್ನು ಗುರುತಿಸಿ ಗೌರವಿಸುತ್ತಾ ಅತ್ಯಂತ ಹೆಮ್ಮೆಯಿಂದ ಈ ಶೀಂಟೂರು ಸನ್ಮಾನವನ್ನು ಇಂದು ದಿನಾಂಕ 14ನೇ ಆಗಸ್ಟ್ 2023ನೇ ಸೋಮವಾರದಂದು ವಿದ್ವಜನರ ಸಮ್ಮುಖದಲ್ಲಿ ತಮಗೆ ಸಮರ್ಪಿಸುತ್ತಿದ್ದೇವೆ. ತಮ್ಮ ಹಾಗೂ ತಮ್ಮ ಕುಟುಂಬಕ್ಕೆ ಸರ್ವಮಂಗಳವಾಗಲಿ. ಇತಿ ಪ್ರೀತ್ಯಾದರಿಗಳಿಂದ ರೊಟೇರಿಯನ್ ಸವಣೂರು ಸೀತಾರಾಮ ರೈ ಮತ್ತು ವಿಶ್ವಸ್ತ ಮಂಡಳಿಯ ಸದಸ್ಯರು, ಪ್ರಾಂಶುಪಾಲರುಗಳು ಮತ್ತು ಸಿಬ್ಬಂದಿ ವರ್ಗ, ರಕ್ಷಕ ಶಿಕ್ಷಕ ಸಂಘ ಮತ್ತು ವಿದ್ಯಾರ್ಥಿನಿಯರು. ಧನ್ಯವಾದಗಳು. Thank you. Now, may I please request Honorable Kanyana Sadashiv Shetty sir, and may I please also request all the dignitaries on the dais to join hand to felicitate the central point of the person, Mr. Vikram Datta. ಮೈಸೂರಿನ ರೇಷ್ಮೆ ಶಾಲು, ಸುಂದರವಾದಂತಹ ಪೇಟ, ಸುಗಂಧ ಬೀರುವಂತಹ ಪುಷ್ಪಮಾಲೆ, ಫಲಪುಷ್ಪ ಮತ್ತು ಕಳೆದ ವರ್ಷವಷ್ಟೇ ನಮ್ಮ ಸಂಚಾಲಕರು ಅವರ ಜನ್ಮದಿನದ ಅಮೃತೋತ್ಸವವನ್ನು ಆಚರಿಸಿಕೊಂಡಂಥ ಸಂದರ್ಭದಲ್ಲಿ ನಾವು ಬಿಡುಗಡೆ ಮಾಡಿದಂತಹ ಅಮೃತ ರಶ್ಮಿ ಸಂಸ್ಮರಣ ಗ್ರಂಥ ಜೊತೆಗೆ ಸುಂದರವಾದಂತಹ ಸನ್ಮಾನ ಪತ್ರ ಮತ್ತು ಬೆಳ್ಳಿಯ ಸ್ಮರಣಿಕೆ. ದಯವಿಟ್ಟು ಮತ್ತೊಮ್ಮೆ ಡಿಯರ್ ಸ್ಟೂಡೆಂಟ್ಸ್, ಲೆಟ್ ದ ಕ್ಲಾಪ್ಸ್ ಗೋ 1 2 3 ವಿತ್ ಲೌಡರ್ ವಾಯ್ಸ್. ಸಭಾಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ಶಾಸಕರು ಕಾರ್ಯಕ್ರಮದ ಅತ್ಯಂತ ತುರ್ತು ಒತ್ತಡದಲ್ಲಿದ್ದಾರೆ. ಸನ್ಮಾನ್ಯ ಶಾಸಕರ ಬಗ್ಗೆ ನಮ್ಮ ಸಂಚಾಲಕರು ಕೆಲವು ಮಾತುಗಳನ್ನು ಆಡಿದ್ದನ್ನು ನಾವು ಆಸ್ವಾದಿಸಿದ್ದೇವೆ, ಕೇಳಿದ್ದೇವೆ. ಖಂಡಿತವಾಗಿಯೂ ಕೂಡ ನಾವು ಮೇಷ್ಟ್ರುಗಳು ಒಂದು ಸಾಲಿನಲ್ಲಿ ಉತ್ತರಿಸಿ ಅನ್ನುವಂಥ ಪ್ರಶ್ನೆಯನ್ನು ಕೇಳುವವರು. ಒಂದು ವೇಳೆ ಒಬ್ಬ ಮಾದರಿ ಶಾಸಕ ಹೇಗಿರಬೇಕು ಅಂತ ಕೇಳೋದಕ್ಕೆ ಒಂದು ಸಾಲಿನಲ್ಲಿ ಉತ್ತರ ಕೊಡಿ ಅಂತ ಹೇಳಿದರೆ ಖಂಡಿತ ಆ ಮಗುವಿಗೆ ಉತ್ತರ ಶ್ರೀ ಅಶೋಕ್ ಕುಮಾರ್ ರೈ ಅವರ ಹಾಗಿರಬೇಕು ಅಂತ. ಅಂತಹ ಮಾದರಿ ಶಾಸಕರಾದಂತಹ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಸಭಾಧ್ಯಕ್ಷ ಸ್ಥಾನದಿಂದ ಇದೀಗ ನಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಪ್ಲೀಸ್ ಸರ್. ಶೀಂಟೂರು ಶ್ರುತಿ 12ನೇ ವರ್ಷದ ಈ ಕಾರ್ಯಕ್ರಮದ ಸನ್ಮಾನ ಮತ್ತು ಸಂಸ್ಕರಣೆ ಪುರಸ್ಕಾರ
ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಈ ಸಂಸ್ಥೆಯ ಸಂಸ್ಥಾಪಕರಾದಂಥ ನನ್ನ ಮಾರ್ಗದರ್ಶಕರಾದಂಥ ಸವಣೂರು ಸೀತಾರಾಮರೈಗಳೇ, ಸನ್ಮಾನಿಸಿದಂಥ ಹಿರಿಯರು, ನನ್ನ ಆತ್ಮೀಯರಾಗಿದ್ದಂಥ ಕನ್ಯಾನ ಸದಾಶಿವ ಶೆಟ್ರೆ, ಸನ್ಮಾನವನ್ನು ಸ್ವೀಕಾರ ಮಾಡಿದಂಥ ವಿಕ್ರಮ್ ದತ್ರೆ, ನನ್ನ ಆತ್ಮೀಯರಾಗಿರುವಂಥ ಡಾಕ್ಟರ್ ಎಸ್ ಟಿ ಶೇಷಪ್ಪ ಅವರೇ, ಮಾಜಿ ಶಾಸಕಿ ಮಾರ್ಗದರ್ಶಕಿಯಾಗಿದ್ದಂಥ ಶಕುಂತಲಾ ಡಿ ಶೆಟ್ರೆ, ದುಬೈನ ಉದ್ಯಮಿ ಆಗಿರುವಂಥ ಅಶ್ರಾಫ್ ಅವರೇ, ಈ ಸಂಸ್ಥೆಯ ಆಡಳಿತಾಧಿಕಾರಿಯಾಗಿರುವಂಥ ಅಶ್ವಿನ್ ಶೆಟ್ರೆ, ರಶ್ಮಿ ರೈಗಳೇ, ಹಿರಿಯರಾಗಿರುವಂಥ ಜಯಪ್ರಕಾಶ್ ರೈಗಳೇ, ಪ್ರಾಂಶುಪಾಲರಂಥ ನಾರಾಯಣ ಮೂರ್ತಿಯವರೇ, ಸೀತಾರಾಮ್ ಕೇವಳ ಅವರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಎದುರಿರುವಂಥ ಹಿರಿಯರೇ, ಬಂಧುಗಳೇ, ಮಕ್ಕಳೇ, ನಾನು ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಂಡಿದ್ದೇನೆ. ಅಧ್ಯಕ್ಷರ ಭಾಷಣ ಮಾಡೋದು ಎಲ್ಲರ ಭಾಷಣ ಆದ ನಂತರ ಅವರು ಸರಿ ಮಾತಾಡಿದಾರಾ ಇಲ್ವಾ, ಅದರಲ್ಲಿ ಏನಾದರೂ ಬದಲಾವಣೆಗಳಿದೆಯಾ ಅಂತ ಹೇಳೋದು ಅಧ್ಯಕ್ಷರೇನು ಭಾಷಣ ಮಾಡಲಿಕ್ಕಿಲ್ಲ. ಆದರೆ ನನಗೆ ಇನ್ನೊಂದು 11 ಗಂಟೆಗೆ ಒಂದು ಕಾರ್ಯಕ್ರಮ ಇದೆ. ಅವರು ನಿನ್ನೆನೇ ನನಗೆ ಹೇಳಿದ್ದಾರೆ, ನೀವು ಆ ಕಾರ್ಯಕ್ರಮವನ್ನು ಮುಗಿಸಿ ಮತ್ತೆ ಸವಣೂರಿಗೆ ಹೋಗಿ ಅನ್ನೋ ವಿಚಾರವನ್ನು ಹೇಳಿದರು. ಅದಕ್ಕೆ ಇಲ್ಲ, ನಾನು ಬೇಗ ಸವಣೂರಿಗೆ ಹೋಗಿ ಸೀತಾರಾಮ ರೈಗಳ ಹತ್ರ ಪರ್ಮಿಷನ್ ಕೇಳಿಕೊಂಡು ಬೇಗ ಬರ್ತೀನಿ ಅನ್ನೋ ವಿಚಾರವನ್ನು ಹೇಳಿದ್ದೆ. ಅದಕ್ಕೆ ಸೀತಾರಾಮ ರೈಗಳು ಕೂಡ ಇವತ್ತು ಪೂರಕವಾಗಿ ಅಧ್ಯಕ್ಷರಿಗೆ ಮೊದಲೇ ಭಾಷಣ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇವತ್ತು ನಾವು ಚಿಂಟೂರು ಅವರ ತಂದೆಯ ಒಂದು 12ನೇ, ಈ ಶಾಲೆಯ 12ನೇ ವರ್ಷ, ಅವ್ರದ್ದು 116ನೇ ವರ್ಷ ಸ್ತುತಿ ಇರಬೇಕು, ಅದನ್ನು ಆಚರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ತಂದೆ ತಾಯಿಗಳ ಮೇಲೆ ಗೌರವ ಇರುವುದು ಸಹಜ. ಆದರೆ ಸೀತಾರಾಮ ರೈಗಳು ಅದನ್ನು ಎಲ್ಲ ಸಮಾಜಕ್ಕೆ ಒಂದು ನಿದರ್ಶನವನ್ನು ಕೊಡುವಂಥ ಕೆಲಸ, ಒಂದು ನಮಗೆಲ್ಲ ಈ ರೀತಿಯಲ್ಲಿ ನಡೀಬೇಕು ಅನ್ನೋ ವಿಚಾರವನ್ನು ಸಮಾಜಕ್ಕೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಪ್ರಾಸ್ತಾವಿಕವಾಗಿ ಮಾತಾಡುವಾಗ ಅವರು ಉಲ್ಲೇಖ ಮಾಡಿದರು, ನನ್ನ ತಂದೆ ಹೇಳಿದ್ದಾರೆ, ನೀನೊಂದು ಶಾಲೆಯನ್ನು ಆರಂಭ ಮಾಡಬೇಕು, ಅದರಿಂದ ವಿದ್ಯಾರ್ಜನೆಯನ್ನು ಮಾಡಿ ಇಲ್ಲಿಂದ ಅಷ್ಟೊಂದು ಮಕ್ಕಳು ವಿದ್ಯಾರ್ಜನೆ ಪಡ್ಕೊಳ್ಳುವಂಥದ್ದು ಆಗಬೇಕು ಅನ್ನೋ ವಿಚಾರವನ್ನು ಹೇಳಿದರು. ಎಲ್ಲ ತಂದೆ ತಾಯಿ ಹೇಳ್ತಾರೆ, ಆದರೆ ಅದನ್ನು ಅನುಸರಿಸುವಂಥ ಮಕ್ಕಳು ಈ ಕಾಲದಲ್ಲಿ ಭಾರಿ ಕಡಿಮೆ. ಆದರೆ ಸೀತಾರಾಮರೈಗಳು ಅದನ್ನು ಅನುಸರಿಸುವಂಥ ವಿಚಾರವನ್ನು ಮಾಡಿಕೊಂಡಿದ್ದಾರೆ. ಈಗ ಮಾತಾಡುವಾಗ ಉಲ್ಲೇಖ ಮಾಡಿದರು, ನಾನು ಸುಮಾರು 25 ಕೋಟಿ ರೂಪಾಯಿ ಈ ಸವಣೂರಿನಲ್ಲಿ ಹಾಕಿದ್ದೇನೆ. ಇದೇನು ಲಾಭ ಬರುವಂಥ ಸಂಸ್ಥೆ ಅಲ್ಲ. ವಿದ್ಯಾಸಂಸ್ಥೆಗಳು ಹಿಂದಿನ ಕಾಲದಲ್ಲಿ ಲಾಭ ಬರುವಂಥ ಸಂಸ್ಥೆಗಳು. ಈಗ 25 ಕೋಟಿ ಹಾಕಿದರೆ ಅದರಲ್ಲಿ ಬಹುಶಃ ಅವರಿಗೆ ವರ್ಷಕ್ಕೆ 2 ಕೋಟಿ ತೆಗೀಲಿಕ್ಕೆ, 2 ಲಕ್ಷ ರೂಪಾಯಿ ತೆಗೀಲಿಕ್ಕೆ ಆಗಲಿಕ್ಕಿಲ್ಲ. ಅಂದರೆ ಈ ಸವಣೂರಿನ ಜನರು ಒಳ್ಳೆಯ ರೀತಿಯ ವಿದ್ಯಾಭ್ಯಾಸ ಸಿಗಬೇಕು. ಈ ಭಾಗದ ಹಳ್ಳಿ ಭಾಗದ ಜನರಿಗೂ ಕೂಡ ಅವರು ವಿದ್ಯಾಭ್ಯಾಸದಿಂದ ವಂಚಿತರಾಗಬಾರ್ದು ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು ಈ ಶಾಲೆಯನ್ನು ಆರಂಭ ಮಾಡಿದ್ದಾರೆ. ಸವಣೂರಿನ ನಂತರ ಈ ಜಾಗದಲ್ಲಿ ಸವಣೂರಿನ ಶಿಲ್ಪಿ ಎಂದೇ ಕರೆಯಲ್ಪಡುವಂಥ ಸೀತಾರಾಮ ರೈಗಳು ಬರೀ ಸವಣೂರಿಗೆ ಮಾತ್ರ ಅಲ್ಲ, ಇಡೀ ಎಲ್ಲ ರಂಗದಲ್ಲೂ ಅವರನ್ನು ತೊಡಗಿಸ್ಕೊಂಡಿದ್ದಾರೆ. ನಾನು ಚಿಕ್ಕದಾಗಿ ಇರುವಾಗಲೇ ನನ್ನ ತಂದೆಯ ಅತ್ಯಂತ ಆತ್ಮೀಯರು ಅವರು ಮತ್ತು ಬಾಲಕೃಷ್ಣ ರೈಗಳು ಮನೆಗೆ ಬರ್ತಾನೇ ಇದ್ದರು. ಆವತ್ತಿಂದ ಕೂಡ ಅವರು ಸಮಾಜದಲ್ಲಿ ಗುರುತಿಸಿಕೊಂಡರು. ಸಮಾಜ ಸೇವೆಗೆ ಅವರ ಎಷ್ಟು ಒಂದು ಉತ್ಪತ್ತಿಯಲ್ಲಿ ಒಂದು ಅಂಶ ಬಂದರೂ ಅದನ್ನು ಸಮಾಜಕ್ಕೆ ಕೊಡುವಂಥ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ. ಇವತ್ತು ಕೂಡ ಈ ಶಾಲೆಯನ್ನು ಕಟ್ಟಿ ಅವರ ಮಗಳು ಮತ್ತು ಅವರ ಅಳಿಯ ಅವರಿಗೆ ಇದನ್ನು ನಡೆಸುವಂಥ ಒಂದು ಜವಾಬ್ದಾರಿಯನ್ನು ಕೂಡ ಕೊಟ್ಟಿದ್ದಾರೆ. ಈಸ್ ಆಲ್ಸೋ ವೆಲ್ ಎಜುಕೇಟೆಡ್, ಇಬ್ಬರು ವೆಲ್ ಎಜುಕೇಟೆಡ್. ಅವರಿಗೂ ಹೋಗಿ ಬ್ಯಾಂಗ್ಳೂರಿನಲ್ಲಿಯ, ಡೆಲ್ಲಿಯಲ್ಲ, ಫಾರಿನಲ್ಲಿಯ ಎಲ್ಲ ಒಳ್ಳೊಳ್ಳೆ ಕೆಲಸಕ್ಕೆ ಸೇರ್ಬೋದಿತ್ತು. ತ್ಯಾಗ ಎಲ್ಲಿದೆ ಅಂತ ನೋಡ್ಕೊಳ್ಳಿ. ಈಸ್ ಆಲ್ಸೋ ವೆರಿ ಯಂಗ್. ಅವರಿಗೆ ಈ ಸವಣೂರಿನ ಹಳ್ಳಿಯಿಂದ ಬಂದು
ಈ ಹಳ್ಳಿಯಲ್ಲಿ ಮಾಡಬೇಕಂತ ಇಲ್ಲ. ಅವರು ಸೀತಾರಾಮ ರೈಗಳು ಎಲ್ಲ ವಿಚಾರವನ್ನು ಆಚಾರ ವಿಚಾರ ಸಂಸಾರ ಯಾವ ರೀತಿ ಹೋಗಬೇಕು ಅನ್ನೋದನ್ನು ಒಂದು ರೂಪಿಸಿ ಸಮಾಜಕ್ಕೆ ತೋರಿಸಿಕೊಟ್ಟವರು. ಅವರ ಕುಟುಂಬ ಕೂಡ ಅದಕ್ಕೆ ನನಗೆ ಫ್ಲೈಟಲ್ಲಿ ಹೋಗುವಾಗ ಸಿಕ್ಕಿದರು. ನಾನು ಅವ್ರ ಹತ್ರ ಕೇಳಿದೆ ಒಂದು ದಿವಸ, ನಿಮಗೆ ಹೇಗೆ ಸವಣೂರಲ್ಲಿ ಹೇಗೆ ಆಗ್ತದೆ? ಅವರು ಒಳ್ಳೆ ಕಲ್ತಿದ್ದಾರೆ, ಎಲ್ಲೆಲ್ಲಿ ಹೋಗಿ ಬೇರೆ ದೇಶಗಳನ್ನು ಸುತ್ತಬೋದು ಮಾಡ್ಬೋದು. ಆದರೂ ನಮ್ಮ ಮಾವ ಏನು ಮಾಡ್ತಾ ಇದ್ದಾರೆ, ಅವರ ಉದ್ದೇಶಗಳು ಏನಿದೆ, ಈ ರೀತಿಯ ಒಂದು ಸಂಸ್ಥೆಯನ್ನು ಇಲ್ಲಿ ಕಟ್ಟಬೇಕು ಅನ್ನುವಂಥ ಆಶೆಯನ್ನು ಇಟ್ಕೊಂಡು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಳ್ಳೆಯ ಸಂಸ್ಥೆ, ಇದಕ್ಕೆ ಫ್ಯೂಚರ್ ಇದೆ. ಅದರ ಜೊತೆಯಲ್ಲಿ ಇದರಲ್ಲಿ ಕೊಡುಗೆ ಕೂಡ ಅತಿ ಅಮೂಲ್ಯವಾದು. ದುಡ್ಡು ಮಾಡೋದು ಮಾತ್ರ, ಹಣ ಸಂಪಾದಿಸುವುದು ಮಾತ್ರ ಒಂದೇ ವಿಷಯ ಆಗಬಾರ್ದು. ಹಣದ ಜೊತೆಗೆ ಸಮಾಜಕ್ಕೂ ಕೂಡ ಕೊಡುಗೆ ಇದ್ದರೆ ಮಾತ್ರ ಅದು ನಿಜವಾದ ಸಂಪಾದನೆ ಅಂತ ನನ್ನ ಅನಿಸಿಕೆ. ಇವತ್ತು ಎಷ್ಟು ಜನ ಮಕ್ಕಳು ನೀವಿದ್ದೀರಿ ಇಲ್ಲಿ, ಯು ಆರ್ ದ ಫ್ಯೂಚರ್. ನಮ್ಮ ದೇಶದ ಆಸ್ತಿ ನೀವು, ಎಸೆಟ್ ನೀವು ಒಳ್ಳೆ ರೀತಿಯಲ್ಲಿ ಕಲಿಬೇಕು. ಎಲ್ಲರೂ ಈಗ ಸೀತಾರಾಮ ರೈಗಳು ಇಷ್ಟೊಂದು ವ್ಯವಸ್ಥಿತವಾಗಿ ಈ ಸವಣೂರಿನ ಮತ್ತು ಈ ಸುತ್ತು ಭಾಗದ, ಸುಳ್ಯ ಭಾಗದ ಇಲ್ಲ ಪುತ್ತೂರು ಭಾಗದ ಜನರಿಗೆ ಉದ್ಯೋಗ ಕೊಡಬೇಕು, ಜೊತೆಯಲ್ಲಿ ವಿದ್ಯಾಭ್ಯಾಸ ಕೊಡಬೇಕು. ಇವರು ವಿದ್ಯಾಭ್ಯಾಸ ಕೊಡೋದ್ರಿಂದ ಒಂದಷ್ಟು ಜನರಿಗೆ ಉದ್ಯೋಗ ಕೂಡ ಇಲ್ಲಿ ಸೃಷ್ಟಿಯಾಗ್ತದೆ. ನನ್ನ ಹತ್ರ ತುಂಬ ಜನ ಬರ್ತಾರೆ, ನಮ್ಮ ಸವಣೂರು ಶಾಲೆಯಲ್ಲಿ ನನಗೆ ಒಂದು ಅಧ್ಯಾಪಕರ ಪೋಸ್ಟ್ ಕೊಡಿಸ್ಲಿಕ್ಕೆ ಫೋನ್ ಮಾಡಿ, ಇಲ್ಲದ್ರೆ ಹಾಸ್ಟೆಲಿನಲ್ಲಿ ಕೆಲಸ ಮಾಡಲಿಕ್ಕೆ ಒಂದು ಪೋಸ್ಟ್ ಕೊಡಿ. ಒಂದು ವಿದ್ಯಾಭ್ಯಾಸದ ಒಂದು ಈ ಸಂಸ್ಥೆಯನ್ನು, ಶಾಲೆಯನ್ನು ಏನು ಆರಂಭ ಮಾಡಿದ್ದಾರೆ, ಒಂದಷ್ಟು ಜನರಿಗೆ ಉದ್ಯಮ ಕೂಡ ಇದರಲ್ಲಿ ಸೃಷ್ಟಿ ಆಗುವುದನ್ನು ನಾವು ಕಾಣಬಹುದು. ನೀವೆಲ್ಲ ಈ ಭಾಗದ ಮಕ್ಕಳಿದ್ದೀರಿ. ನಾನು ಅವ್ರ ಹತ್ರ ಕೇಳಿದೆ, ಬೇರೆ ಕಡೆಯ ಮಕ್ಕಳು ಕೂಡ ಇದ್ದಾರಾ ಅಂತ. ಹೆಚ್ಚಿನವರು ಈ ಭಾಗದ ಮಕ್ಕಳು ಅನ್ನೋ ವಿಚಾರವನ್ನು ಹೇಳಿದರು. ಮಕ್ಕಳಿಗೆ ನೀವು ಒಳ್ಳೆ ರೀತಿಯಲ್ಲಿ ಕಲಿಬೇಕು. ನೋಡಿ, ಮೊದಲು ಹಿಂದೆ ಎಲ್ಲ ಏನಾಗಿದೆ ಅಂತ ಹೇಳಿದರೆ, ಯಾರು ದುಡ್ಡಿದ್ದವರಿಗೆ ಮಕ್ಕಳಿಗೆ ಮಾತ್ರ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಮಾಡ್ಬೋದಿತ್ತು. ಈಗ ಸಿಸ್ಟಮ್ ಚೇಂಜ್ ಆಗಿದೆ. ನೀವು ಕೂಡ ಓದ್ಬೋದು. ಯಾರು ಇಂಜಿನಿಯರ್ ಆಗಬೇಕು, ಯಾರು ಡಾಕ್ಟರ್ ಆಗಬೇಕು, ನೀವು ನಿಮ್ಮ ತಂದೆ ತಾಯಿ ಹತ್ರ ಸೆಕೆಂಡ್ PUC ಆಗುವವರೆಗೆ ನೀವು ಮತ್ತೆ ತಂದೆ ತಾಯಿ ಹತ್ರ ಒಂದು ಪೈಸೆ ಕೇಳಬೇಕಂತ ಇಲ್ಲ. ನಿಮ್ಮೆಲ್ಲ ಮನಸ್ಸಿನಲ್ಲಿ ಏನಂತ ಹೇಳಿದರೆ, ನಮ್ಮಲ್ಲಿ ದುಡ್ಡಿಲ್ಲ, ನಮ್ಮ ತಂದೆ ತಾಯಿ ಸ್ವಲ್ಪ ಕಷ್ಟದಲ್ಲಿದ್ದಾರೆ, ನಮಗೆ ಇಂಜಿನಿಯರ್ ಮಾಡ್ಬೋದಾ, ಡಾಕ್ಟ್ರ್ ಮಾಡ್ಬೋದಾ? ಯಾರು ದುಡ್ಡು ಕೊಟ್ಟು ಇವಾಗ ಇಂಜಿನಿಯರ್ ಡಾಕ್ಟ್ರ್ ಆಗಲಿಕ್ಕಿಲ್ಲ. ಏನು ನೀವು ಕಲಿತೀರಾ ಅದಕ್ಕೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆಗಳು ಸರ್ಕಾರದಲ್ಲೇ ಇದೆ. ನೀವು ನೀಟ್ ಎಕ್ಸಾಮ್ ಬರೆದು ಅದು ನಮ್ಮ ಈ ಭಾಗದವರು 260 ಮಾರ್ಕ್ ಹೊಡೆದ್ರೆ ಸಾಕು. ಔಟ್ ಆಫ್ 700 ಇಫ್ ಯು ಗಾಟ್ 250 or 260 ಯು ಆರ್ ಎಲಿಜಿಬಲ್ ಫಾರ್ ಮೆಡಿಕಲ್ ಸೀಟ್ ಬಿಕಾಸ್ ಆಫ್ ದ ರಿಸರ್ವೇಷನ್. ವಿ ಹ್ಯಾವ್ ಎ ರಿಸರ್ವೇಷನ್ ಫಾರ್ ತುಳು ಕೋಟ. ನೀವೆಲ್ಲ ನಿಮ್ಮ ಮದರ್ ಟಂಗ್ ತುಳು ಇರುವವರು. ಸೊ ನೀವೇನೋ ಆಲೋಚನೆ ಮಾಡ್ಕೊಂಡಿರ್ತೀರಿ, ನಾನು ಮೆಡಿಕಲ್ ಡಾಕ್ಟರ್ ಆಗಬೇಕಿದ್ರೆ ನನಗೆ ಅಷ್ಟು ಮಾರ್ಕ್ ಬೇಕು, ನಾನು ಟ್ಯೂಷನ್ ತೆಗೋಬೇಕು, ಕಲಿಬೇಕು, ಆ ಥರ ವಿಚಾರಗಳೆಲ್ಲ ಆಯಿತು. ನಿಮಗೆ ಟ್ಯೂಷನ್ ತಗೊಂಡು ನೀವು 250 ಮಾರ್ಕ್, 260, 300 ಒಳಗೆ ಬಂದರೂ ನಿಮಗೆ ಮೆಡಿಕಲ್ ಸೀಟ್ ಸಿಗ್ತದೆ. ಆನಂತರ ನೀವು ವರ್ಷಕ್ಕೆ 5 ಲಕ್ಷ ರೂಪಾಯಿ ಫೀಸ್ ಕಟ್ಟಬೇಕು. ಹೇಗೆ ಕಟ್ತೀರಾ? ದೆರ್ ಈಸ್ ಎ ಪ್ರೊವಿಷನ್, ಲೋನ್ ಸಿಗ್ತದೆ ನಿಮಗೆ. ಆ ಲೋನು EMI ಕಟ್ಟಬೇಕಿದ್ರೆ ನೀವು MBBS ಆದ ಕೂಡಲೇ ನಿಮಗೆ 50-60 ಸಾವಿರ ರೂಪಾಯಿಗೆ ಕೆಲಸ ಸಿಗ್ತದೆ. ಸೊ ಇಮ್ಯಾಜಿನೇಷನ್, ಡಾಕ್ಟರ್ APJ ಅಬ್ದುಲ್ ಕಲಾಂ ಹೇಳಿದ್ದಾರೆ, ಆಲ್ವೇಸ್ ಯು ಡ್ರೀಮ್ ಅಂತ. ನಾವು ಡ್ರೀಮ್ ಮಾಡಬೇಕಂತೆ. ಡ್ರೀಮ್ ಮಾಡ್ತಾ ಇದ್ದರೆ ನಿಮ್ಮ ಏಜ್ಗೆ ತಕ್ಕ ನಿಮ್ಮ ಡ್ರೀಮ್ ಡಿಪೆಂಡ್ ಆಗ್ತಾ ಹೋಗ್ತದೆ. ನಾನೀಗ ಶಾಸಕನಾಗಿ ನಿಮ್ಮ ಮುಂದೆ ನಿಂತಿದ್ದೀನಿ. ನಾನೇನು ದುಡ್ಡು ಮಾಡಿ, ನನ್ನ ತಂದೆ ಒಳ್ಳೆ ದುಡ್ಡು ಮಾಡಿ, ಸೀತಾರಾಮ ರೈಗಳಿಗೆ ಗೊತ್ತು, ಒಳ್ಳೆ ದುಡ್ಡು ಮಾಡಿ ನಾನು ಆನಂತರ ಉದ್ಯಮ ಮಾಡಿ ಆನಂತರ ಇಲ್ಲಿ ಶಾಸಕನಾಗಿ ಬಂದದ್ದಲ್ಲ. ನಿಮ್ಮ ಥರನೇ ನಾನು ಕೋಡಿಂಬಾಡಿ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಓದಿದವನು. ನಾವು ಓದುವಾಗ ಇಂಥ ಫೆಸಿಲಿಟಿ, ಯೂನಿಫಾರ್ಮ್ ಅದು ಯಾವುದು ಇರಲಿಲ್ಲ. ಇವರು ಓದುವಾಗ ಅದು ಇರಲಿಲ್ಲ. ನಾವು ಓದುವಾಗ ಅಟ್ಲೀಸ್ಟ್ ಶಾಲೆ ಆದರೂ ಇತ್ತು, ಇವರು ಓದುವಾಗ ಶಾಲೆಯೂ ಇರಲಿಲ್ಲ. ನಮಗೆ ಶಾಲೆ ಆದರೂ ಸಿಕ್ಕಿದೆ, 3-4 ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ಶಾಲೆ ಸಿಕ್ಕಿದೆ. ನಾನು 4ನೇ ಕ್ಲಾಸ್ 5ನೇ ಕ್ಲಾಸಲ್ಲಿ ಓದುವಾಗ ನಾನು ಡ್ರೀಮ್ ಮಾಡ್ತಿದ್ದೆ, ಈ 2 ನಿಮಿಷ ಉಂಟವೆ, ನಾನು ಕನಸು ಕಾಣ್ತಾ ಇದ್ದೆ ಏನಾದರೂ ಮಕ್ಕಳಿಗೆ ಪ್ರೇರೇಪಣೆ ಆಗೋದಿದ್ರೆ ಆಗಲಿ ಅಂತ. ಆಗ ನಾನು ಶಾಲೆಗೆ ಬುತ್ತಿ ತಗೊಂಡು ಹೋಗ್ತಾಯಿದ್ದೆ.
ಈ ಬುತ್ತಿ ತೊಗೊಂಡು ಹೋಗುವಾಗ ಮಳೆಯಲ್ಲೆಲ್ಲ ಹೋಗುವಾಗ ರೋಡ್ ಸೈಡಲ್ಲಿ ಹೋಗುವಾಗ ಈ ಲಾರಿಯವನು ಪಟಕ್ಕಂತ ನಮ್ಮ ಮೇಲೆ ನೀರು ಹಾಡಿಸಿ ಹೊಡ್ಕೊಂಡು ಹೋಗ್ತಾಯಿದ್ದೆ. ಆಗ ನಾನು ಕನಸ್ಕೊಂತಿದ್ದೆ, ಒಂದಲ್ಲ ಒಂದು ದಿವಸ ನಾನು ಲಾರಿ ಡ್ರೈವರ್ ಆಗ್ತೇನೆ, ಲಾರಿ ಡ್ರೈವರ್ ಆಗಿ ನಾನು ಕೂಡ ಬಂದ್ ಮಾಡಿ ಬೇರೆಯವರಿಗೆ ನೀರು ರಟ್ಟಿಸ್ಕೊಂಡು ಹೋಗಬೇಕು ನನಗೆ ಅಂತ ನಾನು ಕನಸ್ಕೊತಾ ಇದ್ದೆ. ಹಾಗೆ ಜೂನಿಯರ್ ಕಾಲೇಜಿನಲ್ಲಿ ಕೋಡಿಯಾಡಿ ಶಾಲೆ, ನಂದು ಕೋಡಿಂಬಾಡಿ ಶಾಲೆ ಮುಗೀತು. ಅನಂತರ ಜೂನಿಯರ್ ಕಾಲೇಜ್ ಹೋಗ್ತಾ ಇದ್ದೆ, ಅಲ್ಲಿ ಕಾಲೇಜ್ ಸೆಕ್ರೆಟ್ರಿ ಎಲ್ಲ ಆಗಿದೆ. ಆಗ ನಾನು ಕನಸ್ಕೊಳ್ತಾ ಇದ್ದೆ, ನಮಗೆ ಫಸ್ಟ್ PUC ವರೆಗೆ ಬರುವವರೆಗೆ ನಮಗೆ ಪ್ಯಾಂಟ್ ತೆಗೆದುಕೊಡಲಿಲ್ಲ ಮನೆಯಲ್ಲಿ, ನಾವು ಚಡ್ಡಿಯಲ್ಲೇ ಹೋಗ್ತಾ ಇದ್ದದ್ದು. ಆ ನಂತರ ಅಮ್ಮನ ಹತ್ರ ಗಲಾಟೆ ಮಾಡಿ ಮಾಡಿ ಅಲ್ಲಿ ಫಸ್ಟ್ PUCಗೆ ಎಲ್ಲ ಪ್ಯಾಂಟ್ ಹಾಕ್ಕೊಂಡು ಬರ್ತಾರೆ ಅಮ್ಮ, ನಾನು ಚಡ್ಡಿ ಹಾಕಿದರೆ ಎಲ್ಲ ನಗ್ತಾರೆ ಅಂತೇಳಿ ಒಂದು ಪ್ಯಾಂಟ್ ತೆಗೆದುಕೊಟ್ರು ಅಮ್ಮ. ಅದು ಗೇರು ಬೀಜ ಮಾರಿ, ಆ ಗೇರು ಬೀಜ ಮಾರಿದ ದುಡ್ಡಲ್ಲಿ ಒಂದು ಪ್ಯಾಂಟ್ ಶರ್ಟ್ ಸಿಕ್ತು. ಅಲ್ಲಿಂದ ನಾನು ಪ್ಯಾಂಟ್ ಹಾಕಲಿಕ್ಕೆ ಶುರು ಮಾಡಿದ್ದು. ಆನಂತರ ನಾನು ಆಲೋಚನೆ ಮಾಡ್ತಾಯಿದ್ದೆ, ಯಾವಾಗಲೂ ಡ್ರೀಮ್ ಕನಸ್ಕೊಳ್ತಾ ಇದ್ದೆ, ನನಗೆ 1 ಕೋಟಿ ರೂಪಾಯಿ ಮಾಡಬೇಕು ಈ ಜೀವನದಲ್ಲಿ. ಆ 1 ಕೋಟಿಯನ್ನು ಡೆಪಾಸಿಟ್ ಇಟ್ಟು ನಾನು ಆನಂತರ ಆರಾಮದಲ್ಲಿ ಅದರ ಬಂದ ಬಡ್ಡಿಯಲ್ಲಿ ಒಂದು ಕಾರು ತಗೊಂಡು ಸುತ್ತಾಡ್ತಾ ಇರಬೇಕು ಅಂತ ನನ್ನ ಆಸೆ ಇತ್ತು, ಡ್ರೀಮ್ ಇತ್ತು. ಉದ್ಯಮ ಸ್ಟಾರ್ಟ್ ಮಾಡಿದೆ. ಕಷ್ಟದಲ್ಲಿ ಒಂದು ಚಿಕ್ಕ ಒಂದು 100 ಸ್ಕ್ವೇರ್ ಫೀಟ್ ಇದರಲ್ಲಿ ನಾನು ಸ್ವಲ್ಪ ತುಂಟಾಟಿಕೆ ಮಾಡ್ತಾಯಿದ್ದೆ ಇಲ್ಲಿ ಜೂನಿಯರ್ ಕಾಲೇಜಲ್ಲೆಲ್ಲ ಇರುವಾಗ. ಆಗ ನನ್ನ ಬೆಂಚಲ್ಲಿ 5 ಜನ ಇದ್ದರು, ಈಗಲೆಲ್ಲ ಇದ್ದಾರೆ ಲೀಡರ್ಗಳು. ಅವರೆಲ್ಲ ಹೇಳಿದರು, ನೀನು ಒಬ್ಬ ಫೈಲು, ಬಾಕಿ 4 ಜನ ಕೂಡ ಪಾಸು ಅಂತ ಹೇಳ್ತಾಯಿದ್ರು. ನನ್ನ ಅಮ್ಮನಿಗೆಲ್ಲ ಟೀಚರ್ ಫೋನ್ ಮಾಡಿ ಹೇಳಿದರು, ಭಾರಿ ತುಂಟಿ, ಪಾಸ್ ಆಗೋದಿಲ್ಲ ಹಾಗೆ ಹೀಗೆ ಅಂತ. ಆಗ ನನ್ನನ್ನು ಹೇಳಿದ್ರು, ಈ ಹೊರ ಹೋಗು ಮಾರ ಇಲ್ಲಿಂದ, ನೀನು ಇಲ್ಲಿ ಮೊದಲು ಪೊಲೀಸ್ ಸ್ಟೇಷನು ಅದು ಇದೆಲ್ಲ ಕಿರಿಕಿರಿ ಮಾಡ್ತೀಯ, ನೀನು ಒಮ್ಮೆ ಇಲ್ಲಿಂದ ಊರು ಬಿಟ್ಟು ಹೋಗು ಅಂತ ಹೇಳ್ತಾಯಿದ್ರು. ಸೆಕೆಂಡ್ PUC ರಿಸಲ್ಟ್ ಬರುವಾಗ ನಾನು ಮತ್ತು ಇನ್ನೊಬ್ಬ ಪಾಸು, ಬಾಕಿ 4 ಜನ ಫೈಲು ಆ ಕಡೆ ಇದ್ದವರು. ನಾನು ಸೆಕೆಂಡ್ ಕ್ಲಾಸ್ ಪಾಸು ಸೆಕೆಂಡ್ PUCಯಲ್ಲಿ. ಆಗ ಅಮ್ಮನ ಹತ್ರ ಹೇಳಿದೆ, ಎಂಚಾಗಿದೆ ನೀವೆಲ್ಲ ಹೇಳಿದ್ರಲ್ಲ, ನಾನೇ ಅಲ್ಲಿಗೆ ಪಾಸಾಗಿದ್ದು ಈಗ ಅಂತ. ಹಾಗೆ ಪಾಸಾಗಿ ಮತ್ತೆ ಮೈಸೂರಿಗೆ ಹೋದೆ. ಹೋಗುವ ನನಗೆ 50 ರೂಪಾಯಿ ನನ್ನ ಅಪ್ಪ ಕೊಟ್ಟಿದ್ದಾರೆ. ಅವರು ಕಲಿಸಿದ್ದಾರೆ, ನಮಗೆ ವಿದ್ಯಾಭ್ಯಾಸ ಕಲಿಸಿದ್ದಾರೆ. ಅದರಲ್ಲಿ ಒಂದು 20-30 ರೂಪಾಯಿ 29 ರೂಪಾಯಿ ಬಸ್ ಫೀಸ್ ಆಗಿದೆ. ಮತ್ತು ಒಂದು 16 ರೂಪಾಯಿ ನನ್ನ ಕೈಯಲ್ಲಿ ಉಳಿದಿತ್ತು. ಮತ್ತು ನನ್ನ ಅಣ್ಣ ಅಲ್ಲಿದ್ದ. ಒಂದು ಚಿಕ್ಕ ರೂಮು ತಗೊಂಡು ನಾನು ವ್ಯಾಪಾರವನ್ನು ಸ್ಟಾರ್ಟ್ ಮಾಡಿದೆ. ಒಂದು 100 ಸ್ಕ್ವೇರ್ ಫೀಟು, ನಾನೇ ಅಡುಗೆ ಮಾಡೋದು, ನಾನೇ ಸಾಂಬಾರು ಮಾಡೋದು, ನಾನೇ ಉದ್ಯೋಗ ಮಾಡೋದು, ಏಜೆನ್ಸಿ ಮಾಡೋದು, ಚಿಕ್ಕ ರೂಮ್. ಅದರಲ್ಲಿ ತಿಂಗಳಿಗೆ ಫಸ್ಟ್ ಡಿಗ್ರಿಯಲ್ಲಿ ಮಾಡ್ತಾಯಿದ್ದೆ. ತಿಂಗಳಿಗೆ 5,000 ರೂಪಾಯಿ ಸೇಲ್ತಾ ಇದ್ದಿರಲ್ಲ. ಜ್ಯೂಸನ್ನು ಕಟ್ಟಿ ಸೈಕಲಲ್ಲಿ ಕಟ್ಟಿ ಅಂಗಡಿಗೆ ಡೆಲಿವರಿ ಮಾಡ್ತಾಯಿದ್ದೆ ಮೈಸೂರಲ್ಲಿ. ಶಾಲೆಗೆ ಹೋಗುವಾಗ ಡೆಲಿವರಿ ಮಾಡೋದು, ಮಧ್ಯಾಹ್ನ ಪುನಃ ಅದನ್ನು ಕಲೆಕ್ಷನ್ ಮಾಡೋದು, ಸಾಯಂಕಾಲ ಹೋಗಿ ಅಂಗಡಿಯಲ್ಲಿ ನಿಲ್ಲಿಸಿ ಅದು ಡೆಲಿವರಿ ಮಾಡೋವಂಥದ್ದು. ಆಗ ನನ್ನ ಕ್ಲಾಸ್ಮೇಟ್ ಹುಡುಗಿರೆಲ್ಲ ಅಲ್ಲಿ ನಿಂತ್ಕೊಂಡು ಬನ್ನ ಅದು ಇದು ತಿಂತ ಇರ್ತಾರೆ. ನಾನು ಈ ಸೈಕಲಲ್ಲಿ ಹೀಗೆ ನಿಲ್ಲಿಸಿ ನಿಂತದ್ದೇ ಬಾಕಿ, ಅವ್ರು ಹೋಗಲಿ ಒಮ್ಮೆ ಅಂತ ಮತ್ತೆ ನಗ್ತಾರಲ್ಲ, ಅದಕ್ಕೆ ಹೀಗೆ ನಿಂತ್ಕೊಂಡು ನಾನು ಅದನ್ನು ನಿಂತ್ಕೊಂಡಿರೋದು. ಒಮ್ಮೆ ಇವರು ಹೋಗ್ತಾರೆ ಅಲ್ಲಿಂದ, ಮತ್ತು ಅವರು ಹೋದ ನಂತರ ಈ ಜ್ಯೂಸನ್ನು ಡೆಲಿವರಿ ಮಾಡಿ ಮತ್ತೆ ಅಲ್ಲಿಂದ ಹೋಗೋದು. ಹೀಗೆ ಬಿಸ್ನೆಸ್ ಮಾಡಿ 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 ನಾನು ಇದನ್ನು ಯಾಕೆ ಉಲ್ಲೇಖ ಮಾಡ್ತಾಯಿದ್ದೆ ಅಂದರೆ, ನನ್ನಿಂದ ಕಷ್ಟದಲ್ಲಿ ಬಿಸ್ನೆಸ್ ಮಾಡಿದವರು ತುಂಬ ಜನ ಇದ್ದಾರೆ. ಅದು ಹೇಗೆ ಒಬ್ಬ ಮನುಷ್ಯ ಮೇಲೆ ಬರಬಹುದು ಅಂತ ನಾನು ಇದನ್ನು ಉಲ್ಲೇಖ ಮಾಡ್ತಾಯಿದ್ದೇನೆ. ಒಂದು ಶಿಸ್ತು ಬೇಕು, ಒಂದು ಶ್ರಮ ಬೇಕು, ಒಂದು ಪ್ಲ್ಯಾನಿಂಗ್ ಬೇಕು. ಈ ಶಿಸ್ತಿಗೆ ಯಾಕೆ ಕಾರಣ ಅಂತ ಹೇಳಿದರೆ, ನನ್ನ ಪಕ್ಕದಲ್ಲಿ ಒಂದು ಕೆನರಾ ಬ್ಯಾಂಕ್ ಇತ್ತು. ಅವರಿಗೆ ಪ್ರಾಯದವರಿದ್ದರು, ಹೆಗಡೆ ಅಂತ. ಅವರಿಗೆ ಈ ಶಟರ್ ತೆಗಿಲಿಕ್ಕೆ ಆಗೋದಿಲ್ಲ, ಬೆಳಿಗ್ಗೆ ಯಾವಾಗಲೂ ಬ್ಯಾಂಕ್ ಇತ್ತು, ಬೇಗ ಬರೋದು. ನಾನು ಅವರಿಗೆ ಯಾವಾಗಲೂ ಶಟರ್ ತೆಗೆದು ಕೊಡೋದು, ಬೇಗ ಹೋಗಿ ಶಟರ್ ತೆಗೆದು ಕೊಡೋದು. ಅವರು ನನಗೆ 5,000 ರೂಪಾಯಿ ಲೋನ್ ಕೊಟ್ಟದ್ದು ನಾನು ವ್ಯಾಪಾರ ಮಾಡಲಿಕ್ಕೆ. ಆನಂತರ ಶಿಸ್ತು ಅಂತ ಹೇಳಿದರೆ, ನಾನು ಏಜೆನ್ಸಿ ಶುರು ಮಾಡಿ 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 ರೆನಾಲ್ಡ್ಸ್ ಬಂದಿದ್ದು ಏಜೆನ್ಸಿ ತಗೊಂಡೆ. ಅದು ಒಮ್ಮೆಲೆ ಕ್ಲಿಕ್ ಆಯಿತು. 5,000 ರೂಪಾಯಿ ನನ್ನ ಇನ್ವೆಸ್ಟ್ಮೆಂಟಲ್ಲಿ ಅವರಿಗೆ ರೆನಾಲ್ಡ್ಸ್ ಪೆನ್ನಿಗೆ ಅವ್ರಿಗೆ ಜಸ್ಟ್ ಲಾಂಚ್ ಆಗಿರೋದು. ನಾನು ದುಡ್ಡು ಕೊಡುವ ಮೊದಲೇ ಅವನು ಕಳಿಸ್ಲಿಕ್ಕೆ ಶುರು ಮಾಡಿದೆ ನನಗೆ ಸ್ಟಾಕ್. ಅಲ್ಲಿ ನಾನು ಪ್ರಾಂಪ್ಟಾಗಿ ಪೇಮೆಂಟ್ ಮಾಡ್ತಾಯಿದ್ದೆ ಅವ್ರಿಗೆ. ನೋಡಿ ಅಲ್ಲಿ ಶಿಸ್ತು. ಆನಂತರ ಹಾರ್ಡ್ ಎಫರ್ಟ್ಸ್. ಬೆಳಿಗ್ಗೆ ಎದ್ದು ಹೇಳ್ತಿದ್ದೆ, ಸೈಕಲಲ್ಲಿ ಹೋಗಿ ಕಟ್ಕೊಂಡು ರಿಕ್ಷಾ ಬಿಡ್ತಾ ಇದ್ದೆ. ಸ್ವಲ್ಪ ಬಿಸ್ನೆಸ್ ದೊಡ್ಡದಾಗ 407 ಲಾರಿ ಬಿಡ್ತಾ ಇದ್ದೆ. ಎಲ್ಲ ನಾನೇ ಡೆಲಿವರಿ ಮಾಡಿಕೊಂಡು ಮುಂದೆ ಬಂದಿದ್ದೀನಿ. ಈಗೇನಾಯಿತು, ಉದ್ಯಮ ಮೇಲೆ ಬಂತು. ಡಿಗ್ರಿ ಕಂಪ್ಲೀಟ್ ಮಾಡುವಾಗ ಮೈಸೂರಲ್ಲಿ ನಾನು 2 ಕೋಟಿ ಟರ್ನ್ ಓವರ್ ಮಾಡ್ತಾಯಿದ್ದೆ ತಿಂಗಳಿಗೆ. ಆನಂತರ ಉದ್ದಿಮೆಯನ್ನು ಬೆಳೆಸಿ ಈಗ ಒಂದಷ್ಟು ಉದ್ಯಮ ಮಾಡಿ, ಆನಂತರ ಬಿಲ್ಡಿಂಗ್ ಕಟ್ಟುವುದನ್ನು ಮಾಡಿ, ಬೇರೆ ಬೇರೆ ಉದ್ದಿಮೆ ಹಂತವಾಗಿ ಬಂದು ಈಗ ಶಾಸಕನಾಗಿ ನಿಮ್ಮ ಎದುರು ಬಂದು, ನಾನು ಕನಸಲ್ಲೂ ಕಂಡಿರಲಿಲ್ಲ ನಾನು ಶಾಸಕನಾಗ್ತೇನೆ ಅಂತ ನಾನು ಕನಸಲ್ಲೂ ಕಂಡಿರಲಿಲ್ಲ. ಸೊ ಒಬ್ಬ ಮನುಷ್ಯ, ಒಬ್ಬ ವ್ಯಕ್ತಿ, ನಿಮಗೆ ಯು ಹ್ಯಾವ್ ದ ಬೆಟರ್ ಫ್ಯೂಚರ್.
ನಿಮಗೇನು ಮನಸ್ಸಲ್ಲಿ ಗೊಂದಲಗಳು ಬೇಡ. ನೀವು ನಾಳೆ ಶಾಸಕರಾಗ್ಬೋದು, MP ಗಳಾಗ್ಬೋದು, IAS ಆಗ್ಬೋದು, IPS ಆಗ್ಬೋದು. ಯು ಹ್ಯಾವ್ ಬೆಟರ್ ಫ್ಯೂಚರ್. ಓನ್ಲಿ ಒನ್ ವೆಪನ್ ವಿಚ್ ಇಸ್ ಇನ್ ಯುವರ್ ಹ್ಯಾಂಡ್, ನಾಟ್ ಯುವರ್ ಪೇರೆಂಟ್ಸ್, ನಾಟ್ ಯುವರ್ ಟೀಚರ್. ಸೊ ಏನಪ್ಪ ಅಂತ ಹೇಳಿದ್ರೆ, ನೀವು ಓದಬೇಕು, ಕಲಿಬೇಕು. ಯಾರ ಇನ್ಫ್ಲುಯೆನ್ಸ್ ಬೇಡ, ಯಾವ MLA ಇನ್ಫ್ಲುಯೆನ್ಸ್ ಬೇಡ, ಯಾರ್ದು ತಂದೆ ತಾಯಿದು ಬೇಡ, ತಂದೆ ತಾಯಿ ದುಡ್ಡು ಬೇಡ. ಎರಡೇ ವಿಚಾರ. ಒಂದು, ನೀವು ಕಲಿಯುವಂಥದ್ದಾದರೆ ನಿಮಗೆ ಯುವರ್ ಫ್ಯೂಚರ್ ಈಸ್ ಇನ್ ಯುವರ್ ಹ್ಯಾಂಡ್. ಕಲಿತ ನಂತರ ತಂದೆ ತಾಯಿ ಅನ್ನೋದು ಮರಿಬಾರ್ದು. ನೋಡಿ ಸೀತಾರಾಮರಾಯಗಳು ಹೇಗೆ ಮಾಡಿದ್ದಾರೆ. ತಂದೆ ತಾಯಿಯನ್ನು ಮಾಡಿದ್ರೆ ಅವ್ರಿಗೆ ಯಾವಾಗಲೂ ಸಕ್ಸಸ್ ಇಲ್ಲ ಲೈಫಲ್ಲಿ. ಫಸ್ಟು ದೇವರೇ ತಂದೆ ತಾಯಿ. ಅವರನ್ನು ನಾವು ನಂಬಿಕೊಂಡು ಅವರ ಆರೈಕೆಯನ್ನು ಮಾಡಿಕೊಂಡು ನೀವು ಮುಂದೆ ಹೋಗುವಂಥದ್ದು ಅವಶ್ಯಕತೆ ಇದೆ. ಆನಂತರ ಕಲಿತಂಥ ಶಾಲೆಯನ್ನು ನೋಡುವವರು ಭಾರಿ ಕಡಿಮೆ. ಹಿಂದಿರುಗಿ ಒಮ್ಮೆ ನೋಡಬೇಕು ನಮ್ಮ ಶಾಲೆ ಹೇಗಿದೆ. ನಾವು ಕಲಿತಂಥ ಶಾಲೆಗೆ ಕೊಡುಗೆ ಕೊಡಿ ಅಂತ ಹೇಳೋದಿಲ್ಲ, ಪ್ರೀತಿಯನ್ನಾದರೂ ಕೊಡುವಂಥ ಕೆಲಸಗಳು ನಿಮ್ಮ ಕೈಯಿಂದ ಆಗಬೇಕು. ಒಳ್ಳೆಯ ಮಕ್ಕಳಾಗಬೇಕಾದ್ರೆ ತಂದೆ ತಾಯಿಗೆ ಒಳ್ಳೆಯ ಮಕ್ಕಳಾಗಬೇಕು ಶುರುವಿಗೆ. ಆನಂತರ ಸಮಾಜಕ್ಕೆ ಒಳ್ಳೆಯ ಮಕ್ಕಳಾಗಬೇಕು. ತಂದೆ ತಾಯಿಗೆ ಒಳ್ಳೆಯ ಮಕ್ಕಳಾದರೆ ಖಂಡಿತ ಅವನು ಸಮಾಜಕ್ಕೆ ಒಳ್ಳೆಯ ಮಕ್ಕಳಾಗಿ ಆಗ್ತಾರೆ. ಆಗ ಮಾತ್ರ ದೇವರ ಆಶೀರ್ವಾದ ಇರ್ತದೆ. ಒಟ್ಟಿನಲ್ಲಿ ಇವತ್ತು ಈ ಸವಣೂರು ವಿದ್ಯಾಸಂಸ್ಥೆಯಲ್ಲಿ ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಿರಿ. ನನ್ನನ್ನು ತುಂಬ ಸಲ ಕರೆದಿದ್ದರು ಸೀತಾರಾಮರಾಯಗಳು ನೀವು ಬರಬೇಕು ಅಂತ. ನನಗೆ ಅದಾಗಲಿಲ್ಲ. ಬಹುಶಃ ಇವತ್ತು ಶಾಸಕನ ನೆನೆಯಲ್ಲಿ ಈ ಪುಣ್ಯ ಕ್ಷೇತ್ರಕ್ಕೆ ಬರುವಂಥ ಕೆಲಸ ಆಗಿದೆ. ನನ್ನನ್ನು ಕರೆದು ಗೌರವ ಕೊಡುವಂಥ ಕೆಲಸಗಳಾಗಲಿ, ನಿಮಗೆ ಒಳ್ಳೆಯ ಫ್ಯೂಚರ್ ಆಗಲಿ, ಅಭಿವೃದ್ಧಿ ಆಗಲಿ. ನಾನು ಮುಂದೆ ಕಾರ್ಯಕ್ರಮ ಇರೋದ್ರಿಂದ ನಿಮ್ಮ ಶುಭ ಹಾರೈಕೆಗಳನ್ನು ಕೊಡುತ್ತಾ ನಾನು ಮುಂದಿನ ಕಾರ್ಯಕ್ರಮಕ್ಕೆ ತೆರಳಲಿಕ್ಕೆ ನೀವು ಅನುಮತಿ ಕೂಡ ಮಾಡಿಕೊಡಬೇಕು ಅನ್ನೋ ಮಾತನ್ನು ಹೇಳುತ್ತಾ ಎಲ್ಲ ಶುಭ ಹಾರೈಕೆಗಳೊಂದಿಗೆ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಧನ್ಯವಾದಗಳು ಸರ್. ನಿಮ್ಮ ಜೀವನ ಚರಿತ್ರೆಯೇ ಅತ್ಯಂತ ರೋಚಕವಾದದ್ದು ಮತ್ತು ನಮ್ಮ ಎಳೆಯ ಮಕ್ಕಳಿಗೆ ಅತ್ಯಂತ ಆದರ್ಶಪ್ರಾಯವಾದದ್ದು ಮತ್ತು ಅದು ಪ್ರೋತ್ಸಾಹವನ್ನು ನೀಡುವಂಥದ್ದು. ಈ ಸಂದರ್ಭದಲ್ಲಿ ನಮ್ಮದೊಂದು ವಿನಂತಿ ಇದೆ ಸಭಾಧ್ಯಕ್ಷರಲ್ಲಿ. ನೀವು ತೆರಳುವ ಮುನ್ನ ಅತ್ಯಂತ ಪ್ರೀತಿಯಿಂದ ನಮ್ಮ ವಿದ್ಯಾರಶ್ಮಿಯ ಒಂದು ಸಣ್ಣ ಗೌರವವನ್ನು ನೀಡ್ತೇವೆ. ದಯವಿಟ್ಟು ನೀವು ಸ್ವೀಕಾರ ಮಾಡಬೇಕು. ಇದು ನಮ್ಮ ಪ್ರಿವಿಲೇಜ್ ಸರ್. ಇಟ್ ಈಸ್ ಆರ್ ಪ್ರಿವಿಲೇಜ್ ಸರ್. ದಯವಿಟ್ಟು ವೇದಿಕೆ ಎದುರು ಭಾಗಕ್ಕೆ ಬನ್ನಿ. ಇದು ನಮ್ಮ ಪ್ರೀತಿಯ ಗೌರವ ಅಷ್ಟೇ ಸರ್. ದಯವಿಟ್ಟು ಬನ್ನಿ. ನಮಗೆ ಗೊತ್ತಿದೆ ನಿಮ್ಮ ವ್ಯಕ್ತಿತ್ವದ ಛಾಪೆ ಅಂಥದ್ದು, ನೀವು ಯಾವುದೇ ಗೌರವವನ್ನು ಬಯಸುವರಲ್ಲ. ಆದರೆ ಇದು ನಮ್ಮ ಪ್ರಿವಿಲೇಜ್, ಇದು ನಮ್ಮ ಸಂತೋಷಕ್ಕಾಗಿ ನಾವು ಮಾಡುವಂಥದ್ದು. ದಯವಿಟ್ಟು ಸ್ವೀಕಾರ ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಿಮ್ಮ ಹಿರಿಯ ಸಾಧನೆಗೆ ಈ ನಮ್ಮ ಸನ್ಮಾನ ಅತ್ಯಂತ ಕಿರಿಯದಾದದ್ದು, ಆದರೆ ಬಹಳ ಪ್ರೀತಿಯುಳ್ಳದ್ದು. ಇದನ್ನು ಸ್ವೀಕರಿಸೋದಕ್ಕಾಗಿ ನಿಮಗೆ ವಿದ್ಯಾರಶ್ಮಿ ಕೃತಜ್ಞರಾಗಿರ್ತದೆ ಅಂತ ಹೇಳ್ತಾ, ಕಾರ್ಯಭಾರದ ಒತ್ತಡ ಸಾಕಷ್ಟು ಇದೆ ಮಾನ್ಯ ಶಾಸಕರಿಗೆ. ಅವರು ಈಗಾಗಲೇ ಹೇಳಿದ್ದಾರೆ 11 ಗಂಟೆ ಹೊತ್ತಿಗೆ ಅವರು ಅಲ್ಲಿ ತಲುಪಬೇಕಾಗಿತ್ತು. ಇದೀಗ ನಮ್ಮ ಕಾರ್ಯಕ್ರಮವನ್ನು ಬಿಟ್ಟು ಅವರು ಈ ತೆರಳುವಂಥ ಸಂದರ್ಭ. ಎಲ್ಲ ಗಣ್ಯರ ಅನುಮತಿಯೊಂದಿಗೆ ಮತ್ತು ನಮ್ಮ ಸಭಾಸದರ ಜೋರಾದಂತಹ ಕ್ಲಾಪ್ಸ್ ಗೋ 1 2 3 ಕ್ಲಾಪ್ನೊಂದಿಗೆ ನಾವು ನಮ್ಮ ಶಾಸಕರನ್ನು ಅತ್ಯಂತ ಪ್ರೀತಿಯಿಂದ ಕೀಪ್ ಕ್ಲಾಪಿಂಗ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ನಾವು ಕಾರ್ಯಕ್ರಮದಲ್ಲಿ ಮುಂದೊತ್ತಿ ಹೋಗ್ತಾ ಇದ್ದೇವೆ. ಸನ್ಮಾನ್ಯ ಶಾಸಕರು ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಯಾಗಬೇಕಾದಂಥ ಜವಾಬ್ದಾರಿಯನ್ನು ಹೊತ್ತಿರುವವರಾಗಿರುವ ಕಾರಣ ಅನಿವಾರ್ಯವಾಗಿ ಅವರು ತೆರಳಲೇಬೇಕು. ಅನಿವಾರ್ಯವಾಗಿ ನಾವು ಅವರನ್ನು ಬೀಳ್ಕೊಡ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮದ ಇನ್ನೊಂದು ಪ್ರಮುಖವಾದಂಥ ಅಂಗ ಶಿಂಟೂರು ಸಂಸ್ಮರಣೆ. ಶಿಂಟೂರು ನಾರಾಯಣ ರೈಗಳ ಜೀವನ ಚರಿತ್ರೆಯನ್ನು ನೆನಪಿಸಿಕೊಳ್ಳುವಂಥದ್ದು, ಅವರ ಆದರ್ಶಗಳನ್ನು ಮೆಲುಕು ಹಾಕುವಂಥದ್ದು.
ಈ ಒಂದು ಕಾರ್ಯಕ್ರಮಕ್ಕಾಗಿ ನಾವು ಮುಂದಡಿ ಇಡುವಂಥ ಈ ಸಂದರ್ಭದಲ್ಲಿ ಶಿಂಟೂರು ನಾರಾಯಣ ರೈಗಳ ಶಿಷ್ಯ ಕೋಟಿಗಳಲ್ಲಿ ಒಬ್ಬರಾದಂಥ ಹಿರಿಯರಾದಂಥ ಗಣ್ಯರು, ವಿದ್ವಾಂಸರು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರು ಅತ್ಯಂತ ಮೇಧಾವಿಗಳು ಹೌದು ಮತ್ತು ನಮ್ಮ ಶಿಂಟೂರು ನಾರಾಯಣ ರೈ ಅವರ ಶಿಷ್ಯರೂ ಹೌದು. ಈಗ NITK ಅಂತ ಕರೆಯಲ್ಪಡುವಂತಹ ಸುರತ್ಕಲ್ನ KRECಯಲ್ಲಿ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಪದವಿಯನ್ನು ಪಡೆದು ಅವರು ಟ್ರಾಂಡೈಮ್ ವಿಶ್ವವಿದ್ಯಾನಿಲಯದಿಂದ ಫಿಶರೀಸ್ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಅ ಕಂಪ್ಯೂಟರ್ ಡಿಸೈನ್ ಮಾಡೆಲ್ ಫಾರ್ ಆಪ್ಟಿಮೈಸಿಂಗ್ ಫಿಶಿಂಗ್ ವೆಸಲ್ ಡಿಸೈನ್ಸ್ ಬೇಸ್ಡ್ ಆನ್ ಟೆಕ್ನೋ ಇಕಾನಮಿಕ್ ಅನಾಲಿಸಿಸ್ ಎಂಬ ಮಹಾಪ್ರಬಂಧವನ್ನು ಮಂಡಿಸಿ ಅದಕ್ಕೆ ಡಾಕ್ಟರೇಟ್ ಪದವಿಯನ್ನು ಕೂಡ ಪಡೆದವರು. ಬೆಂಗಳೂರಿನ GKVKಯಲ್ಲಿ ಮತ್ತು ಕರ್ನಾಟಕದ ಏಕಮೇವ ಮೀನುಗಾರಿಕಾ ಕಾಲೇಜ್, ಒನ್ ಆ್ಯಂಡ್ ದ ಓನ್ಲಿ ಫಿಶರೀಸ್ ಕಾಲೇಜ್ ಇನ್ ಕರ್ನಾಟಕ, ದಟ್ ಈಸ್ ಇನ್ ಮ್ಯಾಂಗ್ಳೂರ್. ಮಂಗಳೂರಿನಲ್ಲಿ ಇರುವಂತಹ ಮೀನುಗಾರಿಕಾ ಕಾಲೇಜಿನಲ್ಲಿ ಡೈರೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್ಸ್ ಆಗಿ ಸೇವೆ ಸಲ್ಲಿಸಿ ಅಲ್ಲಿ ನಿವೃತ್ತಿಗೊಂಡಂತಹ ಪ್ರೊಫೆಸರ್ DS ಶೇಷಪ್ಪ ಪ್ರತಿಷ್ಠಿತ ದೇವರಗುಂಡ ಕುಟುಂಬದಿಂದ ಬಂದವರು. ಸುಳ್ಯದ ಪರಿಸರದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಒಬ್ಬ ಮುಖ್ಯಮಂತ್ರಿಯನ್ನು, ಕೇಂದ್ರಕ್ಕೆ ಒಬ್ಬ ಮಂತ್ರಿಯನ್ನು ಕೊಟ್ಟಂತಹ ಪ್ರತಿಷ್ಠಿತ ಕುಟುಂಬ. ದೇವರಗುಂಡ ಕುಟುಂಬದಿಂದ ಬಂದಂತಹ ಶಿಂಟೂರು ನಾರಾಯಣ ರೈಗಳ ಶಿಷ್ಯೋತ್ತಮರಲ್ಲಿ ಒಬ್ಬರೂ ಆದಂತಹ ಪ್ರೊಫೆಸರ್ DS ಶೇಷಪ್ಪ ಅವರು ಇದೀಗ ಶಿಂಟೂರರ ಸಂಸ್ಮರಣೆಗಾಗಿ ನಮ್ಮ ಮುಂದೆ. ಓಂ ಶ್ರೀ ಗುರು ಪರಬ್ರಹ್ಮಣೇ ನಮಃ. ಎಲ್ಲರಿಗೂ ನಮಸ್ಕಾರ. ಈಗ ತಾನೇ ಅಧ್ಯಕ್ಷರ ಭಾಷಣ ಮುಗಿಸಿ ತೆರಳಿದಂಥ ಶ್ರೀಮಾನ್ ಸನ್ಮಾನ್ಯ ಅಶೋಕ ರೈಯವರು ಪ್ರಥಮ ಬಾರಿಗೆ ರಾಜಕೀಯಕ್ಕೆ ಇಳಿದು ಶಾಸಕರಾಗಿ ಕನ್ಸ್ಟ್ರಕ್ಷನ್ ಕಂಪನಿಯ ಮಾಲಕರಾಗಿ ಈ ಪುತ್ತೂರು ಕ್ಷೇತ್ರದಲ್ಲಿ ಜನಪ್ರಿಯರಾಗಿರುವಂಥ ವ್ಯಕ್ತಿ. ನಮ್ಮ ಸುಳ್ಯ ತಾಲೂಕಿನಲ್ಲಿ ಕೂಡ ಅಶೋಕ ರೈಯವರು ಮನೆ ಮನೆಯ ಮಾತಾಗಿದ್ದಾರೆ. ಯಾಕೆಂದರೆ ರೈ ಇಂಡಿಯನ್ ಕಂಪನಿಯಿಂದ ಗ್ಯಾಸ್ ಸಪ್ಲೈ ನಮ್ಮ ಸುಳ್ಯ ತಾಲೂಕಿಗೆ ಮಾಡೋದ್ರಿಂದ ಅವರನ್ನು ಗೊತ್ತಿಲ್ಲದವರು ಯಾರೂ ಇಲ್ಲ. ಅವರ ನೆನೆಸ್ತಾ ಇನ್ನು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸನ್ಮಾನ ಸ್ವೀಕರಿಸಿದಂಥ ಶ್ರೀ ವಿಕ್ರಮ್ ದತ್, ಚೀಫ್ ಎಲೆಕ್ಟ್ರಿಕಲ್ ಆರ್ಟಿಫಿಷಿಯಲ್ ರೇಡಿಯೋ, ಇಂಡಿಯನ್ ನೇವಿ, ಹಾಗೆ ಅವರನ್ನು ಸನ್ಮಾನಿಸಿದಂಥ ಶ್ರೀ ಕನ್ಯಾನ ಸದಾಶೆಟ್ರು, ಅಧ್ಯಕ್ಷರು ಹೇರಂಬ ಇಂಡಸ್ಟ್ರೀಸ್ ಮುಂಬೈ, ಹಾಗೆ ಇವತ್ತು ವೇದಿಕೆಯಲ್ಲಿರುವ ಮುಖ್ಯ ಅತಿಥಿಯಾಗಿ ಬಂದಿರುವಂಥ ಮಾಜಿ ಪುತ್ತೂರು ಕ್ಷೇತ್ರ ಶಾಸಕಿಯರಾದಂಥ ಶ್ರೀಮತಿ ಶಕುಂತಲಾ ಶೆಟ್ಟಿಯವರೇ, ಹಾಗೆ ದುಬೈನ ಕ್ವಾರಿಯಟ್ ಅಲ್ ಶಾಮ್ಸ್ ಬಿಲ್ಡಿಂಗ್ ಕಾಂಟ್ರಾಕ್ಟಿಂಗಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಅಶ್ರಫ್ ಮಾಂತೂರ್ರವರೇ, ಹಾಗೂ ಇವತ್ತಿನ ಗೌರವ ಉಪಸ್ಥಿತಿಯಾಗಿದ್ದ ಎನ್ ಸುಂದರೈ ಸವಣೂರವರೇ, ಇಂಜಿನಿಯರ್ ಅಶ್ವಿನ್ ಎಲ್ ಶೆಟ್ಟಿಯವರೇ, ಆಡಳಿತಾಧಿಕಾರಿ ವಿದ್ಯಾರಶ್ಮಿ ಸಮೂಹ ಶಿಕ್ಷಣ ಸಂಸ್ಥೆ ಸವಣೂರು, ಹಾಗೆ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ರೂವಾರಿಯಾಗಿದ್ದಂಥ ವಿದ್ಯಾರಶ್ಮಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಂಚಾಲಕರಾದಂಥ ಸಹಕಾರ ಕ್ಷೇತ್ರದಲ್ಲಿ ರತ್ನವೆನಿಸಿದಂಥ ಸವಣೂರಿನ ಶಿಲ್ಪಿ ಎಂದೇ ಖ್ಯಾತರಾದ ನಮ್ಮ ಸವಣೂರು ಸೀತಾರಾಮ್ ರೈ ಅವರೇ, ವಿದ್ಯಾರಶ್ಮಿ ವಿದ್ಯಾಲಯದ ಪ್ರಿನ್ಸಿಪಾಲ್ ಸೀತಾರಾಮ್ ಕೇವಳವರೇ, ಹಾಗೂ ವಿದ್ಯಾರಶ್ಮಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ನಾರಾಯಣಮೂರ್ತಿಯವರೇ, ಹಾಗೂ SNR ರೂರಲ್ ಎಜುಕೇಷನ್ ಟ್ರಸ್ಟಿನ ಎಲ್ಲ ಟ್ರಸ್ಟಿಗಳೇ, ಇಲ್ಲಿ ಆಗಮಿಸಿದಂಥ ಆಹ್ವಾನಿತರಾದಂಥ ಶಿಂಟೂರು ನಾರಾಯಣ ರೈಯವರ ಅಭಿಮಾನಿಗಳೇ, ಬೋಧಕರೇ, ಬೋಧಕೇತರರೇ, ವಿದ್ಯಾರ್ಥಿಗಳೇ, ಇವತ್ತು ನೀವು ಇನ್ವಿಟೇಷನ್ ನೋಡಿರ್ಬೋದು. ಫಸ್ಟ್ ಪೇಜ್ನಲ್ಲಿ
ಬರೆದಿದ್ದಾರೆ, ಟೀಚರ್ಸ್ ಬಿಲ್ಡ್ ದ ನೇಷನ್, ಸೋಲ್ಜರ್ಸ್ ಪ್ರೊಟೆಕ್ಟ್ ದ ನೇಷನ್, ವಿ ಸಲ್ಯೂಟ್ ದ ಬೋತ್ ಅಂತ. ಅಂದರೆ ಒಂದು ಟೀಚರ್ ಯಾವ ರೀತಿಯಲ್ಲಿ ಒಂದು ದೇಶವನ್ನು ಕಟ್ಟಲಿಕ್ಕೆ ಸಹಕಾರಿ ಆಗ್ತಾರೆ ಅಂತ ಹೇಳುವಂಥ ಒಂದು ವಿಚಾರದಲ್ಲಿ ಇವರು ಹೇಳಿದ್ದಾರೆ. ನಿಮಗೆಲ್ಲ ಗೊತ್ತಿರ್ಬೋದು, ನಮ್ಮ ಒಂದು ಟೀಚರ್ ಆದವನು ಜ್ಞಾನ ಕೊಡುವುದಲ್ಲದೆ ಒಂದು ಒಳ್ಳೆಯ ಉತ್ತಮ ಅಡ್ಮಿನಿಸ್ಟ್ರೇಟರ್ ಕೂಡ ಆಗ್ಬೋದು ಅಂತ ಹೇಳುವಂಥದ್ದು. ಸರ್ವಪಲ್ಲಿ ರಾಧಾಕೃಷ್ಣನವರನ್ನು ನೆನೆಸಿದರೆ ಅವ್ರದ್ದು ಸೆಪ್ಟೆಂಬರ್ 5ನೇ ತಾರೀಕು ನಾವು ಇಡೀ ದೇಶದಾದ್ಯಂತ ಶಿಕ್ಷಕರ ದಿನಾಚರಣೆ ಅಂತ ಆಚರಿಸ್ತೇವೆ. ಅವರು ಒಂದು ಪ್ರಾಧ್ಯಾಪಕರಾಗಿದ್ದವರು, ರಾಷ್ಟ್ರಪತಿಯಾಗಿ ನಮ್ಮ ದೇಶದ ಪ್ರಥಮ ದರ್ಜೆಯಾಗಿ ಒಂದು ಒಳ್ಳೆಯ ಫಿಲಾಸಫರ್ ಆಗಿ ಸೇವೆ ಸಲ್ಲಿಸಿದಂಥ ವ್ಯಕ್ತಿ. ಈಗ ಅದೇ ರೀತಿಯಲ್ಲಿ ನಮ್ಮ ನಾರಾಯಣ ರೈ ಅವರು, ಶಿಂಟೂರು ನಾರಾಯಣ ರೈ ಅವರು ಕೂಡ ಅವರ ಇವತ್ತಿನ ಹುಟ್ಟಿದ ದಿನದ ಹಬ್ಬವನ್ನು ಈ ವಿದ್ಯಾರಶ್ಮಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಸ್ಥಾಪಕರ ನೆಲೆಯಲ್ಲಿ ಇವತ್ತು ಶಿಂಟೂರು ಸ್ಮೃತಿ ಹೇಳುವಂಥ ಒಂದು ನಾಮಾಂಕಿತದಲ್ಲಿ ಅವರನ್ನು ನಾವು ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಸರ್ವಪಲ್ಲಿ ರಾಧಾಕೃಷ್ಣನವರು ಇಡೀ ದೇಶದಲ್ಲಿ ಶಿಕ್ಷಕರ ದಿನಾಚರಣೆ ಮಾಡಿದರೆ, ಇವರನ್ನು ನಮ್ಮ ಈ ಹಳ್ಳಿ ನಾಡಿನಲ್ಲಿ ಅವರ ಹುಟ್ಟೂರಿನಲ್ಲಿ ಅವರನ್ನು ಸ್ಮರಿಸುವಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಸೋಲ್ಜರ್ಸ್ ಪ್ರೊಟೆಕ್ಟ್ ದ ನೇಷನ್ ಅಂತೇಳಿದರೆ, ಇವತ್ತು ನಾವು ನೆಮ್ಮದಿಯಾಗಿ ನಿದ್ದೆ ಮಾಡೋದಿದ್ದರೆ, ಜೀವನ ಸಾಗಿಸುತ್ತಿದ್ದರೆ, ಈ ಗಡಿ ಭಾಗದಲ್ಲಿ ನಮ್ಮ ಸೇನಾನಿಗಳು ರಾತ್ರಿ ಹಗಲು ನಿದ್ದೆ ಬಿಟ್ಟು ಅವರದನ್ನು ಕಾಯುವುದರಿಂದ ಇವತ್ತು ನಾವು ಚೆನ್ನಾಗಿ ನಿದ್ದೆ ಮಾಡುವಂಥ ಒಂದು ಪರಿಸ್ಥಿತಿ ನಮಗೆ ಉಂಟಾಗ್ತದೆ. ಅದರಿಂದ ಅವರ ಒಂದು ಕೊಡುಗೆ ಅಪಾರ. ಈ ಒಂದು ಏನು ಇಲ್ಲಿ ತೋರಿಸಿದ್ದಾರೋ ನಾವು ಅವರಿಬ್ಬರಿಗೂ ಕೂಡ ನಮನಗಳನ್ನು ಸಲ್ಲಿಸಬೇಕಾಗ್ತದೆ. ನಾನೊಬ್ಬ ಇಂಜಿನಿಯರ್ ಆಗಿದ್ದು, ನನಗೆ ಗೊತ್ತಿದ್ದಾಗೆ ಇಂಜಿನಿಯರ್ಸ್ ಬಿಲ್ಡ್ ದ ನೇಷನ್ ಅಂತ ಹೇಳ್ತಾರೆ. ಒಂದು ದೇಶ ಕಟ್ಟಲಿಕ್ಕೆ ಇಂಜಿನಿಯರ್ಸ್ದು ಪಾತ್ರ ಬಹಳ ಇರ್ತದೆ. ಆದರೆ ಒಂದು ಇಂಜಿನಿಯರ್ ಆಗಬೇಕಿದ್ರೆ ಅವರಿಗೊಬ್ಬ ಟೀಚರ್ ಬೇಕೇ ಬೇಕಾಗ್ತದೆ. ಆದ್ದರಿಂದ ಆ ಟೀಚರಿಂದ ಕಲಿತ ಇಂಜಿನಿಯರ್ ದೇಶದ ಹೇಗೆ ಅಭಿವೃದ್ಧಿಗೆ ಸಹಕಾರ ಆಗ್ತದೋ, ಆದ್ದರಿಂದ ಮೊದಲನೇದಾಗಿ ಟೀಚರೇ ಅವನಿಗೂ ಮೇಲ್ಮಟ್ಟದಲ್ಲಿ ಇರ್ತಾರೆ ಅಂತ ಹೇಳುವಂಥದ್ದಕ್ಕೆ ಈ ಒಂದು ಏನು ಬರೆದಿದ್ದಾರೋ ಅದು ಸೂಕ್ತ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಇನ್ನು ನಮ್ಮ ಗುರುಗಳ ಬಗ್ಗೆ ಹೇಳೋದಿದ್ದರೆ, ನಾವೊಂದು ಗುರುಗಳನ್ನು ಅವರ ಶಿಷ್ಯರ ಮೂಲಕ ನೋಡ್ಬೋದಂತೆ. ಅವರ ಹಾದಿಕೊಟ್ಟ ದಾರಿಯಲ್ಲಿ ನಡುವಂಥ ಅವರ ಸಂಸಾರ ಇರ್ಬೋದು, ಕುಟುಂಬ ಇರ್ಬೋದು, ಸಮಾಜವನ್ನು ನೋಡಿದರೆ ಗೊತ್ತಾಗ್ತದೆ. ಈಗ ನಾನು ಇಲ್ಲಿ ನಮ್ಮ ಶಿಂಟೂರು ನಾರಾಯಣ ರೈ ಮಾಸ್ಟರು ನನಗೆ ಪ್ರಾಧ್ಯಾಪಕರಾಗಿದ್ದು, ಯಾವ ರೀತಿ ಅವರು ಈ ವಿದ್ಯಾರ್ಥಿಗಳಿಗೆ ಸಮಾಜಕ್ಕೆ ಪ್ರಭಾವಿತರಾಗಿದ್ದರು ಅಂತ ಹೇಳುವಂಥ ವಿಚಾರ, ಆಮೇಲೆ ಅವರ ಸಂಸಾರದಲ್ಲಿ ಅವರು ಯಾವ ರೀತಿಯಲ್ಲಿ ಪ್ರಭಾವಿತರಾಗಿದ್ದರು, ಸಮಾಜದಲ್ಲಿ ಅವರು ಯಾವ ರೀತಿ ಅವರ ಕೊಡುಗೆ ಇತ್ತು ಇಂಥ ವಿಚಾರದಲ್ಲಿ ನಾನೊಂದೆರಡು ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಪ್ರಥಮವಾಗಿ ಗುರುಗಳು ಯಾರು ಅಂತ ಹೇಳುವಂಥ ವಿಚಾರ. ಗುರುಗಳು ಹೇಗಿರಬೇಕು, ಗುರುಗಳು ಯಾವ ರೀತಿಯಲ್ಲಿ ನಮ್ಮ ಉತ್ತಮ ಪ್ರಜೆಗಳನ್ನು ದೇಶಕ್ಕೆ ಕೊಡಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳುವಂಥ ವಿಚಾರದಲ್ಲಿ ನಾವು ಸ್ವಲ್ಪ ಮೆಲುಕು ಹಾಕ್ಬೋದು. ನಾವು ಹೇಳ್ತೇವೆ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ತೇವೆ. ಅಂದರೆ ಒಂದು ಗುರುವನ್ನು ನಾವು ಎರಡು ರೀತಿಯಲ್ಲಿ ತಿಳ್ಕೊಬೋದು. ಸೃಷ್ಟಿ ಮಾಡಿದಂಥ ಬ್ರಹ್ಮ, ಸ್ಥಿತಿ ಪರಿಪಾಲನೆ ಮಾಡುವಂಥ ವಿಷ್ಣು, ಹಾಗೆ ಇದನ್ನು ಲಯ ನಿರೂಪಕ ಅಂತ ಮಹಾಶಿವನನ್ನು ಗುರು ಸ್ಥಾನದಲ್ಲಿ ನಾವು ನೋಡ್ತೇವೆ. ಇನ್ನೊಂದು ಅರ್ಥದಲ್ಲಿ ಗುರುವೇ ಪರಬ್ರಹ್ಮ ಸ್ವರೂಪ ಅಂತ, ಗುರುಗಳು ನಮಗೆ ಪರಬ್ರಹ್ಮ ಸ್ವರೂಪರಾಗಿದ್ದಾರೆ ಅಂತ ಹೇಳುವಂಥದ್ದು. ಅವರು ದೇವರಿಗೆ ಸಮಾನ ಅಂತ ಹೇಳುವಂಥ ಒಂದು ವಿಷಯ. ಯಾಕೆಂದರೆ ಒಂದು ಮಾತಿದೆ, ಈ ದೇವ ಮುನಿದರೆ ಗುರು ಸರಿಪಡಿಸಬಲ್ಲಂತೆ. ದೇವ ಮುನಿದರೆ ಗುರು ಸರಿಪಡಿಸಬಲ್ಲ, ಆದರೆ ಗುರು ಮುನಿದರೆ ಯಾವ ದೇವರು ಸರಿಪಡಿಸಲಾರ ಅಂತ. ಅಂದರೆ ಇವತ್ತು ಒಂದು ದೇವರು ನಮ್ಮ ಮೇಲೆ ಸಿಟ್ಟುಕೊಂಡ್ರೆ ಆ ಗುರುಗಳು ಹೋಗಿ ದೇವರ ಹತ್ರ ಹೇಳಿದರೆ ಇದು ನನ್ನ ಶಿಷ್ಯ ಅಂತ ಹೇಳಿದರೆ ಅವರು ಅದಕ್ಕೆ ಒಪ್ತಾರೆ, ದೇವರು ಅದಕ್ಕೆ ಸಮ್ಮತಿ ಕೊಡ್ತಾಯಿದ್ದಾರೆ. ಆದರೆ ಗುರುಗಳು ತಪ್ಪು ಮಾಡಿಕೊಂಡು ಗುರುಗಳಲ್ಲಿ ನಾವು ತಪ್ಪು ಮಾಡಿಕೊಂಡು ಗುರುಗಳಿಗೆ ಅಸಮಾಧಾನ ಮಾಡಿದರೆ, ಗುರುಗಳ ವ್ಯತಿರಿಕ್ತವಾಗಿ ನಡೆದರೆ
ಅವನು ಮತ್ತೆ ದೇವರ ಹತ್ರ ಹೋದರೆ ದೇವರು ಹೇಳ್ತಾನಂತೆ, ಇಲ್ಲ ನಿನಗೆ ಕ್ಷಮೆ ಕೊಡಲಿಕ್ಕೆ ಆಗೋದಿಲ್ಲ, ಪ್ರಥಮವಾಗಿ ಗುರುಗಳ ಹತ್ರ ಹೋಗಿ ಕ್ಷಮೆ ಕೇಳಿಕೊಂಡು ಅವ್ರ ಹತ್ರ ಪಾಠ ಕಲ್ತ್ಕೊಂಡು ಬಾ ಅಂತ ಹೇಳ್ತಾರೆ. ಹಾಗೆ ಗುರುವಿನ ಸ್ಥಾನ ಅಷ್ಟು ದೊಡ್ಡ ಸ್ಥಾನ ಅದು. ಇನ್ನು ನಾವು ಒಂದು ಗುರು ಮಂತ್ರದಲ್ಲಿ ಹೇಳ್ಬೋದು, ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ಮೀಲಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ ಅಂತ. ನಮ್ಮ ಜೀವನದಲ್ಲಿ ನಮ್ಮಲ್ಲಿರುವಂಥ ಅಜ್ಞಾನವನ್ನು ಹೋಗಲಾಡಿಸಿ ನಮಗೆ ಜ್ಞಾನ ಕೊಡುವಂಥವರು ಗುರುಗಳು. ಈ ಗುರುಗಳ ಸ್ಥಾನ ದೇವರಿಗೆ ಸಮಾನ ಅಂತ ಅದಕ್ಕೆ ಹೇಳುವಂಥದ್ದು. ಇದರಲ್ಲಿ ನಮಗೆ ಈಗ ಗುರುಗಳಲ್ಲಿ 2 ಥರದ ವಿದ್ಯೆಗಳನ್ನು ನಾವು ಕಲಿಬೇಕಾಗ್ತದೆ. ನಮ್ಮ ಜೀವನದಲ್ಲಿ ನಾವು ಹುಟ್ಟಿದ ಮೇಲೆ ನಮ್ಮ ದಾಸರುಗಳು ಹೇಳ್ತಾರೆ, ಮಾನವ ಜನ್ಮ ದೊಡ್ಡದು, ಹಾಳು ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ ಅಂತ. ಅಂದರೆ ನಮ್ಮ ಮಾನವ ಜನ್ಮದಲ್ಲಿ ನಮ್ಮ ಆಗ ಅಧ್ಯಕ್ಷರು ಹೇಳಿದಾಗೆ ನಮ್ಮ ಶ್ರಮ ವಹಿಸಿಕೊಂಡು ನಾವು ಜೀವನ ಸಾಗಿಸ್ಬೇಕಾಗ್ತದೆ. ಇದಕ್ಕೆ 2 ರೀತಿಯ ಈ ಮಾನವ ಜನ್ಮವನ್ನು ಸಾರ್ಥಕಗೊಳಿಸಲಿಕ್ಕೆ 2 ರೀತಿಯ ವಿದ್ಯೆ ನಾವು ಕಲಿಬೇಕಾಗ್ತದೆ. ಒಂದನೇ ವಿದ್ಯೆ, ನಾವು ಹುಟ್ಟಿ ಬಂದ ಮೇಲೆ ನಾವು ಇಲ್ಲಿ ಜೀವನ ಸಾಗಿಸ್ಬೇಕಾಗ್ತದೆ. ಆ ಜೀವನ ಸಾಗಿಸ್ಲಿಕ್ಕೆ ನಮಗೊಂದು ಕಸುಬು ಬೇಕಾಗ್ತದೆ, ಅಥವಾ ಒಂದು ಕೆಲಸ ಮಾಡಲಿಕ್ಕೆ ಅದು ಬೇಕಾದ ಜ್ಞಾನ ಬೇಕಾಗ್ತದೆ. ಅದಕ್ಕೆ ಲೌಕಿಕ ವಿದ್ಯೆ ಅಂತ ನಾವು ಹೇಳ್ಬೋದು. ನೀವು ಇಂಜಿನಿಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಲಾಯರ್ ಆಗ್ಬೋದು, ಇದೆಲ್ಲವೂ ಒಂದು ರೀತಿಯಲ್ಲಿ ಲೌಕಿಕ ವಿದ್ಯೆ ಅಂತ ಹೇಳ್ಬೋದು ನಾವು. ಇನ್ನೊಂದು ಪಾರಮಾರ್ಥಿಕ ವಿದ್ಯೆ. ಯಾಕೆಂದರೆ ಮನುಷ್ಯ ಆಗಿ ಒಂದು ಪ್ರಾಣಿಗಳಲ್ಲಿ ಅಷ್ಟು ಜನ್ಮ ಬಂದ ಮೇಲೆ, ಮನುಷ್ಯ ಜನ್ಮ ಶ್ರೇಷ್ಠವಾದ ಜನ್ಮ ಬಂದ ಮೇಲೆ ಅದನ್ನು ಹಾಳು ಮಾಡಿಕೊಳ್ಬಾರ್ದು. ಯಾವ ರೀತಿಯಲ್ಲಿ ನಾವು ಆತ್ಮೋದ್ಧಾರದ ಮಾಡ್ಬೋದು, ಯಾವ ರೀತಿ ಅಂತ ಹೇಳುವಂಥ ವಿಚಾರವನ್ನು ನಾವು ಆಲೋಚನೆ ಮಾಡಬೇಕಾದ್ರೆ, ಅಂದರೆ ಆತ್ಮೋದ್ಧಾರ ಮಾಡುವಂಥದ್ದು. ನಾವು ಯಾಕೆ ಇಲ್ಲಿ ಹುಟ್ಟಿ ಬಂದಿದ್ದೇವೆ, ನಮ್ಮ ಕರ್ತವ್ಯ ಏನು, ನಾವು ಏನು ಮಾಡಬೇಕು. ಒಂದು ಜೀವನ ಸಾಗಿಸಲುವಂಥ ವಿದ್ಯೆ, ಇನ್ನೊಂದು ನಮ್ಮ ಆತ್ಮದ ಉದ್ಧಾರದ ವಿದ್ಯೆ. ಈ 2 ವಿದ್ಯೆ ಕೂಡ ನಮಗೆ ಗುರುಗಳು ಬೇಕಾಗ್ತದೆ. ಈ ಗುರುಗಳನ್ನು ನಾವು ಭಾಳ ಕಡಿಮೆ ಜನರಲ್ಲಿ ಒಬ್ಬರಲ್ಲೇ ನಾವು ಕಾಣ್ತಾ ಇದ್ದೇವೆ. ನಾನು ಇವತ್ತು ಸಂತೋಷ ಪಡ್ತಾ ಇದ್ದೇನೆ, ಈ ನಾರಾಯಣ ರೈ, ಶಿಂಟೂರು ನಾರಾಯಣ ರೈ ಮಾಸ್ಟ್ರು ಈ 2ರಲ್ಲಿ ಕೂಡ ಗುರುಗಳಾಗಿದ್ದರು ಅಂತ ಹೇಳ್ಬೋದು. ಯಾಕೆಂದರೆ ಅವರು ನಮಗೆ ಸಮಾಜ ಪಾಠ ಮಾಡಿರ್ಬೋದು, ಇಂಗ್ಲೀಷ್ ಪಾಠ ಮಾಡಿರ್ಬೋದು. ಅದು ನಮ್ಮ ಲೌಕಿಕ ಜೀವನದ ವಿದ್ಯೆ ಕೊಟ್ಟರೆ, ಅವರ ಒಂದು ಶ್ರದ್ಧೆ, ನಿಷ್ಠೆ, ಅವರ ಪ್ರೀತಿ, ಅವರ ಆ ಒಂದು ದಕ್ಷತೆ, ಪ್ರಾಮಾಣಿಕತೆ, ಇದೆಲ್ಲ ಒಂದು ನಮ್ಮ ಆತ್ಮೀಯವಾದಂಥ ಒಂದು ಆ ವಿದ್ಯೆಯನ್ನು ಮಕ್ಕಳಲ್ಲಿ ಹರಡ್ತಿದ್ದರು. ನಿಮಗೆಲ್ಲ ಗೊತ್ತಿದ್ದಾಗೆ ಪ್ರೀತಿ, ತಾಳ್ಮೆ, ಕ್ಷಮೆ, ನಿಸ್ವಾರ್ಥತೆ, ಕರ್ತವ್ಯಪರತೆ ಅಂತ ಹೇಳುವಂಥ ಈ 5 ಗುಣಗಳು ದೇವಿ ಗುಣಗಳಂತೆ. ಈ ಎಲ್ಲ ದೇವಿ ಗುಣಗಳನ್ನು ನಾವು ಶಿಂಟೂರು ನಾರಾಯಣ ರೈ ಅವ್ರ ಹತ್ರ ನಾವು ನೋಡ್ತಾ ಇದ್ದೆವು. ನಮಗೆ ಶಾಲೆಯಲ್ಲಿ 2 ಥರದ ಮಾಸ್ಟ್ರುಗಳನ್ನು ನೆನಪಿರ್ತದೆ ನಾವು. ಯಾಕೆಂದರೆ ನಾವೀಗ 1ನೇ ಕ್ಲಾಸಿಂದ ಡಿಗ್ರಿ ಆಗೋದ್ರಿಗೆ 100 ಅಧ್ಯಾಪಕಗಳನ್ನು ನೋಡಿದ್ದೇವೆ. ಎಲ್ಲರೂ ನಮಗೆ ನೆನಪು ಬರೋದಿಲ್ಲ. ಆದರೆ 2 ಮುಖ್ಯ ಜನರು ನೆನಪಾಗ್ತದೆ. ಒಂದೇನು ಅಂತೇಳಿದರೆ, ನಾವು ಪಾಠ ಕಲಿಯುವಾಗ ಸರಿಯಾಗಿ ಕಲಿಯದೆ ನಮಗೆ ಶಿಕ್ಷೆ ಕೊಟ್ಟಂಥ ಮಾಸ್ಟ್ರುಗಳು ನೆನಪಾಗ್ತದೆ. ಇನ್ನೊಂದು, ನಮ್ಮನ್ನು ಪ್ರೀತಿಯಿಂದ ನಾವು ಮಾಡಿದ ತಪ್ಪಿಗೆ ಸರಿಪಡಿಸಿಕೊಂಡು ಒಳ್ಳೆಯ ಬೋಧನೆ ಮಾಡಿಕೊಂಡು ನಮ್ಮ ಕಲೆಯನ್ನು ಗುರುತಿಸಿಕೊಂಡು ನಮ್ಮನ್ನು ಅಭಿವೃದ್ಧಿ ಮಾಡುವಂಥ, ನಮ್ಮನ್ನು ಉತ್ತಮ ರೀತಿ ಕೊಂಡೊಯ್ಯುವಂಥ ಮಾಸ್ಟ್ರುಗಳನ್ನು ನಾವು ಇನ್ನೊಬ್ಬರು ನೋಡ್ಬೋದು. ಈ 2 ಮಾಸ್ಟ್ರುಗಳು ನನಗೆ ನೆನಪಿರ್ತದೆ. ಸೊ ನಾರಾಯಣ ರೈ ಮಾಸ್ಟ್ರು ಅವರು ಶಿಕ್ಷೆ ಕೊಟ್ಟದ್ದು ನನಗೆ ನೆನಪಿಲ್ಲ, ಅವರು ನಮಗೆ ಆ ಪ್ರೀತಿ ತೋರಿಸಿದ್ದು ನೆನಪಾಗ್ತಾರೆ. ನಾನಿವತ್ತು ಬೆಳಿಗ್ಗೆ ನಮ್ಮ ಅಕ್ಕ ಚಿನ್ನಮ್ಮ ಅಂತೇಳಿ ಸುಳ್ಯದಲ್ಲಿ, ನಿಮಗೆ ತೀರ್ಥಂಡ್ರಿಗೆ ಗೊತ್ತಿರ್ಬೋದು, ಅವಳು ಬೆಳಿಗ್ಗೆ ಫೋನ್ ಮಾಡಿದ್ಲು. ಯಾಕೆಂದರೆ ಇವತ್ತು 14ನೇ ತಾರೀಕು ನಮ್ಮದು ಕೂಡ ಹುಟ್ಟಿದ ದಿವಸ ಇವತ್ತು. ಹಾಗೆ ಅವಳು ವಿಶ್ ಮಾಡಲಿಕ್ಕೆ ಫೋನ್ ಮಾಡುವಾಗ ನಾನು ಹೇಳಿದೆ, ನಾನು ಇಲ್ಲಿ ಸವಣೂರಿನಲ್ಲಿದ್ದೇನೆ, ಸೀತಾರಾಮರಾಯವರ ಒಂದು ಸಂಸ್ಥೆಯಲ್ಲಿ ಇದ್ದೇನೆ, ಇವತ್ತು 1-2 ಮಾತಾಡಲಿಕ್ಕೆ ಅವರು ಹೇಳಿದ್ದಾರೆ, ಹಾಗೆ ಇಲ್ಲಿ ಬಂದಿದ್ದೇನೆ. ಏನು ಅಂತ ಕೇಳಿದ್ರು, ಗೊತ್ತಿರಲಿಲ್ಲ. ನಮ್ಮ ನಾರಾಯಣ ರೈ ಮಾಸ್ಟರ್ ಇದ್ದಾರಲ್ಲ, ಅವರ ಜನ್ಮದಿನ ದಿವಸ ಅವರ ಸ್ಮರಣಾರ್ಥ ಕಾರ್ಯಕ್ರಮ ಅವ್ರದ್ದು. ಅವರು ಭಾಳ ಒಳ್ಳೆಯ ಟೀಚರು, ತುಂಬ ಪ್ರೀತಿ ಅವರಿಗೆ. ನನ್ನ ಬಗ್ಗೆ ಸ್ವಲ್ಪ ಹೇಳು ಅವರಿಗೆ, ಸೀತಾರಾಮರಾಯಗಳಿಗೆ ನಾನು ಕೇಳಿದೆ ಅಂತ ಹೇಳಿದೆ. ಇದನ್ನು ಈಗ ಹೇಳ್ತಾಯಿದ್ದೆ, ಆಗ ಹೇಳಲಿಕ್ಕೆ ಆಗಲಿಲ್ಲ. ಸೊ ಈ ರೀತಿಯ ಒಂದು ಇವತ್ತು ಸಡನ್ನಾಗಿ ನಮ್ಮ ಅಕ್ಕ, ಅವಳಿಗೆ 82 ವರ್ಷ ಪ್ರಾಯ, ಅವಳು ಹೇಳಬೇಕಿದ್ರೆ ಅದು ಅವರಲ್ಲಿ ಮೈಗೂಡಿದಂಥ ಆ ಒಂದು ವ್ಯಕ್ತಿತ್ವ, ಆ ಗುಣ ನಾವು ಇವನ್ನು ಶ್ಲಾಘಿಸಬೇಕಾಗ್ತದೆ. ಇನ್ನು ನಾವು ಯಾವಾಗಲೂ ನಮ್ಮಲ್ಲಿ ಇವರ ಈ ಒಂದು ಗುಣಗಳೇ ನಮ್ಮಲ್ಲಿ ಆ ಮನುಷ್ಯತ್ವವನ್ನು ಬೆಳೆಸುವಂಥದ್ದು. ನಾವು ಯಾರು ಕೂಡ ದೇವರು ಸಡನ್ ಆಗ್ತದೆ, ನಾವು ಮಾನವರು ಹುಟ್ಟಿದರೂ ಕೂಡ ನಮ್ಮಲ್ಲಿ ನಾವು ಮನುಷ್ಯತ್ವವನ್ನು ಬೆಳೆಸ್ಕೊಳ್ಬೇಕು. ಆ ಮನುಷ್ಯತ್ವದ ದಾರಿ ಹತ್ರ ನಮ್ಮ ನಾರಾಯಣಗಳು ತುಂಬ ನಮಗೆ ಸಹಕಾರಿಯಾಗಿ ನಮ್ಮನ್ನು
ಪ್ರೋತ್ಸಾಹಿಸ್ತಿದ್ದರು ಅಂತ ಹೇಳುವಂಥದ್ದಕ್ಕೆ ಇಷ್ಟಪಡ್ತೇನೆ. ಒಂದು ರೀತಿಯಲ್ಲಿ ನಾವು ಶಿಂಟೂರು ನಾರಾಯಣ ರೈ ಮಾಸ್ಟ್ರನ್ನು ದೇವಮಾನವ ಅಂತ ಹೇಳ್ಬೋದು. ಅವರು ದೈವತ್ವದ ಕಡೆ ಕೂಡ ನಮ್ಮನ್ನು ಕೊಂಡೊಯ್ತಿದ್ದರು. ನಮ್ಮ ಒಳ್ಳೆಯ ಜೀವನಕ್ಕೆ ಬೇಕಾದ ಈ ಪಾಠವನ್ನು ಹೇಳ್ತಿದ್ರು. ಅದಕ್ಕೆ ಅವರನ್ನು ದೇವಮಾನವ ಅಂತ ಕರೀಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಚ್ಛೆಪಡ್ತಾ ಇದ್ದೇನೆ. ನಿಮಗೆಲ್ಲ ಗೊತ್ತಿರ್ಬೋದು, ನಮಗೆ ಈ ಆಚಾರ್ಯಗಳ ಸ್ಥಾನ ಏನು ಅಂತ ಹೇಳುವಂಥದ್ದು, ಮಕ್ಕಳಿಗೆ ಹುಟ್ಟಿದಾಗ ತಾಯಿಯೇ ಮೊದಲ ಗುರು ಆದರೂ ಕೂಡ ತಂದೆ ಮಾತೃದೇವೋಭವ ಅಂತ ಹೇಳ್ತಾರೆ, ಪಿತೃದೇವೋಭವ ಅಂತ. ಮೂರನೇ ಸ್ಥಾನವೇ ಆಚಾರ್ಯ ದೇವೋಭವ ಅಂತ. ಆಚಾರ್ಯರಿಗೆ ಅಷ್ಟೊಂದು ಮಹತ್ವವನ್ನು ನಮ್ಮ ಸಮಾಜ ಕೊಟ್ಟಿದೆ. ಅದಕ್ಕೆ ನಾವು ಅದನ್ನು ಇವತ್ತು ನಾವು ನಡೆಸ್ಕೊಳ್ಬೇಕಾಗ್ತದೆ. ಇನ್ನು ಸಮಾಜಕ್ಕೆ ಅವರ ಕೊಡುಗೆ ಏನು ಅಂತ ಹೇಳುವಂಥದ್ದು, ಅವರು ತಮ್ಮ ಸಂಸಾರದಕ್ಕೆ ಏನು ಮಾಡಿದ್ದಾರೆ ಅಂತ. ಈಗ ನಾವು ಇವತ್ತು ನೋಡಿದರೆ ಇದು ಸವಣೂರಿನಲ್ಲಿ ಸುತ್ತಾಡಿದರೆ ಗೊತ್ತಾಗ್ತದೆ ನಾರಾಯಣ ರೈ ಅವರು ಏನು ಮಾಡಿದ್ದಾರೆ ಅಂತ ಹೇಳುವಂಥದ್ದು. ಯಾಕೆಂತಂದರೆ ಅವರ ಆ ಒಂದು ಸಂಸಾರದಲ್ಲಿ 7 ಜನ ಮಕ್ಕಳಲ್ಲಿ 5 ಗಂಡು 2 ಹೆಣ್ಣು ಆಗಿ ಹುಟ್ಟಿದಲ್ಲಿ ನಮಗೆ ಮೊದಲನೇದವರು ರಾಮಾನಂದ ರೈ ನಮಗೆ ಪರಿಚಯ ಇದ್ದರು. ಅವರು ಇಲ್ಲ, ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಅವರು ಸೇವೆ ಸಲ್ಲಿಸಿದವರು. ಆ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೋಗೋದು, ಅದರಲ್ಲಿ ಕೂಡ ಒಂದು ಶಿಸ್ತು ಸಂಯಮ ಎಲ್ಲ ಬೇಕಾಗ್ತದೆ. ಅನಂತರ ಎರಡನೇವರು ಬಾಲಕೃಷ್ಣ ರೈ, ಅವರು ಒಂದು ಉದ್ಯಮಿ. ಸುಳ್ಯದಲ್ಲಿ ಪ್ರಥಮವಾಗಿ ಒಂದು 2 ಅಂತಸ್ತಿನ ಮಾಳಿಗೆಯ ಬಿಲ್ಡಿಂಗ್ ಸುಳ್ಯದಲ್ಲಿ ಪ್ರಥಮ ಬಂದು ಅವ್ರದ್ದೇ ಕಾಣ್ತದೆ, ಕಟ್ಟಿ ಒಂದು ಉದ್ಯಮ ಮಾಡ್ತಿದ್ದರು. ಮೂರನೇಯವರೇ ನಮ್ಮ ಸೀತಾರಾಮ ರೈ ಅವರು. ತಂದೆಯ ಎಲ್ಲ ಕನಸುಗಳನ್ನು ನನಸು ಮಾಡಿದಂಥ ಮಹಾನ್ ವ್ಯಕ್ತಿಯವರು. ನಮ್ಮ ಸುಳ್ಯ ಕೇಳ್ತಾರೆ, ನಮ್ಮ ಕುರಿಂಜಿ ವೆಂಕಟರಾಮಗೌಡರನ್ನು ಸುಳ್ಯದ ಶಿಲ್ಪಿ ಅಂತ ಹೇಳ್ತಾರೆ. ಆದರೆ ನಮ್ಮ ಸೀತಾರಾಮ ರೈ ನಾವು ಇಲ್ಲಿ ಸವಣೂರಿನ ಶಿಲ್ಪಿ ಅಂತ ಹೇಳಲಿಕ್ಕೆ ನಾನು ಭಾಳ ಇಚ್ಛೆ ಪಡ್ತಾ ಇದ್ದೇನೆ. ಈ ಒಂದು ಕ್ಷೇತ್ರವನ್ನು ಬೆಳೆಸಲಿಕ್ಕೆ ಅವರೇ ಕಾರಣಕರ್ತರಾಗಿದ್ದಾರೆ. ಅವರೊಬ್ಬ ಸಮಾಜ ಸುಧಾರಕ, ಸಹಕಾರ ರತ್ನವನ್ನು ಪಡೆದಂಥವರು. ನಮ್ಮ ತಂದೆಯವರೊಟ್ಟಿಗೆ ಅವ್ರು ಹೇಳಿದ್ರು, ನಮ್ಮ ತಂದೆಯವರು ನೀವು ಭಾಳ ಆಪ್ತರು ಅಂತ. ಯಾಕೆಂತಂದರೆ ನಮ್ಮ ತಂದೆಯವರು ಸಹಕಾರಿ ಕ್ಷೇತ್ರದಲ್ಲಿ ತನ್ನ ಜೀವನವನ್ನು ಕಳೆದವರು. ಇವರು ಅವ್ರ ಜೊತೆಯಲ್ಲೇ ಒಂದು ಪ್ರಥಮವಾಗಿ ಸಹಕಾರ ಸಂಸ್ಥೆಗಳಲ್ಲಿ ಕೆಲಸ ಮಾಡಿಕೊಂಡು ನಂತರ ಸಹಕಾರ ಸಂಘಗಳ ಡೈರೆಕ್ಟರ್ಗಳಾಗಿ ಬೇಕಷ್ಟು ಅದನ್ನು ಅಭಿವೃದ್ಧಿಪಡಿಸಿದಂಥ ವ್ಯಕ್ತಿ. ಮತ್ತು ಕೊಡುಗೈ ದಾನಿ, ಬಂಟರ ಸಂಘ ಇರ್ಬೋದು, ರೋಟರಿ ಕ್ಲಬ್ ಇರ್ಬೋದು, ಇನ್ನಿತರ ಸಂಘ ಸಂಸ್ಥೆಗಳನ್ನು ಕಟ್ಟಿದಂಥ ಒಂದು ವ್ಯಕ್ತಿ ಇವರು. ಅನಂತರ ಮುಖ್ಯವಾಗಿ ನಾವು ಈ ಆರ್ಥಿಕವಾಗಿ ಹಿಂದುಳಿದ ಜನರಿಗೆ ಅನುಕೂಲ ಆಗಲಿ, ಕೃಷಿ ಕ್ಷೇತ್ರ ಇರ್ಬೋದು, ಸಣ್ಣ ಉದ್ಯಮಿ ಇರೋದು, ಅವರು ಆದರ್ಶ ವಿದ್ಯೋಷ ಸಹಕಾರ ಸಂಘ ಒಂದು ಬ್ಯಾಂಕನ್ನು ಪ್ರಾರಂಭ ಮಾಡಿ ಇವತ್ತು 13-14ನೇ ಬ್ರ್ಯಾಂಚ್ ಇವತ್ತು ಬರ್ತಾ ಉಂಟು. ನನಗೆ ಭಾಳ ಹೆಮ್ಮೆ ಆಗ್ತಾ ಉಂಟು. ನನಗೆ ಕೂಡ ನಿಮ್ಮ ಬ್ಯಾಂಕ್ನಲ್ಲಿ ಒಂದು ಅಕೌಂಟ್ ಇದೆ ಸುಳ್ಯದಲ್ಲಿ. ಸೊ ಈ ರೀತಿಯ ಒಂದು ಆರ್ಥಿಕ ಸ್ವಾವಲಂಬನೆ ಮಾಡಲಿಕ್ಕೆ ಅವರು ದುಡಿದಿದ್ದಾರೆ. ಇನ್ನು ಅವರ ಇನ್ನೊಂದು ಮಗಳು ಶಾರದಾ ಶೆಟ್ಟಿಯವರು, ಅವರು ಉದ್ಯಮಿ ಆಗಿದ್ದ ಎ ಜೆ ಶೆಟ್ಟಿಯವರ ಪತ್ನಿ. ಶಾರದಾ ಶೆಟ್ಟಿಯವರು ಒಂದು ಲಕ್ಷ್ಮಿಯಾಗಿ ಎ ಜೆ ಶೆಟ್ಟಿಯವರ ಜೀವನದಲ್ಲಿ ಬಂದು ಈ ನಾರಾಯಣ ರೈ ಅವರ ಒಂದು ಪ್ರಭಾವದಿಂದಲೇನೋ ಅವರು ಕೂಡ ವಿದ್ಯಾಸಂಸ್ಥೆಗಳನ್ನು ಕಟ್ಟಿದ್ದಾರೆ. ಎ ಜೆ ಶೆಟ್ಟಿ ಹಾಸ್ಪಿಟ್ಲ್ ಇರ್ಬೋದು, ವೈದ್ಯಕೀಯ ವಿಶ್ವವಿದ್ಯಾಲಯಗಳಿರ್ಬೋದು, ಇದನ್ನೆಲ್ಲ ನರ್ಸಿಂಗ್ ಕಾಲೇಜುಗಳಿರ್ಬೋದು, ಇದೆಲ್ಲವರು ಕಟ್ಟಿ ಬೆಳೆಸಲಿಕ್ಕೆ ಅವರು ಕೂಡ ಕಾರಣಕರ್ತರಾಗಿದ್ದಾರೆ. ಮತ್ತು ಸುಧಾಕರ್ ರೈ ಮತ್ತು ಶಕುಂತಳಾ ಚೌಟ ಅವರು ಕೂಡ ಒಳ್ಳೆಯ ಸುಸಂಸ್ಕೃತ ಜೀವನ ನಡೆಸುತ್ತಿದ್ದಾರೆ. ಕಡೆಯದಾಗಿ ಸುಳ್ಯದಲ್ಲಿ ನನ್ನ ಆಪ್ತರು ಜೆ ಪಿ ರೈ ಅವರು. ನಾವು ಯಾವಾಗಲೂ ಜೊತೆಯಲ್ಲಿ ನಮ್ಮ ಸುಳ್ಯದ ಒಂದು ದೇವಸ್ಥಾನ ಇರ್ಬೋದು, ಧಾರ್ಮಿಕ ಕ್ಷೇತ್ರ ಇರ್ಬೋದು, ನಾವು ಜೊತೆಯಲ್ಲಿ ಇರ್ತೇವೆ. ಅವರು ಒಂದು ಸಮಾಜ ಸೇವಾಮುಖಿ ಕೆಲಸ ಮಾಡೋದಲ್ಲದೆ ಧಾರ್ಮಿಕ ಕ್ಷೇತ್ರದಲ್ಲಿ ಬಹಳಷ್ಟು ಸೇವೆ ಮಾಡ್ತಾಯಿದ್ದಾರೆ. ಅದಲ್ಲದೆ ರಾಜಕೀಯದಲ್ಲಿ ಕೂಡ ಅವರು ಇದ್ದುಕೊಂಡು ಆ ಊರಿನ ಒಂದು ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದಾರೆ. ಈ ರೀತಿಯ ಒಂದು ಕೆಲಸವನ್ನು ನೋಡಿದರೆ, ಈ ಮಕ್ಕಳ ಒಂದು ಅಭಿವೃದ್ಧಿ ನೋಡಿದರೆ, ಯಾಕೆಂದರೆ ಈ ಮಕ್ಕಳು ಈ ರೀತಿ ಬರಬೇಕಿದ್ರೆ ಅದಕ್ಕೆ ಕಾರಣ ತಂದೆ ತಾಯಿ ಆಗಿರ್ತಾರೆ. ಯಾಕೆಂದರೆ ತಂದೆ ತಾಯಿಯ ಒಂದು ಆ ಮಾರ್ಗದರ್ಶನ, ಅವರು ಕೊಡುವಂಥ ಬೋಧನೆ, ಇವರನ್ನು ತಿದ್ದಿ ಸಣ್ಣದಲ್ಲಿ ಬೆಳೆಸಿದಂಥ ರೀತಿ ಬಹಳ ಮುಖ್ಯ ಆಗ್ತದೆ. ನಾವು ಇವರ ಒಂದು ಬೆಳವಣಿಗೆಯನ್ನು ಕಂಡರೆ ಶಿಂಟೂರು ನಾರಾಯಣ ರೈ ಹೇಗೆ ಇದ್ದರು ಅಂತ ಹೇಳುವಂಥದ್ದನ್ನು ನಾವು ಖಂಡಿತ ಮನನ ಮಾಡ್ಬೋದು. ಇನ್ನು ಮೂರನೇದಾಗಿ ಅವರ ಸಮಾಜಕ್ಕೆ ಅವರ ಕೊಡುಗೆ ಏನು ಅಂತ, ನಮ್ಮ ನಾರಾಯಣ ರೈ ಮಾಸ್ಟರು ಕೂಡ ಅವರು ನೋಡುವಾಗ ಸಹಕಾರಿ ಸಂಘಗಳಲ್ಲಿ ಪರಿವೀಕ್ಷಕರಾಗಿ ಕೆಲಸ ಮಾಡಿದ್ದಾರೆ.
ಅವರು ಭಾರತ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಮ್ಮ ದೇಶದ ಋಣವನ್ನು ತೀರಿಸಿದ್ದಾರೆ. ಶಿಕ್ಷಕ ಹುದ್ದೆ ಮಾಡಿ ಮಕ್ಕಳಿಗೆ ಜ್ಞಾನಾರ್ಜನೆ ಕೊಟ್ಟು ಅವರನ್ನು ಒಳ್ಳೆಯ ಪ್ರಜೆಗಳನ್ನಾಗಿ ರೂಪಿಸಿದ್ದಾರೆ. ಶಿಶು ಕೇಂದ್ರಿತ ಶಿಕ್ಷಣ ಸ್ಥಾಪಿಸಲಿಕ್ಕೆ ಅವರು ರೂವಾರಿಯಾಗಿದ್ದರು. ಮತ್ತು ಬಾಲ ಪ್ರಪಂಚ, ವಿಜ್ಞಾನ ಪ್ರಪಂಚ ಅಂತೆಲ್ಲ ಪುಸ್ತಕವನ್ನು ಕೊಟ್ಟು ಮಕ್ಕಳಿಗೆ ಭಾಳ ಅವರಿಗೆ ಪುಸ್ತಕಗಳನ್ನು ಬರೆದು ಅವರು ಸಹಕರಿಸಿದ್ದಾರೆ. ವಿದ್ಯಾರ್ಥಿ ಶಿಬಿರಗಳನ್ನು ಮಾಡಿ ಮೌಲ್ಯಯುತವಾದಂಥ ಜೀವನ ನಡೆಸುವಂಥದ್ದನ್ನು ಅವರು ಮಕ್ಕಳಿಗೆ ಹೇಳಿಕೊಟ್ಟಿದ್ದಾರೆ. ಹಾಗೆಯೇ ನಮ್ಮ ಸುಳ್ಯದಲ್ಲಿ ಕೂಡ ಅವರು ನೋಡ್ಬೋದು, 1980ರಲ್ಲಿ ಪೆನ್ಷನ್ದಾರ ಸಂಘದ ಸ್ಥಾಪನೆಗೆ ಕಾರಣಕರ್ತದವರು. ಫೌಂಡರ್ ಸೆಕ್ರೆಟರಿಯಾಗಿ ಅವರು ಸೇವೆ ಸಲ್ಲಿಸಿ ಇವತ್ತು ಆ ಸಂಘ ಸುಳ್ಯ ತಾಲೂಕು ಪಿಂಚಣಿದಾರ ಮತ್ತು ನಿವೃತ್ತಿ ನೌಕರರ ಸಂಘ ಅಂತೇಳುವಂಥ ಪರಿವರ್ತನೆಗೊಂಡು ಭಾಳ ಒಳ್ಳೆಯ ಕೆಲಸ, ರಿಟೈರ್ಡ್ ಆದವರಿಗೆ ಒಳ್ಳೆಯ ಕೆಲಸ ಮಾಡ್ತಾ ಉಂಟು. ಸಂಧ್ಯಾ ಕಾಲದಲ್ಲಿ ಒಂದು ರಶ್ಮಿಯನ್ನು ಕೊಡುವಂಥ ಕೆಲಸ ಆ ಒಂದು ಸಂಘ ಮಾಡ್ತಾ ಉಂಟು. ಅದಕ್ಕೆ ಇವರು ಒಬ್ಬ ಮೂಲ ಕಾರಣಕರ್ತರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇನ್ನು ನಾರಾಯಣರವರ ಜೀವನ ಹೇಗೆ ಇತ್ತು ಅಂತೇಳಿ, ಅವರು ನಾವು ಎಲ್ಲ ಕಡೆಯ ಕಾಲದ ಜೀವನ ಹೇಗಿತ್ತು ಅಂತ ಹೇಳುವಂಥದ್ದು. ಇವತ್ತು ನಾವು ಹಿಂದೆ ಓದಿರ್ಬೋದು, ರಾಜರ ಕಾಲದಲ್ಲಿ ರಾಜರು ಮಗ ಒಂದು ಪಟ್ಟಕ್ಕೆ ಬರುವಾಗ, ಯುವರಾಜ ಪಟ್ಟಕ್ಕೆ ಬರುವಾಗ ಅವನಿಗೆ ಪಟ್ಟ ಕಟ್ಟಿಬಿಟ್ಟು ವಾನಪ್ರಸ್ಥಾಪ ಕೂತಿದ್ದಾನೆ. ಕಾಡಿಗೆ ಹೋಗಿ ವಾನಪ್ರಸ್ಥಾಪನೆ ಅಂತೇಳಿದರೆ ಎಲ್ಲ ಲೌಕಿಕ ಜಂಜಾಟದಿಂದ ಹೊರಗೆ ಬಂದುಕೊಂಡು ಅವರು ಮೌಲ್ಯತವಾದ ಅಂದರೆ ಆತ್ಮೋದ್ಧಾರದ ಕೆಲಸಕ್ಕೆ ದೇವರ ಧ್ಯಾನದಲ್ಲಿ ತಪಸ್ಸಿನಲ್ಲಿ ಹೀಗೆ ಕೂತು ಹೋಗ್ತಿದ್ರು. ಹಾಗೆ ಇವರು ನಾರಾಯಣರವರು ಕಾಡಿಗೆ ಹೋಗದಿದ್ದರೂ ಕೂಡ ಅವರ ಕಡೆಯ ಕಾಲದಲ್ಲಿ ಅವರು ಸಾತ್ವಿಕ ಆಹಾರವನ್ನು ಸ್ವೀಕಾರ ಮಾಡಿಕೊಂಡು ಅವರು ಸತ್ಯಸಾಯಿ ಕೇಂದ್ರದ ಒಬ್ಬ ದೊಡ್ಡ ಭಕ್ತ ಆಗಿ ಅವರ ಜೀವನವನ್ನು ದೈವತ್ವದತ್ತ ಮಾಡಿಕೊಂಡಿದ್ರು. ದೈವತ್ವದತ್ತ ಅವರು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡು ಅದು ಅವರ ಜೀವನ ಸಾಗಿಸ್ತಿದ್ರು ಅಂತ ಹೇಳುವಂಥದ್ದನ್ನು ನಾನು ಕೇಳಿದ್ದೇನೆ. ಅದು ಒಂದು ಪರಿವರ್ತನೆ. ಎಲ್ಲ ಜಂಜಾಟ ಮಕ್ಕಳಿಗೆ ಬಿಟ್ಬಿಟ್ಟು ಕಡೆಯಾಗಿ ಅಂತಿಮದಲ್ಲಿ ದೇವರ ಧ್ಯಾನದಲ್ಲಿ ಇದ್ದುಕೊಂಡು ಆ ರೀತಿಯ ಒಂದು ಸಾತ್ವಿಕ ಜೀವನ, ಸರಳ ಜೀವನವನ್ನು ನಡೆಸಿದಂಥ ವ್ಯಕ್ತಿ ಶಿಂಟೂರು ನಾರಾಯಣ ಸ್ವಾಮಿ. ಇನ್ನು ನಾವು ಅವರ ಬಗ್ಗೆ ಹೇಳಿದ್ರೆ ಎಷ್ಟು ಹೇಳ್ಬೋದು. ಅವರ ಬಗ್ಗೆ ಒಂದು ಪುಸ್ತಕವೇ, ಒಂದು ಶಿಂಟೂರು ಅಂತ ಹೇಳೋರ ಶತಮಾನೋತ್ಸವದ ಪುಸ್ತಕವೇ ಉಂಟು. ಅದನ್ನು ಓದಿದರೆ ಇಡೀ ದಿವಸ ಹೇಳಿದರೂ ಸಹ ಮುಗಿಲಿಕ್ಕಿಲ್ಲ. ಅದು ನಾನು ಹೇಳೋದು ಇಷ್ಟೇ, ಈ ಒಂದು ಕ್ಷೇತ್ರ ಅವರ ತಂದೆಯ ನೆನಪಿಗಾಗಿ ಈ ಸೀತಾರಾಮರು ಏನು ಹುಟ್ಟು ಹಾಕಿದ್ರೋ ಈ ಒಂದು ಕ್ಷೇತ್ರ ಇವತ್ತು ಯಾವ ರೀತಿ ಬೆಳೀತಾ ಉಂಟೋ, ಇನ್ನು ಮುಂದೆ ವಿದ್ಯಾರಶ್ಮಿ ಎಂಥದ್ದು ಸಮೂಹ ಶಿಕ್ಷಣ ಸಂಸ್ಥೆ ಅಂತ ಹೇಳುವಂಥ ಇದು ವಿದ್ಯಾರಶ್ಮಿ ವಿಶ್ವವಿದ್ಯಾಲಯ ಆಗಲಿ ಅಂತ. ಯಾಕಂತೇಳಿ ಇವತ್ತು ಪ್ರೈವೇಟ್ನಲ್ಲಿ ಯೂನಿವರ್ಸಿಟಿ ಮಾಡಲಿಕ್ಕೆ ಅವಕಾಶ ಉಂಟು. ಈ ಒಂದು ಕ್ಷೇತ್ರ ವಿದ್ಯಾರಶ್ಮಿ ವಿಶ್ವವಿದ್ಯಾಲಯ ಆಗಲಿ ಅಂತ ಹೇಳುವಂಥ ಹಾರೈಕೆಯೊಂದಿಗೆ ನಾವು ಏನೊಂದು ಕೆಲಸ ಮಾಡೋದಿದ್ರು ಕೂಡ ನಿಮಗೆಲ್ಲ ಗೊತ್ತಿರ್ಬೋದು, ಪಿತೃಗಳ ಆಶೀರ್ವಾದ ಬೇಕಾಗ್ತದೆ. ನೀವು ಕೆಲವು ನೋಡ್ಬೋದು, ನಿಮಗೆ ತೊಂದರೆಗಳಾದಾಗ ಜ್ಯೋತಿಷ್ಯವ್ರ ನಿಖಲಿಗೆ ಪಿತೃದೋಷ ಉಂಟು ಅಂತ ಹೇಳ್ಕೊಂಡು. ಈ ಪಿತೃದೋಷ ಅಂತೇಳಿದ್ರೆ ನಮ್ಮ ಹಿರಿಯರುಗಳು ಆಶೀರ್ವಾದ ನಮಗೆ ಇಲ್ಲದಿದ್ದರೆ ನಮ್ಮ ಜೀವನದಲ್ಲಿ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದು ವ್ಯವಹಾರ ಇರ್ಬೋದು, ಮಕ್ಕಳಿರ್ಬೋದು, ಮದುವೆ ಇರ್ಬೋದು, ಏನೋ ತೊಂದರೆ ಬರ್ತಾ ಇರ್ತದೆ. ಹಾಗೆ ಈ ನಮ್ಮ ಶಿಂಟೂರು ನಾರಾಯಣ ರೈಗಳು ಪಿತೃ ದೇವತೆಯಾಗಿ ಈ ಕುಟುಂಬಕ್ಕೆ ಹರಿಸಲಿ, ಅವರ ಎಲ್ಲ ಮುಂದಿನ ಕಾರ್ಯಕ್ರಮಗಳಿಗೆ ಆ ಪಿತೃಗಳ ಆಶೀರ್ವಾದ ಸದಾ ಇರಲಿ ಅಂತ ಪ್ರಾರ್ಥಿಸ್ತಾ, ನನಗೆ ಈ ಒಂದು ಸಂದರ್ಭದಲ್ಲಿ ಒಂದೆರಡು ವಿಚಾರಗಳನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಸವರ್ಣ ಸೀತಾರಾಮರವರು ಹಾಗೆ ಅವರ ಈ ಒಂದು ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸ್ತಾ ನಾನು ಎರಡು ಮಾತು ನಿಲ್ಲಿಸ್ತೇನೆ. ನಮಸ್ಕಾರ. ಹಿರಿಯರು, ಆದರ್ಶಪ್ರಾಯರು, ಪೂಜ್ಯರು ಆದಂತಹ ಸನ್ಮಾನ್ಯ ದಿವಂಗತ ಶಿಂಟೂರರನ್ನು ಮತ್ತೆ ವ್ಯಕ್ತಿ ಚಿತ್ರಣವನ್ನು ಕಟ್ಟಿಕೊಟ್ಟು ನಮ್ಮೆದುರು ತಂದು ನಿಲ್ಲಿಸಿದ್ದಾರೆ ಪ್ರೊಫೆಸರ್ ಅವರು. ಕಾರ್ಯಕ್ರಮದಲ್ಲಿ ನಾವು ಮುಂದೊತ್ತಿ ಹೋಗ್ತಾ ಇದ್ದೇವೆ. ಕಾರ್ಯಕ್ರಮದ ಮತ್ತೊಂದು ನಿರ್ಣಾಯಕವಾದಂತಹ ಮತ್ತು ಮೌಲಿಕವಾದಂತಹ ಭಾಗ ಶಿಂಟೂರು ಶಿಷ್ಯ ವೇತನ ವಿತರಣೆ. ಈ ಶಿಂಟೂರು ಶಿಷ್ಯ ವೇತನ ವಿತರಣೆಗಾಗಿ ಶಿಂಟೂರು ಶಿಕ್ಷಣ ಪ್ರತಿಷ್ಠಾನದವರು ಅಹರ್ನಿಶಿ ದುಡಿತಾ ಇದ್ದಾರೆ. ಒಂದಷ್ಟು ಮೊತ್ತವನ್ನು ಬ್ಯಾಂಕ್ನಲ್ಲಿ ಠೇವಣಿಯಾಗಿರಿಸಿ
ಅದರಿಂದ ಬಂದಂತಹ ಬಡ್ಡಿಯ ಮೊತ್ತದಲ್ಲಿ ಶಿಂಟೂರು ಶಿಷ್ಯ ವೇತನವನ್ನು ನಾವು ಅರ್ಹ, ದೋಸ್ ಹೂ ಆರ್ ಅಕಾಡೆಮಿಕಲಿ ಗುಡ್ ಆ್ಯಂಡ್ ದೋಸ್ ಹೂ ಆರ್ ಹೇಲಿಂಗ್ ಫ್ರಮ್ ಇಕಾನಾಮಿಕಲಿ ಪೂರ್ ಬ್ಯಾಕ್ಗ್ರೌಂಡ್, ಈ 2 ಮಾನದಂಡಗಳನ್ನು ಇರಿಸಿಕೊಂಡು ನಾವು ವಿದ್ಯಾರಶ್ಮಿ ಸಮೂಹ ಶಿಕ್ಷಣ ಸಂಸ್ಥೆಗಳ 10 ವಿದ್ಯಾರ್ಥಿಗಳನ್ನು ತಲಾ 5,000 ರೂಪಾಯಿಯನ್ನು ನೀಡಿ ನಾವು ಅವರನ್ನು ಪುರಸ್ಕರಿಸ್ತೇವೆ. ಅವರ ವಿದ್ಯೆಗೆ ನಾವು ಪ್ರೋತ್ಸಾಹವನ್ನು ಈ ಮೂಲಕ ನೀಡ್ತಾ ಇದ್ದೇವೆ. 10 ಜನ ವಿದ್ಯಾರ್ಥಿಗಳನ್ನು ಈ ಬಾರಿ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ. ಆಗಮಿಸಿರುವಂಥ ಪೋಷಕರಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ, ನಿಮ್ಮ ಮಗುವಿನ ಜೊತೆ ನೀವು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು, ವೇದಿಕೆಯಲ್ಲಿನ ಗಣ್ಯರಿಂದ ಈ ಶಿಷ್ಯ ವೇತನವನ್ನು ಸ್ವೀಕಾರ ಮಾಡಬೇಕು ಅಂತ ವಿನಂತಿಯನ್ನು ಮಾಡುತ್ತಾ, ಮೊದಲಿಗೆ UKG ತರಗತಿಯ ವೀಕ್ಷಾ AJ, ದಯವಿಟ್ಟು ಹೆತ್ತವರು ಕೂಡ ಜೊತೆಯಾಗಿ ವೀಕ್ಷಾ AJ ಈ ಶಿಷ್ಯ ವೇತನವನ್ನು ಸನ್ಮಾನ್ಯ ಕನ್ಯಾನ ಸದಾಶಿವ ಶೆಟ್ಟರು ದಯವಿಟ್ಟು ಅವರಿಗೆ ನೀಡಬೇಕು, ಪುರಸ್ಕರಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ವೀಕ್ಷಾ. ಮುಂದೆ 5ನೇ ತರಗತಿಯ ಮೋಕ್ಷ KU, ನಮ್ಮಲ್ಲೇ ಶಿಕ್ಷಕಿಯಾಗಿ ದುಡಿತಾ ಇರುವಂತಹ ಮೇಡಮ್ ಶೀಲಾವತಿ ಅವರ ಪುತ್ರಿ, 5ನೇ ತರಗತಿಯಲ್ಲಿ ಉತ್ತಮವಾಗಿ ಕಲಿಕೆಯಲ್ಲೂ ಮುಂದೆ ಇದ್ದಾಳೆ, ಭಾಷಣಗಳಲ್ಲೂ ಮುಂದೆ ಇದ್ದಾಳೆ, ನೃತ್ಯಗಳಲ್ಲೂ ಮುಂದೆ ಇದ್ದಾಳೆ. ಮೋಕ್ಷ KU. ಮೇಡಮ್ ಶೀಲಾವತಿ, ಪ್ಲೀಸ್ ಜಾಯಿನ್, ಪ್ಲೀಸ್ ಜಾಯಿನ್, ಪ್ಲೀಸ್ ಜಾಯಿನ್. Thank you very much, sir. Thank you very much. Now, may I please request Rotarian Vikram Datta, sir, to disperse the scholarship. ಶಂತನು ಕೃಷ್ಣ, 7ನೇ ತರಗತಿಯ ಶಂತನು ಕೃಷ್ಣ, ಇವನ ಅಮ್ಮ ನಮ್ಮ ವಿದ್ಯಾರಶ್ಮಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಫೀಸ್ ಸ್ಟಾಫ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ಅವರ ಅಪ್ಪ ಮಿಸ್ಟರ್ ಅರವಿಂದ್ ಅವರು ಕೂಡ ಬಂದಿದ್ದಾರೆ. ವಿದ್ಯಾಬೋಧಿನಿ ಬಾಳಿಲ ಪ್ರೌಢಶಾಲೆಯಲ್ಲಿ ಅವರು ಉದ್ಯೋಗಿಯಾಗಿದ್ದಾರೆ. ಮೇಡಮ್ ಸಹನಾ ಅವರು ವಿದ್ಯಾರಶ್ಮಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಫೀಸ್ ಸ್ಟಾಫ್ ಆಗಿದ್ದಾರೆ. ಶಂತನು ಕೃಷ್ಣ, ಪ್ಲೀಸ್ ಕಮ್, ಪ್ಲೀಸ್ ಕಮ್. ಮುಂದೆ 8ನೇ ತರಗತಿಯ ಪ್ರಣಮ್ ಶೆಟ್ಟಿ, ಪ್ರಣಮ್ ಶೆಟ್ಟಿ, ದಯವಿಟ್ಟು ಪ್ರಣಮ್ ಅವರ ಹೆತ್ತವರು ಕೂಡ ದಯವಿಟ್ಟು ಮುಂದೆ ಬರಬೇಕು. ಸದಾ ಕಲಿಕೆಯಲ್ಲಿ ಮುಂದೆ ಇರುವಂತಹ ಪ್ರಣಮ್ ತುಂಬ ಸೈಲೆಂಟ್ ಆದಂಥ ಹುಡುಗ, ಹೆಚ್ಚು ದುಡಿಮೆ ಮಾತು ಕಡಿಮೆ ಅನ್ನುವಂಥ ಪ್ರವೃತ್ತಿಗೆ ಅಂಟಿಕೊಂಡಂಥ ಮಗು ಇವ. ಅವನ ಅಮ್ಮನ ಜೊತೆಯಾಗಿ ಬರ್ತಾ ಇದ್ದಾನೆ. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಮುಂದೆ ನಮ್ಮ ಅತಿಥಿಗಳಲ್ಲಿ ಓರ್ವರಾದಂತಹ ನಮ್ಮ ಮಾಜಿ ಶಾಸಕಿಯವರು ಆಗಿರುವಂತಹ ಹಿರಿಯರು ಆಗಿರುವಂತಹ ಶಕುಂತಳಾ ಟಿ ಶೆಟ್ಟಿ ಅವರನ್ನು ವಿನಂತಿ ಮಾಡ್ತಾ ಇದ್ದೇನೆ. ಮುಂದೆ ಈ ಶಿಂಟೂರು ಪುರಸ್ಕಾರಕ್ಕೆ ಅರ್ಹರಾಗಿ ಆಯ್ಕೆಯಾದವರು ಸ್ಪರ್ಶ ಜೆ ಶೆಟ್ಟಿ, 10ನೇ ತರಗತಿ. ಅವರ ಅಮ್ಮ ಕೂಡ ನಮ್ಮ ಜೊತೆಗಿದ್ದಾರೆ. ಸ್ಪರ್ಶ ಕಲಿಕೆಯಲ್ಲಿ ಯಾವತ್ತೂ ಮುಂದೆ. ಅವಳ ಹ್ಯಾಂಡ್ ರೈಟಿಂಗ್ ತುಂಬ ಚಂದ, ಬಹಳ ಪ್ರಿಂಟ್ ಮಾಡಿದ ರೀತಿಯಲ್ಲಿ ಅವಳ ಹ್ಯಾಂಡ್ ರೈಟಿಂಗ್ ಇದೆ ಮತ್ತು ವೆರಿ ಸೈಲೆಂಟ್ ಗರ್ಲ್, ತುಂಬ ಸಜ್ಜನ ಹುಡುಗಿ. ಅವಳ ಈ ಶಿಷ್ಯ ವೇತನವನ್ನು ಪಡೀತಾ ಇದ್ದಾರೆ. ಮುಂದೆ 2nd PUC ಕಾಮರ್ಸ್ನ ದಿಶಾ ಕೆ ಫ್ರಮ್ 2nd PUC ಕಾಮರ್ಸ್, ಅವರ ಹೆತ್ತವರು ಕೂಡ ಜೊತೆಯಾಗಿದ್ದಾರೆ. ದಿಶಾ, ಎ ವೆರಿ ಗುಡ್ ಗರ್ಲ್, ಎ ವೆಲ್ ಬಿಹೇವಿಂಗ್ ಗರ್ಲ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಮುಂದೆ ನಮ್ಮ ಶಿಂಟೂರರ ಶಿಷ್ಯರು ಆಗಿರುವಂತಹ, ಇಂದು ಶಿಂಟೂರು ಸಂಸ್ಮರಣೆಯನ್ನು ಮಾಡಿರುವಂತಹ ಪ್ರೊಫೆಸರ್ DS ಶೇಷಪ್ಪ ಅವರು ಈ ಶಿಷ್ಯ ವೇತನವನ್ನು ನೀಡಬೇಕು. 2nd PUC ಸೈನ್ಸ್ ವಿಭಾಗದಿಂದ ಮಿಥುನ್ ಪಿ. ಯುವರ್ ಪೇರೆಂಟ್ಸ್ ಡಿಡ್ ನಾಟ್ ಕಮ್. ಮಿಥುನ್ ಪಿ, ವೆರಿ ಸೈಲೆಂಟ್ ಬಾಯ್, ವೆರಿ ಸೈಲೆಂಟ್ ಬಾಯ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಮುಂದೆ ನಮ್ಮ ಅತಿಥಿಗಳಲ್ಲಿ ಓರ್ವರಾಗಿರುವಂತಹ ಯುವ ಉದ್ಯಮಿಯೂ ಆಗಿರುವಂತಹ ಅಶ್ರಫ್ ಶಾ ಮಂತೂರು ಸರ್, ತಾವು ಈ ಸ್ಕಾಲರ್ಶಿಪ್ಪನ್ನು ನೀಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ವಿದ್ಯಾರಶ್ಮಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಥಮ ವರ್ಷ BCA ತರಗತಿಯ ವಿದ್ಯಾರ್ಥಿನಿ ಗಾನ, ದಯವಿಟ್ಟು ಬಾ. ಹಾಗೆ ಗಾನ ಅವರ ಹೆತ್ತವರು ಕೂಡ ಜೊತೆಯಾಗಿ ಬರಬೇಕು. ಗಾನ ಅವರ ಅಮ್ಮ ಇದ್ದಾರೆ. ಥ್ಯಾಂಕ್ ಯು ಅಶ್ರಫ್ ಸರ್. ಮುಂದೆ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ, ನಮ್ಮ ಹಿರಿಯ ವಿಶ್ವಸ್ತರಾದಂತಹ ಎನ್ ಸುಂದರ್ ರೈಗಳು, ತಾವು ದಯವಿಟ್ಟು ಬರಬೇಕು, ಈ ಮಗುವನ್ನು ಆಶೀರ್ವದಿಸಬೇಕು. ವಿದ್ಯಾರಶ್ಮಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಫೈನಲ್ BCom ಕ್ಲಾಸ್ನಲ್ಲಿ ಅಭ್ಯಾಸ ಮಾಡ್ತಾ ಇರುವಂಥ ಗಾಯತ್ರಿ BS,
ಗಾಯತ್ರಿ ಬಿ ಎಸ್ ಉತ್ತಮವಾಗಿ ಸಾಹಿತ್ಯವನ್ನು ರಚನೆ ಮಾಡುತ್ತಾಳೆ ಕೂಡ. ಕಡಬ ತಾಲೂಕಿನ ಸಾಹಿತ್ಯ ಸಮ್ಮೇಳನದಲ್ಲಿ ಕವನವನ್ನು ಪ್ರಸ್ತುತಪಡಿಸಿ ಎಲ್ಲರ ಮೆಚ್ಚುಗೆಯನ್ನು ಕೂಡ ಗಳಿಸಿಕೊಂಡವಳು. ಧನ್ಯವಾದಗಳು ಶ್ರೀ ಸುಂದರ್ ಸರ್. ನಾವು ಮೇ ಐ ಪ್ಲೀಸ್ ರಿಕ್ವೆಸ್ಟ್ ಮೈ ಅಡ್ಮಿನಿಸ್ಟ್ರೇಟರ್ ಮಿಸ್ಟರ್ ಅಶ್ವಿನ್ ಟು ಗಿವ್ ಅವೇ ದಿಸ್ ಸ್ಕಾಲರ್ಶಿಪ್. ಕಾರ್ತಿಕ್ SM ಫ್ರಮ್ ಫೈನಲ್ ಇಯರ್ BA ವಿದ್ಯಾರಶ್ಮಿ ಫಸ್ಟ್ ಗ್ರೇಡ್ ಕಾಲೇಜ್. ಕಾರ್ತಿಕ್ ಪ್ಲೀಸ್ ಕಮ್. ಕಾರ್ತಿಕ್, ನಿಮ್ಮ ಹೆತ್ತವರು ಬಂದಿದ್ದಾರಾ? ಕಮ್ ಫಾಸ್ಟ್. ಇದರೊಂದಿಗೆ ನಾವು 10 ಜನರಿಗೆ ತಲಾ 5,000 ರೂಪಾಯಿಗಳ ಸ್ಕಾಲರ್ಶಿಪ್, ಒಟ್ಟು 50,000 ರುಪೀಸನ್ನು ಈ ವೇದಿಕೆಯ ಮೂಲಕ ನಾವು ವಿತರಿಸಿದ್ದೇವೆ. ತಮ್ಮ ಅವಿರತ ಕಾರ್ಯಭಾರದ ನಡುವೆಯೂ ಕೂಡ ನಮ್ಮನ್ನು ಸೇರಿಕೊಂಡವರು, ನಮ್ಮ ಶೀಂಟೂರು ಸನ್ಮಾನಿತರನ್ನು ಸನ್ಮಾನಿಸಿದವರು ಹಿರಿಯ ಉದ್ಯಮಿಗಳು ಆಗಿರುವಂಥ ಕನ್ಯಾನ ಸದಾಶಿವ ಶೆಟ್ಟಿ ಅವರು. ನಿನ್ನೆ ತಾನೇ ನಾನು ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋ ನೋಡ್ತಾ ಇದ್ದೆ. ಅದರಲ್ಲಿ ಮಾನ್ಯ ಶೆಟ್ಟರು ಮಾತಾಡ್ತಾ ಇದ್ದರು. ಬಹಳ ಒಂದು ಸುಂದರವಾದಂಥ ಒಂದು ಅಂಶವನ್ನು ಹೇಳಿದ್ದನ್ನು ನಾನು ಗಮನಿಸಿದೆ. ಲಾ ಈಸ್ ಸುಪ್ರೀಂ. ಕಾನೂನನ್ನು ಮೀರಿದವರು ಯಾರೂ ಇಲ್ಲ. ಬಹಳ ಸುಂದರವಾದಂಥ ಒಂದು ಆದರ್ಶಪ್ರಾಯವಾದಂಥ ಸಂದೇಶವನ್ನು ಆ ಯೂಟ್ಯೂಬ್ ಚಾನೆಲ್ ಮೂಲಕ ಅವರು ಕೊಟ್ಟದ್ದನ್ನು ನಾನು ಗಮನಿಸಿದ್ದೇನೆ. ನೀವು ಕೂಡ ಗಮನಿಸಿರಬಹುದು. ಹೇರಂಬ ಇಂಡಸ್ಟ್ರೀಸ್ ಲಿಮಿಟೆಡ್ ತಮ್ಮ ಸ್ವಂತ ಕಂಪನಿಯ ನಿರ್ವಹಣೆಯೊಂದಿಗೆ ಇತರ ಕಂಪನಿಗಳಲ್ಲಿ ಕೂಡ ಅವರು ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹೇರಂಬ ಕ್ರಾಪ್ ಕೇರ್ ಲಿಮಿಟೆಡ್, ಚೆಮಿನೋ ಫಾರ್ಮಾ ಲಿಮಿಟೆಡ್, ಮಿಕುಸು ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಹೇರಂಬ ಆರ್ಗ್ಯಾನಿಕ್ಸ್ ಪ್ರೈವೇಟ್ ಲಿಮಿಟೆಡ್, ಈ ರೀತಿಯ ಅನೇಕ ಸಂಸ್ಥೆಗಳನ್ನು ನಡೆಸುವುದರ ಜೊತೆಗೆ ಅವರೊಳಗೆ ಒಬ್ಬ ಕಲಾವಿದ ಮತ್ತು ಕಲಾಪ್ರೇಮಿ, ಕಲಾ ಪೋಷಕ ಕೂಡ ಇದ್ದಾರೆ ಅಂದರೆ ನಮಗೆ ಆಶ್ಚರ್ಯ ಆಗ್ತದೆ. ಪಟ್ಲ ಸತೀಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂಥ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಜಿಲ್ಲಾ ಅಧ್ಯಕ್ಷರಾಗಿಯೂ ಕೂಡ, ಅದರ ಪೋಷಕರಾಗಿಯೂ ಕೂಡ ಅದನ್ನು ಅತ್ಯಂತ ಸುವ್ಯವಸ್ಥಿತವಾಗಿ ನಡೆಸಿ ಪ್ರಪಂಚದಾದ್ಯಂತ ಇವತ್ತು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಹೆಸರು ಮಾಡಿದೆ ಅಂತ ಹೇಳಿದರೆ ದಟ್ ಈಸ್ ಬಿಕಾಸ್ ಆಫ್ ಕನ್ಯಾನ ಸದಾಶಿವ ಶೆಟ್ಟಿ. ನಮ್ಮ ಸಂಚಾಲಕರಾದಂತಹ ಸವಣೂರು ಸೀತಾರಾಮ್ ರೈಗಳು ಕೂಡ ಅದರಲ್ಲಿ ಕೈ ಜೋಡಿಸಿದ್ದಾರೆ. ಪುತ್ತೂರು ತಾಲೂಕು ಘಟಕವನ್ನು ಅವರು ಮುನ್ನಡೆಸ್ತಾ ಇದ್ದಾರೆ, ಜಿಲ್ಲಾ ಘಟಕವನ್ನು ಮಾನ್ಯ ಶೆಟ್ಟರು ಮುನ್ನಡೆಸ್ತಾ ಇದ್ದಾರೆ. ಇಂತಹ ಒಬ್ಬ ಪ್ರತಿಭಾವಂತರನ್ನು ಪೋಷಿಸುವಂತಹ, ಕಲೆಯನ್ನು ಪೋಷಿಸುವಂಥ ಒಬ್ಬ ಸಹೃದಯಿ ಅವರು ನಮ್ಮ ಜೊತೆ ಇದ್ದಾರೆ. ಕನ್ಯಾನ ಸದಾಶಿವ ಶೆಟ್ಟಿ ಅವರು ನಮ್ಮ ವಿಕ್ರಮ್ ದತ್ತ ಸರ್ ಅವರನ್ನು ಸನ್ಮಾನವನ್ನು ಕೂಡ ಮಾಡಿದ್ದಾರೆ. ಸರ್, ದಯವಿಟ್ಟು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಬಹಳ ಪ್ರೀತಿಯಿಂದ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಕನ್ಯಾನ ಸದಾಶಿವ ಶೆಟ್ಟರು ನಮ್ಮ ಮುಂದೆ. ಎಲ್ರಿಗೂ ನನ್ನ ನಮಸ್ಕಾರ. ವಿದ್ಯಾಮಾತೆ ಸರಸ್ವತಿ ಮಾತೆಗೆ ಶಿರಸ ವಂದನೆ ಮಾಡಿ, ಈ ವಿದ್ಯಾಸಂಸ್ಥೆಯ ಮಹಾನ್ ಸ್ಥಾಪಕರಾದಂಥ ಸವಣೂರು ಸೀತಾರಾಮ್ ಶೆಟ್ರೆ, ವೇದಿಕೆಯಲ್ಲಿ ಇರುವ ಎಲ್ಲ ಗಣ್ಯರೇ, ಎಲ್ಲರ ಪ್ರತ್ಯೇಕವಾಗಿ ಹೆಸರು ನಾನು ಹೇಳಬೇಕಂತ ಗೊತ್ತಿಲ್ಲ. ಐ ಥಿಂಕ್ ಅಶೋಕ್ ರೈ ಅವರು ಈಗಾಗಲೇ ಹೇಳಿದ್ದಾರೆ. ಈಗಾಗಲೇ ಸ್ಕಿಪ್ ಮಾಡೋಣ. ಆಲ್ ದ ಡಿಸ್ಟಿಂಗ್ವಿಶ್ ಗೆಸ್ಟ್ ಆ್ಯಂಡ್ ಎದುರು ಮುಂದುಗಡೆ ಕೂತಿರುವಂಥ ಹಿರಿಯರು ಹಾಗೂ ಗಣ್ಯರು ಮತ್ತು ಎಲ್ಲ ಶಾಲೆಯ ನನ್ನ ಪ್ರೀತಿಯ ಮಕ್ಕಳೇ, ಆಲ್ ಸ್ಟೂಡೆಂಟ್ಸ್, ಈಗಾಗಲೇ ಎಲ್ಲ ಹಲವಾರು ವಿಚಾರಗಳು ಈಗಾಗಲೇ ಭಾಷಣದಲ್ಲೆಲ್ಲ ಬಂತು. ಅಧ್ಯಕ್ಷರು ಅಶೋಕ್ ರೈ ಅವರು ಭಾಳಷ್ಟು ವಿಚಾರವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಮತ್ತು ಪ್ರೊಫೆಸರ್ ಶೇಷಪ್ಪ ಅವರು ಭಾಳಷ್ಟು ವಿವರವಾಗಿ ಎಲ್ಲ ಈ ಸಂಸ್ಥೆಯ ಬಗ್ಗೆ ಸೀಂಟೂರು ಸೀತಾರಾಮ್ ರೈ ಅವರ ಬಗ್ಗೆ ಹೇಳಿದ್ದಾರೆ. ಸೊ ಹೆಚ್ಚಾಗಿ ಹೇಳುವಂಥದ್ದು ಇಲ್ಲ, ಯಾಕೆಂದರೆ ಒಂದು ಸಮಯ ಪ್ರಜ್ಞೆ ಅನ್ನೋದು ಭಾಳ ಮುಖ್ಯ. ಟೈಮ್, ಹೌ ಟು ಮೇಂಟೈನ್ ದ ಟೈಮ್, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತು ಮೊದಲಾಗಿ ಮಕ್ಕಳೇ, ಒಂದು ವಿಷಯ ನನಗೆ ಭಾಳ ಖುಷಿ ಆಯಿತು ನಿಮ್ಮದು. ನೀವು ಕ್ಲ್ಯಾಪ್ ಹೊಡೆಯುವಂಥ ಒಂದು ಸ್ಟೈಲ್, ಅದು ದಟ್ಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್. ಇದು ನಾನು ಕಲ್ಲಡ್ಕದಲ್ಲಿ ನೋಡಿದ್ದೇನೆ. ಇನ್ನೊಂದು ಕಡೆ ಅಲ್ಲಿ ಭಾರತೀಯ ಸಂಸ್ಕೃತಿಯಿಂದ ವಿದ್ಯಾಭ್ಯಾಸವನ್ನು ಕಲಿಸ್ತಾರೆ, ಅಲ್ಲಿ ಈ ಒಂದು ಕ್ಲ್ಯಾಪಿಂಗ್ ಇದ್ದು ಒಂದು ಒಳ್ಳೆಯ ಸ್ಟೈಲ್ ಇದೆ. ಅದು ಭಾಳ ಸಂತೋಷ ಆಯಿತು ನಮಗೆ. ಒಂದು ಕ್ಲ್ಯಾಪ್ ನೀವು ಹೊಡಿಬೇಕು ಸೀತಾರಾಮ್ ರೈ ಅವರಿಗೆ, ಫಸ್ಟ್ ಕ್ಲ್ಯಾಪ್ ಫಾರ್ ಹಿಸ್ ಗ್ರೇಟ್ ಎಫರ್ಟ್ಸ್.
ಬ್ಯೂಟಿಫುಲ್ ಬ್ಯೂಟಿಫುಲ್. ಇನ್ನೊಂದು ಹೊಡಿಬೇಕಂದ್ರೆ ನಿಮಗೆ, ನಿಮ್ಮ ಶಾಲೆಗೆ, ಈ ಶಾಲೆಗೆ ಹೊಡೀರಿ. ಸೊ ನಾವು ಯು ಆರ್ ಆ್ಯಕ್ಟಿವೇಟೆಡ್. ಸ್ವಲ್ಪ ಆ್ಯಕ್ಟಿವೇಟ್ ಆಗಬೇಕು ನಾವು ಅದಕ್ಕೆ. ಸಮಯ ಪ್ರಜ್ಞೆ ಯಾಕಂದರೆ ವೇರೆವರ್ ಎಲ್ಲಿ ನಾನು ಹೋಗ್ತೇನೋ ಅಲ್ಲಿ ಹೇಳ್ತಾ ಇದ್ದೇನೆ. ಮೋಸ್ಟ್ ಆಫ್ ಯು ಆರ್ ಸ್ಟೂಡೆಂಟ್ಸ್ ಇಂಗ್ಲೀಷ್ ಮೀಡಿಯಮಾ ಅಲ್ಲ ಕನ್ನಡನ? ಓನ್ಲಿ ಇಂಗ್ಲೀಷ್ ಮೀಡಿಯಮ್. ಸೊ ಐ ಕ್ಯಾನ್ ಟಾಕ್ ಇನ್ ಇಂಗ್ಲೀಷ್ ಆಲ್ಸೋ, ವಿಚ್ ಈಸ್ ಮೈ ಫೇವ್ರೆಟ್ ಸಬ್ಜೆಕ್ಟ್. ಸೊ ಐ ಆಮ್ ವೆರಿ ವೆರಿ ಕಂಫರ್ಟೇಬಲ್ ಇನ್ ಇಂಗ್ಲೀಷ್. ಮೇ ಬಿ ನೆಕ್ಸ್ಟ್ ಈಸ್ ಹಿಂದಿ, ಆ್ಯಂಡ್ ಥರ್ಡ್ ಈಸ್ ಮೈ ಓನ್ ಲ್ಯಾಂಗ್ವೇಜ್ ತುಳು, ಆ್ಯಂಡ್ ದೆನ್ ಫೋರ್ತ್ ಈಸ್ ಕನ್ನಡ. ಕನ್ನಡದಲ್ಲೂ ಮಾತಾಡ್ಬೋದು, ತೊಂದರೆ ಇಲ್ಲ. ದ್ಯಾಟ್ ಈಸ್ ಮೈ ಫೋರ್ತ್ ಲ್ಯಾಂಗ್ವೇಜ್. ದೆನ್ ಐ ನೋ ಲಿಟಲ್ ಬಿಟ್ ಆಫ್ ಮರಾಠಿ ಆ್ಯಂಡ್ ಗುಜರಾತಿ ಆಲ್ಸೋ. ಸೊ ಭಾಳಷ್ಟಿದೆ. ಮಲಯಾಳಂ ಆಲ್ಸೋ ಮೇ ಬಿ, ಎಸ್, ಬಿಕಾಸ್ ಐ ಕಮ್ ಫ್ರಮ್ ಬಾರ್ಡರ್ ಡಿಸ್ಟ್ರಿಕ್ಟ್ ಆಫ್ ಕೇರಳ, ದಟ್ ಈಸ್ ಕಾಸರಗೋಡ್. ಸೊ ಅಲ್ಲಿ ಕನ್ನಡನೂ ಇದೆ, ಮಲಯಾಳಮೂ ಇದೆ. ಸೊ ಹಲವಾರು ಭಾಷೆಗಳ ಇದು ಏನು ಸ್ವಲ್ಪ ಸ್ವಲ್ಪ ಪರಿಣತಿ ಅಂತ ಹೇಳೋದಿಲ್ಲ, ಸ್ವಲ್ಪ ಸ್ವಲ್ಪ ಲಿಟಲ್ ಬಿಟ್ ಆಫ್ ಎವ್ರಿಥಿಂಗ್ ಅಂತ ಹೇಳ್ತೇವೆ ನಾವು. ಸೊ ಇಲ್ಲಿ ಬಂದು ಭಾಳ ಖುಷಿ ಆಯಿತು ನನಗೆ. ಇಟ್ಸ್ ವೆರಿ ವೆರಿ ಪ್ರಕೃತಿ ಸೌಂದರ್ಯದ ಮಧ್ಯೆ ನಿಮ್ಮ ಈ ಸುಂದರವಾದಂತಹ ಶಾಲೆ ಇದೆ. ಸೊ ಉತ್ತಮವಾದಂಥ ವಿದ್ಯೆ ಕೊಡುವಂಥ ವಿದ್ಯಾರಶ್ಮಿ ಶಾಲೆಯಲ್ಲಿ ನೀವೆಲ್ಲ ಇದ್ದೀರಿ, ಕಲಿತಾ ಇದ್ದೀರಿ. ಸೊ ಸೀತಾರಾಮರಯ್ಯವರ ವಿಷಯ ಹೇಳೋದಿದ್ದರೆ, ಶೀಂಟೂರ್ ಅಂದರೆ ಇಟ್ ಈಸ್ ಎ ಪ್ಲೇಸ್ ನಿಯರ್ ಟು ಮೈ ಬರ್ತ್ ಪ್ಲೇಸ್. ನಾನು ಎಲ್ಲಿ ನನ್ನ ಜನನಾಗಿದೆ ಅಲ್ಲೇ ಹತ್ತಿರದ ಅದು ಊರು ಶೀಂಟೂರ್ ಅಂದರೆ. ನಾವು ಮಲಾರ ಬಾಕ್ರಬೈಲ್ ಅಂತ ಹೇಳ್ತೇವೆ, ಅಲ್ಲಿ ನನ್ನ ಜನನದ್ದು. ಅಲ್ಲೇ ಹತ್ತಿರ ಶೀಂಟೂರ್. ನಮ್ಮ ಕುಟುಂಬ ತರವಾಡಿನ ಹತ್ತಿರ ಇದೆ. ದೇ ಆಲ್ಸೋ ಬಿಲಾಂಗ್ ಟು ಮೈ ಓನ್ ತರವಾಡು, ಶೀಂಟೂರಿನವರು. ಅವರ ತಂದೆಯವರು ನಮ್ಮ ತರವಾಡಿನವರು ಆಗಿರಬೇಕು. ನಾಲಣ್ಣ ಬರೀತಾರೆ ಹಿರ್ನ ಪಪ್ಪ. ಸೊ ಶೀಂಟೂರ್ ಈಸ್ ವೆರಿ ಕ್ಲೋಸ್ ಟು ಮೈ ಪ್ಲೇಸ್, ಭಾಳ ಹತ್ತಿರ. ಅಲ್ಲಿ ಇವರ ತಂದೆ ಇದ್ದರು. ಸೊ ಶೀಂಟೂರಿಂದ ಅಷ್ಟು ದೂರದಿಂದ ಇಲ್ಲಿ ಬಂದು ಇಂಥ ಹಳ್ಳಿ ಪ್ರದೇಶದಲ್ಲಿ ಇಷ್ಟೊಂದು ಒಳ್ಳೆಯ ಸುಂದರವಾದಂಥ ಒಂದು ಪ್ರದೇಶದಲ್ಲಿ ಇಷ್ಟೊಂದು ಒಳ್ಳೆಯ ಸುಶಿಕ್ಷಿತವಾದಂಥ ಶಾಲೆ, ಕಾಲೇಜು, ಸ್ಕೂಲ್ ಆ್ಯಂಡ್ ಕಾಲೇಜ್ ಎರಡೂ ಮಾಡಿ ನೀವು ಒಳ್ಳೆ ರೀತಿಯಲ್ಲಿ ಇದನ್ನು ನಡೆಸ್ತಾ ಇದ್ದೀರಾ. ನಿಮ್ಮ ತಂದೆ ಹೆಸರಲ್ಲಿ ಅದು ದ್ಯಾಟ್ ಈಸ್ ಎನದರ್ ಸ್ಪೆಷಾಲಿಟಿ. ದಟ್ ಈಸ್ ತಂದೆಯವರಿಗೆ, ತಾಯಿ ತಂದೆಯವರಿಗೆ ಕೊಡುವಂಥ ಗೌರವ. ಈಗಾಗಲೇ ಅಶೋಕ್ ರೈ ಅವರು ಹೇಳಿದರು, ತಂದೆ ತಾಯಿಗೆ ಕೊಡುವಂಥ ಗೌರವ. ಅವರ ತಂದೆ ಹೆಸರಿನಲ್ಲಿ ಸ್ಕೂಲ್ ಮಾಡಿದ್ದಾರೆ. ವಿದ್ಯೆ ಕೊಡೋದಂದರೆ, ವಿದ್ಯೆ ಈಸ್ ಸಮಥಿಂಗ್ ವೆರಿ ಗ್ರೇಟ್. ಯಾಕಂದರೆ ನಾನು ಈ ಯಾವ ಸ್ಟೇಜಿಗೆ ನಾನು ಬಂದಿದ್ದೇನೋ ಅದಕ್ಕೆ ಕಾರಣ ವಿದ್ಯೆ. ಎಜುಕೇಷನ್ ಹ್ಯಾಸ್ ಮೇಡ್ ಮೀ ಟು ದಿಸ್ ಲೆವೆಲ್. ಆದ್ದರಿಂದ ವಿದ್ಯಾದೇವಿ ಆ ಸರಸ್ವತಿಗೆ ಮೊದಲಾಗಿ ನಂದು ನಮಸ್ಕಾರ, ಸಾಷ್ಟಾಂಗ ನಮಸ್ಕಾರ. ವಿದ್ಯೆಯೇ ಮನುಷ್ಯನನ್ನು ಒಂದು ಆದರ್ಶ ವ್ಯಕ್ತಿಯಾಗಿ, ಮತ್ತು ನಮ್ಮ ಮಾಡುವಂಥ ಕ್ಯಾರಿಯರು, ನಾವು ಮಾಡುವಂಥ ಉದ್ಯೋಗ, ಬಿಸ್ನೆಸ್ ಆಗಲಿ ಉದ್ಯೋಗ ಆಗಲಿ ಯಾವುದಕ್ಕೂ ಈಗ ಕಾರಣ ವಿದ್ಯೆನೇ. ಒಳ್ಳೆ ರೀತಿಯಲ್ಲಿ ಆಗಬೇಕಾದ್ರೆ ಮೊದಲು ನಮ್ಮ ಹಿರಿಯರು ಎಲ್ಲ ಇದರಲ್ಲಿ ಕೃಷಿ ಪ್ರಧಾನವಾದಂಥ ನಮ್ಮ ದೇಶ. ಸೊ ಮೊದಲು 80% 90% ನಮ್ಮ ದೇಶದ GDP ವಿದ್ಯೆಯಲ್ಲಿ ಡಿಪೆಂಡ್ ಆಗಿತ್ತು, ಮತ್ಲಬ್ ಇದರಲ್ಲಿ ಕೃಷಿಯಲ್ಲಿ. ಈಗ ಕೃಷಿಯಿಂದ ಹೋಗಿ ಈಗ 50-50 ಆಗಿದೆ. ಕೃಷಿ ಇಸ್ 50% GDP ಇಸ್ ಅಗ್ರಿಕಲ್ಚರ್. ಇಟ್ ಈಸ್ ನೌ ರೆಡ್ಯೂಸ್ಡ್ ಟು ಮೇ ಬಿ 60-40 ಆರ್ ಸಮಥಿಂಗ್. ಬೇರೆ ಈಗ ಎಲ್ಲ IT ಬಂದಿದೆ, ಬಿಸ್ನೆಸ್ ಬಂದಿದೆ, ಎಲ್ಲ ಬರುವಾಗ ಕೃಷಿ ಸ್ವಲ್ಪ ಕಡಿಮೆ ಆಗ್ತಾ ಹೋಗಿದೆ. ಓವರಾಲ್ ಪರ್ಸೆಂಟೇಜಲ್ಲಿ ಕೃಷಿ ಈಗಲೂ ಉಂಟು, ಮೊದಲನಾಗೆ ಉಂಟು. ಆದರೆ ಅದರ್ ಸೆಕ್ಟರ್ಸ್ ಹ್ಯಾವ್ ಗ್ರೋನ್ ಬಾಕಿ ಸೆಕ್ಟ್ರಲ್ಲಿ. ಸೊ ನಮ್ಮದು ಮಕ್ಕಳೇ, ನಿಮಗೆ ಈಗ ಕೃಷಿಯನ್ನು ಯಾರೂ ಡಿಪೆಂಡ್ ಆಗಿ ಇರೋದಿಲ್ಲ. ವಿದ್ಯೆಯಿಂದಲೇ ನಿಮ್ಮ ಭವಿಷ್ಯತ್ತು, ನಿಮ್ಮ ಫ್ಯೂಚರ್ ವಿದ್ಯೆಯಿಂದಲೇ ಆಗಬೇಕು. ಕೃಷಿಗೆ ಯಾರೂ ಹೋಗೋದಿಲ್ಲ ಕಲಿತವರು. ಈಗ ಹಳ್ಳಿಯಿಂದ ಪ್ರತಿ ಮನೆಯಲ್ಲಿ ನಾನು ನೋಡ್ತೇನೆ, ಇಬ್ಬರು ಮಕ್ಕಳಿರ್ತಾರೆ, ಎಲ್ಲ ವಿದ್ಯೆ ಕಲಿತು ಬೆಂಗಳೂರ, ಬಾಂಬೆಯ, ಹೊರಗಿನ ದೇಶಕ್ಕೆ ಹೋಗಿ ತನ್ನ ಉದ್ಯೋಗ ವ್ಯವಹಾರ ಮಾಡಿ ಜೀವಿಸ್ತಾರೆ. ಹಳ್ಳಿಯಲ್ಲಿ ಯಾರೂ ಇರೋದಿಲ್ಲ, ಅಂಥ ಪರಿಸ್ಥಿತಿ ಬಂದಿದೆ ಈಗ. ಸೊ ವಿದ್ಯೆ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಟೇಕ್ ಇಟ್ ಸೀರಿಯಸ್ಲಿ. ಸಮಯ ಪ್ರಜ್ಞೆ ಒಂದು ಇರಬೇಕು, ಯಾಕಂದರೆ ಡಿಸಿಪ್ಲಿನ್ ಇರಬೇಕು. ಈಗಾಗಲೇ ಅವರು ಒಂದು ವಿಷಯ ಹೇಳಿದರು,
ನನ್ನ ಬಗ್ಗೆ ಅದು ಡಿಸಿಪ್ಲಿನ್, ಅದು ಅಲ್ಲಿ ಚೈನಾದ್ದು ಉಲ್ಲೇಖ ಮಾಡಿದ್ದೆ ನಾನು ಅದರಲ್ಲಿ, ಆ ವಿಡಿಯೋದಲ್ಲಿ ನೀವು ನೋಡಿದರೆ. ಸೊ ಹೌ ಡಿಸಿಪ್ಲಿನ್ ಈಸ್ ಮೇಂಟೈನ್ಡ್ ಇನ್ ಚೈನಾ. ಇನ್ನೊಂದು ಯಾಕೆ ಚೈನಾದು ಹೇಳ್ತಾ ಅಂದರೆ, ನಾನು ಹಲವಾರು ಬಾರಿ ಚೈನಾಕ್ಕೆ ಹೋಗಿದ್ದೆ. ಸೊ ಐ ನೋ ದ ಸ್ಟೈಲ್ ಆ್ಯಂಡ್ ದ ಡಿಸಿಪ್ಲಿನ್ ಆ್ಯಂಡ್ ದ ದಿಸ್ ಥಿಂಗ್. ಏನೇ ಇರಲಿ, ಯಾವುದೇ ಇಟ್ ಈಸ್ ನಾಟ್ ಎ ಡೆಮೊಕ್ರ್ಯಾಟಿಕ್ ಕಂಟ್ರಿ, ಆದರೂ ಅಲ್ಲಿ ಒಂದು ಶಿಸ್ತಿದೆ, ಸಮಯ ಪ್ರಜ್ಞೆ ಇದೆ, ಶಿಸ್ತಿದೆ. ಒಂದು ಸಲ ನಾವು ಚೈನಾಕ್ಕೆ ಹೋಗಿರುವಾಗ ಅಲ್ಲಿ ಒಂದು ನಮ್ಮದು ಎಕ್ಸಿಬಿಷನ್ ಇತ್ತು ಎಲ್ಲ, ನಮ್ಮ ಕೃಷಿಗೆ ಸಂಬಂಧಪಟ್ಟ ಕೆಮಿಕಲ್ಸ್ ಮಾಡ್ತಾಯಿದ್ದೇನೆ. ಅದರಲ್ಲಿ ಒಂದು ಚೈನಾದಲ್ಲಿ ನಮ್ಮ ದೊಡ್ಡ ಮಾರ್ಕೆಟ್, ನಾವು ಚೈನಾಕ್ಕೆ ಎಲ್ಲರೂ ಚೈನಾದಿಂದ ಇಂಪೋರ್ಟ್ ಮಾಡ್ತಾರೆ, ನಾವು ಚೈನಾಕ್ಕೆ ಎಕ್ಸ್ಪೋರ್ಟ್ ಮಾಡ್ತೇವೆ. ಸೊ ದ್ಯಾಟ್ ಈಸ್ ದ ಬ್ಯೂಟಿ ಆಫ್ ಮೈ ಬಿಸ್ನೆಸ್ ಆಲ್ಸೋ. ಚೈನಾಕ್ಕೆ ಎಕ್ಸ್ಪೋರ್ಟ್ ಮಾಡುವಾಗ 3 ದಿವಸ ನಮ್ಮ ಸ್ಟಾಲ್ ಎಲ್ಲ ಇಟ್ಟು ಚೈನಾದಲ್ಲಿ ಶಾಂಘೈಯಲ್ಲಿ ನಾವು ಎಕ್ಸಿಬಿಷನ್ ಮಾಡ್ತೇವೆ. ಒಂದು ಸಲ ಏನಾಯಿತು, ಚೈನಾದ ಒಬ್ಬ ನಮ್ಮ ಮಿತ್ರರು, ನಮ್ಮ ಕಸ್ಟಮರು ಹೌದು, ಮಿತ್ರ ಹೇಳಿದರು, ಸಾಯಂಕಾಲ ಇನ್ನು ಒಂದು ಒಳ್ಳೆಯ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ, ಅದಕ್ಕೆ ನೀವು ಬನ್ನಿ ಅಂತ. ನಾವು ಹೇಳಿದೆ ಓಕೆ. ಚೈನಾದ ಸಂಸ್ಕೃತಿದು ಡ್ಯಾನ್ಸು, ಡ್ರಾಮಾ ಇದೆಲ್ಲ ನೋಡಲಿಕ್ಕೆ ಒಂದು ಅವಕಾಶ ಇತ್ತು. ಈವ್ನಿಂಗ್ 7 o'clock ಅಂತ ಹೇಳಿದರು, ಸಂಜೆ 7 ಗಂಟೆಗೆ ಬನ್ನಿ. ಸೊ ನಾವು ಹೋಗುವಾಗ ಆ್ಯಸ್ ಇಟ್ ಈಸ್ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಆರ್ ಇಂಡಿಯನ್ ಸ್ಟ್ರೆಚಬಲ್ ಟೈಮ್ ಹೇಳ್ತೇವೆ ನಾವು, IST, ಇಂಡಿಯನ್ ಸ್ಟ್ರೆಚಬಲ್ ಟೈಮ್. ನಮಗೆ ಸಮಯ ಪ್ರಜ್ಞೆ ಇಲ್ಲ ಭಾರತ ದೇಶದಲ್ಲಿ. ನಾವು 7 ಗಂಟೆ 10 ನಿಮಿಷ ಆಯಿತು ಅಲ್ಲಿ ಮುಟ್ಟುವಾಗ. ಸಭೆಯಲ್ಲಿ ಎಲ್ಲ ಇದ್ದಾರೆ, ಎಲ್ಲ ಸೂಟ್ ಬೂಟ್ ಹಾಕಿ ಶಿಸ್ತಿನಲ್ಲಿ ಎಲ್ಲ ಕೂತಿದ್ದಾರೆ ಇಡೀ ಸಭಾಗೃಹದಲ್ಲಿ. 7 ಗಂಟೆ 10 ನಿಮಿಷಕ್ಕೆ ಹೋದ ಪುಣ್ಯಾತ್ಮರು ನಾವಿಬ್ಬರೇ, ನಾನು ಮತ್ತು ನನ್ನ ಮ್ಯಾನೇಜರ್. ಮತ್ತು ಎಲ್ಲ 7 o'clock 7 ಗಂಟೆಗೆ ಬಂದು ಕೂತಿದ್ದಾರೆ. ಸೊ ನಮಗೆ ಇಷ್ಟೊಂದು ಮುಜುಗರ ಆಯಿತು, ಬೇಜಾರ, ಇನ್ಸಲ್ಟ್ ಆಯ್ತಲ್ಲಿ. ಎಲ್ಲ ನಮ್ಮನ್ನು ನೋಡ್ತಾ ಇದ್ದಾರೆ, ಇವರು ಯಾರು 7 ಗಂಟೆ 10 ನಿಮಿಷಕ್ಕೆ ಬಂದಿದ್ದಾರೆ 7 ಗಂಟೆ ಫಂಕ್ಷನಿಗೆ. ಆದ್ದರಿಂದ ಅಲ್ಲಿಂದ ಒಂದು ಪಾಠ ನಾನು ಕಲ್ತದಂದರೆ, ಟು ಮೇಂಟೈನ್ ದ ಟೈಮ್ ಆ್ಯಂಡ್ ಮೇಂಟೈನ್ ದ ಡಿಸಿಪ್ಲಿನ್. ಇದು ನಮಗೆ ನಿಮ್ಮ ವಿದ್ಯಾರ್ಥಿಗಳು ಹೇಳ್ತಾ ಇದ್ದೇನೆ ನಾವು, ಮೇಂಟೈನ್ ದ ಟೈಮ್ ಆ್ಯಂಡ್ ಡಿಸಿಪ್ಲಿನ್, ವೆರಿ ವೆರಿ ಇಂಪಾರ್ಟೆಂಟ್. ಇದು ಯುರೋಪಲ್ಲಿದೆ, ವೆಸ್ಟರ್ನ್ ಕಂಟ್ರೀಸಲ್ಲಿ ಭಾಳಷ್ಟಿದೆ ಮೇಂಟೈನಿಂಗ್ ದ ಟೈಮ್. ನಾನೀಗ ಹೋಗುವಾಗ ಎಲ್ಲೂ ಸಭಾ ಕಾರ್ಯಕ್ರಮ ಹೋಗುವಾಗ ಟೈಮ್ ಕೇಳಿ ಆ ಟೈಮಿಗೆ ಕರೆಕ್ಟಾಗಿ ಮುಟ್ತೇನೆ. ಇವತ್ತು 10 ಗಂಟೆ ಅಂತ ಹೇಳಿದರು, 10 ಗಂಟೆಗೆ 5 ನಿಮಿಷ ಇರುವಾಗ ನಾವು ಬಂದು ಮುಟ್ಟಿದ್ದೇವೆ. ಅದು ಎಲ್ಲ ಕಡೆ ಅದೇ, ನಂದು ಸಿಸ್ಟಮ್ ಅದೇ. ನನಗೊಂದು ಸಮಯ ಪ್ರಜ್ಞೆ ಇದೆ. ಮಾತಾಡುವಾಗಲೂ ಹಾಗೆ, ಪೀಪಲ್ ಶುಡ್ ಟಾಕ್ ವಿದಿನ್ ದ ಟೈಮ್ ಲಿಮಿಟ್. ಒಂದು ಟೈಮ್ ಕೊಟ್ಟರೆ ಯು ಹ್ಯಾವ್ ಟು ಮೇಂಟೈನ್ ದಟ್ ಟೈಮ್. ಸೊ ಮೇಂಟೈನ್ ದ ಟೈಮ್ ಲಿಮಿಟ್. ಸೊ ದಿಸ್ ಈಸ್ ದ ಡಿಸಿಪ್ಲಿನ್. ಇದು ವಿದ್ಯಾರ್ಥಿಗಳಿಗೆ ಹೇಳೋದು ನಾವು, ಹಿರಿಯರಿಗೆಲ್ಲ. ನಮ್ಮನ್ನು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಈಗ ನಾನು ಈಗ ಬದಲಾವಣೆ ಆಗೋದಿಲ್ಲ, ನಮ್ಮ ಹಿರಿಯರು ಯಾರೂ ಬದಲಾವಣೆ ಆಗೋದಿಲ್ಲ ಉಪದೇಶಕ್ಕೆ. ನಿಮಗೆ ಹೇಳ್ತಾ ಇರೋದು ಏನಂದರೆ, ಮೇಂಟೈನ್ ಟೈಮಿಂಗ್, ಮೇಂಟೈನ್ ಡಿಸಿಪ್ಲಿನ್, ಆ್ಯಂಡ್ ಅನದರ್ ಥಿಂಗ್ ಈಸ್ ಹ್ಯಾವ್ ಪೇಷನ್ಸ್ ಇನ್ ಇಂಡಿಯಾ. ಏನು ತಾಳ್ಮೆ ಇರಬೇಕು. ಸಾಯಿಬಾಬರು ಒಂದು 2 ವಾಕ್ಯ ಶಬ್ದ ಹೇಳಿದ್ದಾರೆ, ಶ್ರದ್ಧಾ ಅವರ್ ಸಬೂರಿ. ಶ್ರದ್ಧಾ ಈಸ್ ಟ್ರಸ್ಟ್ ಇನ್ ಯುವರ್ ಸೆಲ್ಫ್ ಆ್ಯಂಡ್ ಟ್ರಸ್ಟ್ ಇನ್ ದ ಅದರ್ ಪೀಪಲ್. ಅನದರ್ ಈಸ್ ಸಬೂರಿ. ಸಬೂರಿ ಈಸ್ ಪೇಷನ್ಸ್, ತಾಳ್ಮೆ. ತಾಳ್ಮೆ ಜೀವನದಲ್ಲಿ ಬಹಳ ಮುಖ್ಯ. ಇಂಥ ಸಭಾ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯ ತಾಳ್ಮೆ ಇರಬೇಕು ನಮಗೆ. ಸೊ ಶ್ರದ್ಧಾ ಆ್ಯಂಡ್ ಸಬೂರಿ ಮೇಂಟೈನ್ ಮಾಡಿ. ವಿದ್ಯಾರ್ಥಿಗಳು ಒಳ್ಳೆ ಕಲೀರಿ. ನೀವು ಇಂಥ ಒಂದು ವಿದ್ಯಾಸಂಸ್ಥೆಯ ಹೆಸರು ನೀವು ಇನ್ನಷ್ಟು ಬೆಳಗುವಂತೆ ಮಾಡಿ. ವಿದ್ಯಾಸಂಸ್ಥೆಗೆ ಆಧಾರ ಸ್ತಂಭವಾಗಿರಬೇಕು. ನಾರಾಯಣ ರೈಗೆ ಪುನಃ ಒಮ್ಮೆ ಧನ್ಯವಾದ ಹೇಳ್ತೇನೆ ನಿಮಗೆ. ನನ್ನನ್ನು ನೀವು ಎಷ್ಟು ದೂರದಿಂದ ಕರೆಸಿದ್ದೀರಿ. ಅವರು ಪಾಪ ನಮ್ಮಲ್ಲಿ ಬಂದಿದ್ದಾರೆ ಕರೀಲಿಕ್ಕೆ. ನಾನು ಹೇಳಿದೆ ನೀವು ಬರಬೇಡಿ ಅಂತ, ಬರುವ ಅಗತ್ಯ ಇಲ್ಲ, ನೀವು ಫೋನಲ್ಲಿ ಹೇಳಿದರೆ ಸಾಕು. ಯಾಕಂದರೆ ಸವಣೂರು ಟು ಮೈ ಪ್ಲೇಸ್ ಕಾಸರಗೋಡ್ ಇಸ್ ಎ ಲಾಂಗ್ ಡಿಸ್ಟೆನ್ಸ್, ಮೋರ್ ದೆನ್ 2 hours ಟ್ರಾವೆಲಿಂಗ್. ಯಾಕೆ ನೀವು ಸುಮ್ಮನೆ ಬರಬೇಕಂತ. 2 ಗಂಟೆ ಬಂದರು, 2 ಗಂಟೆ ಹೋದರು. ಸೊ ಈ ಹಸ್ ಟೇಕನ್ ದ್ಯಾಟ್ ಟ್ರಬಲ್ ಆಫ್ ಕಮಿಂಗ್ ಆ್ಯಂಡ್ ಇನ್ವೈಟಿಂಗ್ ಮೀ. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಯುವರ್ ಕೈಂಡ್ ಗೆಸ್ಚರ್ ಇನ್ ಇನ್ವೈಟಿಂಗ್ ಮೀ ಹಿಯರ್. ಹಾಗೆ ಇಂಥ ವಿದ್ಯಾಸಂಸ್ಥೆ ನೋಡಬೇಕಂತ ಇತ್ತು. ನಮ್ಮಲ್ಲೂ ಹೇಳ್ತಾರೆ, ಅವ್ರದ್ದು ಹೆಸರು ಭಾಳ ಫೇಮಸ್ ನಮ್ಮಲ್ಲೂ ಕೂಡ. ಸವಣೂರು ಸೀತಾರಾಮ್ ರೈ ಅಂದರೆ ಭಾಳ ಫೇಮಸ್ಸು ನಮ್ಮ ಕಡೆ, ಬಿಕಾಸ್ ಆಫ್ ಹಿಸ್ ಎಜುಕೇಷನ್, ಬಿಕಾಸ್ ಆಫ್ ಹಿಸ್ ಡೆಡಿಕೇಶನ್ ಟು ಎಜುಕೇಷನ್, ವಿದ್ಯಾಸಂಸ್ಥೆಗೆ. ಇಂಥ ಒಳ್ಳೆಯ ರೀತಿಯಲ್ಲಿ ಒಬ್ಬನೇ ಇಷ್ಟು ದೊಡ್ಡ ವಿದ್ಯಾಸಂಸ್ಥೆಯನ್ನು ಕಟ್ಟಿ ತಾವು ಒಳ್ಳೆಯ ರೀತಿಯಲ್ಲಿ ನಡೆಸ್ತಾ ಇದ್ದೀರಾ. ಆ್ಯಂಡ್ ಯು ಹ್ಯಾವ್ ಟೇಕನ್ ಯುವರ್ ನೆಕ್ಸ್ಟ್ ಜನ್ರೇಷನ್ ಆಲ್ಸೋ. ನಿಮ್ಮ ಮಗಳು ಆ್ಯಂಡ್ ಸನ್ ಇನ್ ಲಾ ಇಬ್ಬರು ಇದ್ದಾರೆ. ಸೊ ದೇ ಆರ್ ರನ್ನಿಂಗ್ ದ ಶೋ ಆ್ಯಂಡ್ ಐ ವಿಶ್ ಆಲ್ ದ ಬೆಸ್ಟ್ ಟು ದಿಸ್ ಗ್ರೇಟ್ ಇನ್ಸ್ಟಿಟ್ಯೂಷನ್. ಆ್ಯಂಡ್ ಸವಣೂರು ಸೀತಾರಾಮಯ್ಯ ಅವರಿಗೆ ಪುನಃ ನಿಮಗೆ ಧನ್ಯವಾದ. ಮತ್ತು ಸನ್ಮಾನಿಕರಾದಂಥ ಸೇನಾಧಿಪತಿ, ಎಕ್ಸ್ ಮಿಲಿಟ್ರಿ ಪರ್ಸನ್. ಆರ್ಮಿಯ ಬಗ್ಗೆ ನನಗೆ ಭಾಳಷ್ಟು ಪ್ರೀತಿ, ಭಕ್ತಿ, ಶ್ರದ್ಧೆ. ಯಾಕಂದರೆ ನಮ್ಮ ಬಾರ್ಡರ್ ಏರಿಯಾಗೆ ಹಲವಾರು ಸಾಲ ನಾನು ಹೋಗಿದ್ದೇನೆ
ಇನ್ಕ್ಲೂಡಿಂಗ್ ಪಾಕಿಸ್ತಾನ್ ಬಾರ್ಡರ್ ಆ್ಯಂಡ್ ಚೈನಾ ಬಾರ್ಡರ್ ಎಲ್ಲ ಹೋಗಿದ್ದೇನೆ. ಏನು ಕಷ್ಟದಲ್ಲಿ ಆ ಸೈನಿಕರಲ್ಲಿ ಇರ್ತಾರೆ ಅಂತ ಚೈನೀಸ್ ಬಾರ್ಡರಲ್ಲಿ ನಾನು ನೋಡಿದ್ದೇನೆ. ಅಂಥ ಹಿಮಾಲಯದ ಪರ್ವತದ ಮೇಲೆ ಟೆಂಟ್ ಹಾಕ್ಕೊಂಡು ಡಿಸಿಪ್ಲಿನಲ್ಲಿ ಇರ್ತಾರೆ. ಬೆಳಿಗ್ಗೆ 4 ಗಂಟೆ ಏಳೋದು, ಡ್ರಿಲ್ ಮಾಡೋದು, ಏನು ಮಾಡೋದು. ಸೊ ವಿ ಶುಡ್ ಆಲ್ ಸಲ್ಯೂಟ್ ಟು ದ ಗ್ರೇಟ್ ಆರ್ಮಿ ಆ್ಯಂಡ್ ಮಿಲಿಟ್ರಿ ಕಲ್ಚರ್ ಆಫ್ ಇಂಡಿಯಾ ಆ್ಯಂಡ್ ಅದರ ಮಹಾನ್ ಅದನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ನೀವು. ಈಗ ಇವತ್ತಿನ ದಿನ ನಿಮಗೆ ಇಲ್ಲಿ ಸನ್ಮಾನ ಆಗಿದೆ. ಅದು ಸನ್ಮಾನ ಮಾಡುವಂಥ ಒಂದು ಭಾಗ್ಯ ನನಗೆ ಒದಗಿ ಬಂದಿದೆ ಇವತ್ತು. ಸೊ ದ್ಯಾಟ್ ಈಸ್ ಎ ಗ್ರೇಟ್ ಥಿಂಗ್ ಸರ್ ಫಾರ್ ಎ ಆರ್ಮಿ ಎಕ್ಸ್ ಆಫೀಸರ್. ಫೆಲಿಸಿಟೇಟಿಂಗ್ ಯು ವಾಸ್ ಎ ಗ್ರೇಟ್ ಪ್ಲೆಜರ್. ಆ್ಯಂಡ್ ಬೇರೆ ಎಲ್ಲ ಶಾಸಕರು, ಶಕುಂತಳಕ್ಕ, ನೀವು ಹಲವಾರು ಸಾರಿ ನಾವು ಮಾತಾಡಿದ್ದೇವೆ. ಕಂಬಳಕ್ಕೆ ನೀವು ಕರೆದಿದ್ದೀರಿ ನಮಗೆ. ನೆಕ್ಸ್ಟ್ ಟೈಮ್ ಕಂಬಳಕ್ಕೆ ಬರ್ತೇವೆ. ಮತ್ತು ಅಶ್ರಫ್ ಅವರೇ, ನಮ್ಮ ಊರಿನ MLA ಅಶ್ರಫು. ಸೊ ಹಾಗೆ ಅಶ್ರಫ್ ಅವ್ರ ನೆನಪು ನನಗೆ ಕೂಡಲೇ ಸ್ಟ್ರೈಕ್ ಆಯಿತು. ಅವರು ನಮ್ಮ ಮಂಜೇಶ್ವರದ MLA ಅಶ್ರಫ್ ಇದ್ದಾರೆ. ಸೊ ಈಸ್ ಅನದರ್ ಅಶ್ರಫ್ ಫ್ರಮ್ ಗಲ್ಫ್. ಮತ್ತು ಶಾಲೆಯನ್ನು ನಡೆಸುವ ಇಬ್ಬರು ಮಕ್ಕಳೇ, ಅವರ ಸೀತಾರಾಮಯ್ಯ ಮಕ್ಕಳೇ, ಪ್ರೊಫೆಸರ್ ಅವರೇ ಮತ್ತು ಎಲ್ಲ ಗಣ್ಯರೇ, ಎಲ್ರಿಗೂ ನನ್ನ ನಮಸ್ಕಾರ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಆಲ್ ದಿಸ್. ಆ್ಯಂಡ್ ಮೀಡಿಯಾ ಪರ್ಸನ್ಸ್, ಮೀಡಿಯಾದವರು, ಟು ಮೈ ಗ್ರೇಟ್ ಮೀಡಿಯಾ ಪರ್ಸನ್ಸ್, ಎಲ್ರಿಗೂ ನಮ್ಮ ನಮಸ್ಕಾರ. ಟು ಮಮತಾ ಆಲ್ಸೋ ಆ್ಯಂಡ್ ಎವ್ರಿಬಡಿ. ಆ್ಯಂಡ್ ವಿದ್ಯಾರ್ಥಿಗಳೇ, ನಿಮಗೆ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಸ್ಟಡೀಸ್ ಆ್ಯಂಡ್ ಫ್ಯೂಚರ್ ಕ್ಯಾರಿಯರ್. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ. ಆತ್ಮೀಯರೇ, ಇಂದಿನ ಈ ಸಭಾ ಕಾರ್ಯಕ್ರಮದಲ್ಲಿ ನಾವು ಒಬ್ಬ ಯೋಧರನ್ನು ಸನ್ಮಾನಿಸಿದ್ದೇವೆ. ಈ ಸಂದರ್ಭದಲ್ಲಿ ಒಂದು ವಿಶೇಷ ಅವಕಾಶವನ್ನು ನಾವು ಬಳಸಿಕೊಳ್ತಾ ಇದ್ದೇವೆ. ತುಂಬ ಜನ ಆಹ್ವಾನಿತರು ಬಂದಿದ್ದೀರಿ. ವೈಯಕ್ತಿಕವಾಗಿ ನನಗೆ ಯಾರೆಲ್ಲ ನಿವೃತ್ತ ಯೋಧರು ಇದ್ದೀರಿ ಅಂತ ನನಗೆ ಗೊತ್ತಿಲ್ಲ, ಅದಕ್ಕಾಗಿ ಕ್ಷಮಿಸಬೇಕು. ಆದರೆ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸಭಾಸದರಲ್ಲಿ ಇರುವಂಥ ನಿವೃತ್ತ ಯೋಧರು ಯಾರಾದರೂ ಉಪಸ್ಥಿತರಿದ್ದರೆ ದಯವಿಟ್ಟು ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ, ದಯವಿಟ್ಟು ವೇದಿಕೆಗೆ ಬರಬೇಕು. ನಮ್ಮ ಒಂದು ಹೂಗುಚ್ಛವನ್ನು ಸ್ವೀಕರಿಸಿ ಆ ಸೇನೆಗೆ ನಾವು ಸಲ್ಲಿಸುವಂಥ ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಯಾರಾದರೂ ಯೋಧರು ಇದ್ದರೆ? ಇಲ್ಲ. ದಯವಿಟ್ಟು ನಾವು ಕಾರ್ಯಕ್ರಮದಲ್ಲಿ ಮುಂದೊತ್ತಿ ಹೋಗ್ತಾ, ಇಂದು ರೊಟೇರಿಯನ್ ವಿಕ್ರಮ್ ದತ್ತ ಅವರನ್ನು ನಾವು ನಿವೃತ್ತ ಸೇನಾಧಿಕಾರಿ ಅನ್ನುವ ನೆಲೆಯಲ್ಲಿ ನಾವು ಸನ್ಮಾನಿಸಿದ್ದೇವೆ. ಅವರ ಪೂರ್ಣ ಪರಿಚಯವನ್ನು ನಾವು ಮಾಡಿಕೊಂಡಿದ್ದೇವೆ. ಅವರ ಸಾಧನೆಯ ಎತ್ತರ ಬಿತ್ತರಗಳು ಏನು ಅನ್ನುವುದನ್ನು ನಾವು ಕಂಡುಕೊಂಡಿದ್ದೇವೆ. ಅಂತಹ ರೊಟೇರಿಯನ್ ವಿಕ್ರಮ್ ದತ್ತ, ಮೇ ಪ್ಲೀಸ್ ರಿಕ್ವೆಸ್ಟ್ ಯು ಟು ಅಡ್ರೆಸ್ ಅಸ್. ಎಲ್ರಿಗೂ ನಮಸ್ಕಾರ. ಈ ಸಂಸ್ಥೆಯ ಸಂಸ್ಥಾಪಕರಾದ ಗೌರವಾನ್ವಿತ ಹಿರಿಯರಾದ ಸವನೂರು ಸೀತಾರಾಮರಯ್ಯವರೇ, ಇವತ್ತು ಈ ವೇದಿಕೆಯಲ್ಲಿ ಅಲಂಕೃತಗೊಂಡ ಸನ್ಮಾನ್ಯ ಶ್ರೀ ಕನ್ಯಾನ ಸದಾಶಿವ ಶೆಟ್ಟರೆ, ವೇದಿಕೆಯಲ್ಲಿ ಉಪಸ್ಥಿತಿರುವ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವ ಆಹ್ವಾನಿತರೇ, ಹಿರಿಯರೇ, ನನ್ನ ಮುದ್ದು ಮಕ್ಕಳೇ ಹಾಗೂ ಇಲ್ಲಿಯ ಶಿಕ್ಷಕ ಹಾಗೂ ಶಿಕ್ಷಕೇತರ ವೃಂದದವರೇ, ಸವನೂರು ಸೀತಾರಾಮರಯ್ಯವರು ಯಾವಾಗಲೂ ಕರೆ ಮಾಡಿ ಹೇಳಲಿಕ್ಕೆ ಉಂಟು. ನಾನು ಇದಕ್ಕಿಂತ ಮುಂಚೆ 4-5 ಕಾರ್ಯಕ್ರಮ ಇಲ್ಲಿ ಅವರದ್ದು ರೋಟ್ರಿಯ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಅವರು ಹೇಳ್ತಾರೆ, ಸಮಯಕ್ಕೆ ಸರಿಯಾಗಿ ಬರಬೇಕು, ನಿಮಗೆ 2 ನಿಮಿಷ ಮಾತನಾಡಲಿಕ್ಕೆ ಉಂಟಂತ. ಈ ಸಮಯ ಏನು ಅಂತ ಗೊತ್ತಿಲ್ಲ, ನನಗೆ ಹೇಳಲಿಲ್ಲ ಮಾತನಾಡಲಿಕ್ಕೆ ಉಂಟು ಅಂತ. ಆದರೂ ಕೂಡ ಈಗ ಅಜೆಂಡಾ ನೋಡುವಾಗ 12 ನಿಮಿಷದ ಸಮಯ ಕೊಟ್ಟಿದ್ದಾರೆ. ಸದಾಶಿವ ಶೆಟ್ಟರು ಹೇಳಿದರು ಸಮಯ ಪ್ರಜ್ಞೆಗೆ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ಅಂದರೆ ಅದು ಸವನೂರು ಸೀತಾರಾಮರಯ್ಯವರು. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈಗ ಪ್ರೋಗ್ರಾಮ್ 10:20ಕ್ಕೆ ಸ್ಟಾರ್ಟ್ ಆಗಿದೆ. 10ಕ್ಕೆ ಸ್ಟಾರ್ಟ್ ಆಗಬೇಕಿತ್ತು. MLA ಬರುವಾಗ ಸ್ವಲ್ಪ ಲೇಟ್ ಆದ ಕಾರಣ 10:20ಕ್ಕೆ ಶುರು ಆಯಿತು. 2 ಗಂಟೆಯ ಪ್ರೋಗ್ರಾಮ್. ಐ ಆಮ್ ಶ್ಯೂರ್ ದಿಸ್ ಪ್ರೋಗ್ರಾಮ್ ವಿಲ್ ಎಂಡ್ ಬೈ 12:20. there should not be any doubt. So thank you very much ಸವನೂರು ಸೀತಾರಾಮರಯ್ಯವರೇ ಫಾರ್ ಇನ್ವೈಟಿಂಗ್ ಮೀ. ಇವತ್ತು ಈ ವೇದಿಕೆಯಲ್ಲಿ ನನಗೆ ಸನ್ಮಾನ ಮಾಡಿದ್ದಾರೆ. ಈ ಸನ್ಮಾನ ಭಾಳ ವಿಶೇಷವಾಗಿ ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಯಾಕೆಂದರೆ ಸೇನೆಯಲ್ಲಿ ನನ್ನ ಸೇವೆಯ ಕರ್ತವ್ಯವನ್ನು ಗುರುತಿಸಿ ನನಗೆ ಸನ್ಮಾನ ಮಾಡಿದ, ನನಗೆ ಗೌರವವನ್ನು ಕೊಟ್ಟಿದ್ದಾರೆ. ಬೇರೆ ಬೇರೆ ಕಮಾಂಡಿಂಗ್ ಆಫೀಸರ್ ಇರ್ಬೋದು, ನಾನು ಕಲಿತಂಥ ಸಂಸ್ಥೆ ಇಂಡಿಯನ್ ನೇವಲ್ ಶಿಪ್ ವಲ್ಸುರ ಇರ್ಬೋದು, ಅಥವಾ ನಾನು ಲೀಡರ್ಶಿಪ್ ಮಾಡಿದಂಥ ಸ್ಥಳ ಅಲ್ಲಿಯೂ ಇರ್ಬೋದು. ಆದರೆ ಈ ಒಂದು ಸನ್ಮಾನ ಯಾಕೆ ವಿಶೇಷ ಅಂದರೆ, ಒಂದನೇದಾಗಿ
ಅವರ ತಂದೆಯವರು ಹಿರಿಯವರು, ಅವರ ಬಗ್ಗೆ ನಾನು ಮತ್ತೆ ಹೇಳ್ತೇನೆ. ಅವರ ಒಂದು ನೆನಪಿಗೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಇಟ್ಟಿದ್ದಾರೆ. ಇದಕ್ಕಿಂತ ಮುಂಚೆ ಇದೇ ವೇದಿಕೆಯಲ್ಲಿ ನಮ್ಮೆಲ್ಲರ ಹಿರಿಯವರು, ನನ್ನ ಮೆಂಟ್ರಾದಂಥ ಬ್ರಿಗೇಡಿಯರ್ ಅಯ್ಯನ್ ರೈ, ಕರ್ನಲ್ ಭಂಡಾರಿ ಅಂತ ಒಂದು ವೀರ ಯೋಧರನ್ನು ಸನ್ಮಾನ ಮಾಡಿದ್ದಾರೆ ಇದೇ ಒಂದು ಈ ವೇದಿಕೆಯಲ್ಲಿ. ಸೊ ಅಂಥ ಒಂದು ಆ ಮೇರು ಮೆರಗಿನ ಇಬ್ಬರು ಯೋಧರ ಮುಂದೆ ನನ್ನನ್ನು ಗೌರವಿಸಿದ್ದಕ್ಕೆ ಮೊದಲಾಗಿ ಸವನೂರು ಸೀತಾರಾಮಯ್ಯವರ ಸಂಸ್ಥೆಗೆ ನಾನು ಹೃತ್ಪೂರ್ವಕ ಅಭಿನಂದನೆಯನ್ನು ಕೊಡ್ತಾ ಇದ್ದೇನೆ. ಎರಡನೇದಾಗಿ ಏನು ಇವತ್ತೊಂದು ಸನ್ಮಾನ ಮಾಡಿದ್ದಾರೆ, ಈ ಸನ್ಮಾನವನ್ನು ದೇಶದ ಎಲ್ಲ ನಿವೃತ್ತ ಸೇನೆಯ ಅಧಿಕಾರಿಗಳಿರ್ಬೋದು, ಅಥವಾ ಸಿಪಾಯಿಗಳಿರ್ಬೋದು, ಅಥವಾ ಈ ದೇಶದಲ್ಲಿ ಈಗ ಪ್ರಸ್ತುತ ಕೆಲಸ ಮಾಡುವಂಥ ಎಲ್ಲರ ಯೋಧರ ಪರವಾಗಿ ಗೌರವಪೂರ್ವಕವಾಗಿ ಅತ್ಯಂತ ಪ್ರೀತಿಯಿಂದ ಈ ಸನ್ಮಾನವನ್ನು ಸ್ವೀಕಾರ ಮಾಡಲಿಕ್ಕೆ ನಾನು ಭಾಳ ಸಂತೋಷ ಪಡ್ತೇನೆ. ನನಗೆ ಒಂದು ಪ್ರಶ್ನೆ ಇತ್ತು, ಯಾವಾಗಲೂ ನಾನು ಕೇಳಲಿಕ್ಕೆ ಉಂಟು. ದೇರ್ ಇಸ್ ಅ ವರ್ಡ್ ಕಾಲ್ಡ್ ಪೆಟ್ರಿಯಾಟಿಸಮ್. ಈ ಪೆಟ್ರಿಯಾಟಿಸಮ್ನ ಆ್ಯಕ್ಚುಯಲ್ ಡೆಫಿನಿಷನ್ ಎಂತ ಎಂಬುದಾಗಿ ನನ್ನ ತಲೆಯಲ್ಲಿ ಯಾವಾಗಲೂ ನಡೆಯುತ್ತಾ ಇತ್ತು. ವಾಟ್ ಈಸ್ ದಿಸ್ ಪೆಟ್ರಿಯಾಟಿಸಮ್? ಉತ್ತರ ಇದುವರೆಗೆ ಸಿಕ್ಕಲಿಲ್ಲ. ಆದರೆ ಇವತ್ತು ನಾನು ವೇದಿಕೆಯಲ್ಲಿ ಆಲೋಚನೆ ಮಾಡ್ತಾ ಇರುವಾಗ ಐ ಗಾಟ್ ಪರ್ಫೆಕ್ಟ್ ಎಕ್ಸಾಂಪಲ್ ಫಾರ್ ದ ಮೀನಿಂಗ್ ಆಫ್ ಪೆಟ್ರಿಯಾಟಿಸಮ್. 1966 ನಾನು ಹುಟ್ಟಿದ್ದು. 1970 ಆ ಸಮಯದಲ್ಲಿ ನಮ್ಮ ಕನ್ಯಾನ ಸದಾಶಿವ ಶೆಟ್ಟರ ಹತ್ತಿರ ಊರಾದ ಕೊಡ್ಲಮುಗೂರಿನಲ್ಲಿ ನನ್ನ ವಿದ್ಯಾಭ್ಯಾಸ ಎಲ್ಲ ನಡೆಯಿತು. 83ರಲ್ಲಿ ಏನೋ ಆ ಪರಿಸ್ಥಿತಿ, ಭಾಳಷ್ಟು ಕಡು ಬಡವರು ನಾವು. ಮತ್ತೊಂದು ಮಕ್ಕಳು ನೀವು ನೋಡ್ಕೊಳ್ಬೇಕು, ಎಲ್ಲರೂ ಹೇಳಿದರು ಬಡತನ ಆ್ಯಂಡ್ ಆಲ್ ದಿಸ್ ಇಂಪಾರ್ಟೆನ್ಸ್ ಆಫ್ ಎಜುಕೇಷನ್. ಈ ವೇದಿಕೆಯಲ್ಲಿರೋ ಕುಳಿತ ಎಲ್ಲ ಮಹನೀಯರು ಇವರೆಲ್ಲರೂ ಗೌರ್ಮೆಂಟ್ ಸ್ಕೂಲ್ ಅಥವಾ ಏಡೆಡ್ ಸ್ಕೂಲ್ನಲ್ಲಿ ಕಲಿತು ಈ ಒಂದು ಸ್ಥಾನಕ್ಕೆ ಬಂದಿದ್ದಾರೆ. ಸೊ ಯು ಆರ್ ಇನ್ ಬೆಟರ್ ಪೊಸಿಷನ್. ನೀವೆಲ್ಲರೂ ಭಾಳ ಉತ್ತಮ ಸ್ಥಿತಿಯಲ್ಲಿರುವವರು, ನಿಮಗೆ ಉತ್ತಮವಾದ ಎಜುಕೇಷನ್ ಸಿಗ್ತಾಯಿತ್ತು. ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ 1983ರಲ್ಲಿ ನನ್ನ ತಲೆಯಲ್ಲಿ ಇದೇ ಇತ್ತು, ಒಮ್ಮೆ ಈ ವಿದ್ಯಾಭ್ಯಾಸದಿಂದ ಓಡಿ ಹೋಗುವ, ಮತ್ತು ಸ್ವಲ್ಪ ಹಣ ಮಾಡುವ. ಹಣ ಇರಲಿಲ್ಲ, ಏನಿರಲಿಲ್ಲ, ಭಾಳ ಕಷ್ಟದಲ್ಲಿ ಬೆಳೆದವರು. ಅಶೋಕರವರು ಹೇಳಿದ್ದಾರೆ, ಐ ಡೋಂಟ್ ವಾಂಟ್ ಟು ರಿಪೀಟ್ ಆಲ್ ದ ಥಿಂಗ್, ಏನೆಲ್ಲ ಕಷ್ಟ ನಾವೆಲ್ಲ ಅನುಭವಿಸ್ತೇವೆ ಅಂತ. ಸೊ ಆ 1983ಯಲ್ಲಿ ನನ್ನ ಅಜ್ಜ ಕೂಡ ಮಿಲಿಟ್ರಿಯಲ್ಲಿದ್ದರು. ಅವರ ಮೂಲಕ ನಾನು ಇಂಡಿಯನ್ ನೇವಿಗೆ ಜಾಯ್ನ್ ಆದೆ. ಬಟ್ ಇಟ್ ವೆಂಟ್ ಅದರ್ ವೇ ರೌಂಡ್. ಯಾವುದಕ್ಕೆ ನಾನು ಹೆದರಿ ಓಡಿದೆ, ವಿದ್ಯಾಭ್ಯಾಸಕ್ಕೆ ಹೆದರಿ ಓಡಿದೆ. ಟಿಲ್ ನೌ ನೇವಿ ಜಾಯ್ನ್ ಆದ ನಂತರ ಇದುವರೆಗೆ ವಿದ್ಯಾಭ್ಯಾಸ ನನ್ನ ಹಿಂದೆ ಬರ್ತಾ ಉಂಟು. ಪ್ರಸ್ತುತ ನಾನೊಂದು ವಿದ್ಯಾಸಂಸ್ಥೆಯನ್ನು ನಡೆಸ್ತಾ ಇದ್ದೇನೆ ಕೇರಳದಲ್ಲಿ. ವಿದ್ಯಾಭ್ಯಾಸ ಎಂಬುದು ನಾನು ಯಾವ ಸಮಯದಲ್ಲಿ ಕಲಿಯಬೇಕಾದಾಗ ಕಲಿಯಲಿಲ್ಲ, ಆದರೆ ನೇವಿ ಜಾಯ್ನ್ ಆದ ನಂತರ ನನಗೆ ಮತ್ತೆ ಪೂರಕವಾದ ಅವಕಾಶ ಸಿಕ್ಕಿತ್ತು. ಅದಕ್ಕೋಸ್ಕರ ನಾನು ನೇವಿಗೆ, ನನ್ನ ಸೇನೆಗೆ ಯಾವಾಗಲೂ ಋಣಿಯಾಗಿದ್ದೇನೆ. ಇನ್ನೊಂದು ವಿಷಯ ಏನಂದರೆ ದೇಶಭಕ್ತಿ. ಎಲ್ಲರೂ ಹೇಳ್ತಾರೆ ಸೇನೆಗೆ ಯಾಕೆ ಸೇರ್ತೇವೆ, ದಟ್ ಈಸ್ ಬಿಕಾಸ್ ದ ಪೆಟ್ರಿಯಾಟಿಸಮ್, ನನಗೆ ದೇಶ ಪ್ರೇಮ, ದೇಶಭಕ್ತಿ ಅಂತ. ಬಟ್ ನಾನು ಜಾಯ್ನ್ ಆದ್ದು ಜಸ್ಟ್ ಬಿಕಾಸ್ ಟು ಅರ್ನ್ ನನ್ನ ಡೇ ಟು ಡೇಗೆ ಏನು ಬೇಕು, ಬ್ರೆಡ್ ಆ್ಯಂಡ್ ಬಟರ್ ನಾವು ಹೇಳ್ತೇವೆ, ಅದಕ್ಕೋಸ್ಕರ ನಾನು ನೇವಿಗೆ ಜಾಯ್ನ್ ಆದೆ. ಬಟ್ ಇಟ್ ವೆಂಟ್ ಅದರ್ ವೇ ರೌಂಡ್. ವೈ ಆಮ್ ಟೆಲಿಂಗ್ ದಿಸ್? ಈ ದೇಶಭಕ್ತಿ ನಾವು ಏನು ಹೇಳ್ತೇವೆ, ನಮಗೆ ಈ ಭಾರತೀಯ ಸೇನೆಯಲ್ಲಿ ಕೊಡುವಂಥ ಟ್ರೈನಿಂಗ್, ತರಬೇತಿ, ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಟ್ರೈನಿಂಗ್ ಐ ಎವರ್ ಸೀನ್. ಜಗತ್ತಿನಲ್ಲಿ ಅತ್ಯಂತ ಉತ್ತಮವಾದ ಸೇನೆ ಯಾವುದಂತ ಕೇಳಿದರೆ ವಿ ಶುಡ್ ಆಲ್ವೇಸ್ ಪ್ರೌಡ್ಲಿ ಸೇ ಇಟ್ ಈಸ್ ಅ ಮಿಲಿಟರಿ ಆಫ್ ಇಂಡಿಯಾ. ಈ ದೇಶಭಕ್ತಿ ಏನಿದೆ, ದಿಸ್ ಈಸ್ ಟಾಟ್ ಮೀ in my blood, it is because of the military. So this is about the Deshabhakti and all the thing what I am talking about. But the patriotism na actual definition helbeku antidre, I will tell you two example. One, the person to whom we are remembering now, that is ಶಿಂಬಂಟೂರು ನಾರಾಯಣ ರೈಗಳು. ಎರಡು ವಿಧ ನೋಡಬೇಕು. ಒಂದು ದೇಶವನ್ನು ರಕ್ಷಣೆ ಮಾಡುವ ವಿಷಯ, ಎರಡನೇದಾಗಿ ದೇಶವನ್ನು ಕಟ್ಟುವ ವಿಷಯ. ಈ ಎರಡು ವಿಷಯದಲ್ಲಿ ನಾರಾಯಣ ರೈಯವರ ಕೊಡುಗೆ ಅತ್ಯಂತ ಅಮೂಲ್ಯವಾದ್ದು.
ಯಾಕೆಂದರೆ ಆ ಸಮಯದಲ್ಲಿ ಅವರು ಯಾವುದೇ ಫಲಾನುಭವ ನನಗೆ ಇಷ್ಟು ಸಂಬಳ ಬೇಕು, ನನ್ನ ಜೀವನವನ್ನು ಅಷ್ಟು ಆಸ್ತಿ ನನಗೆ ಮಾಡಬೇಕು ಎಂಬ ಉದ್ದೇಶದಿಂದ ಅವರು ದೇಶ ಸೇನೆಗೆ ಸೇರಲಿಲ್ಲ. ಒಂದನೇದಾಗಿ. ಎರಡನೇದಾಗಿ, ಅವರು ಶಿಕ್ಷಕರಾಗಿ ಏನು ಕೆಲಸ ಮಾಡಿದ್ದಾರೆ ಆ ಕೆಲಸ ನನಗೆ ಸಂಪಾದನೆ ಮಾಡಬೇಕು, ನನ್ನ ಹೆಂಡತಿ ಮಕ್ಕಳನ್ನು ಸಾಕಬೇಕು, ನನಗೆ ದೊಡ್ಡ ಮನೆ ಕಟ್ಟಬೇಕು ಎಂಬ ಉದ್ದೇಶದಿಂದ ಅವರು ಶಿಕ್ಷಕ ವೃತ್ತಿಯನ್ನು ಆಯ್ಕೆ ಮಾಡಲಿಲ್ಲ. ಅವರು ಆಯ್ಕೆ ಮಾಡಿದ್ದು ಶಿಕ್ಷಕ ವೃತ್ತಿ ಯಾಕೆಂದರೆ ನನ್ನಿಂದಾಗಿ ನನ್ನ ಊರಿನ ಮಕ್ಕಳು, ನಾನು ಎಲ್ಲಿ ಶಾಲೆಗೆಲ್ಲ ಶಿಕ್ಷಕರಾಗಿ ಹೋಗಿದೆ ಆ ಪರಿಸರದ ವಿದ್ಯಾರ್ಥಿಗಳನ್ನು ಒಂದು ದೇಶದ ಉತ್ತಮ ಪ್ರಜೆಯನ್ನಾಗಿ ಮಾಡಬೇಕು ಎಂಬ ಉದ್ದೇಶದಿಂದ ಅವರು ತಮ್ಮ ಜೀವನವನ್ನು ಕೊಟ್ಟಿದ್ದಾರೆ. ಸೊ ಹೀ ಈಸ್ ದ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಪೆಟ್ರಿಯಾಟಿಸಮ್. ಆ್ಯಂಡ್ ದ ಸೆಕೆಂಡ್ ಒನ್, ಎನಿಬಡಿ ನಮ್ಮ ದೇಶ ಒಳ್ಳೆಯದಾಗಬೇಕು ಅಂತಿದ್ದರೆ ಆ ಊರು ಒಳ್ಳೆಯದಾಗಬೇಕು, ಆ ಪರಿಸರ ಬೆಳೆಯಬೇಕು, ಎಲ್ಲ ಜನರು ಸುಶಕ್ತರಾಗಬೇಕು. ಈ ಎಂಬ ಉದ್ದೇಶದಿಂದ ಸವಣೂರು ಪ್ರದೇಶದಲ್ಲಿ ಸವಣೂರನ್ನು ಕಟ್ಟಿ, ಅದು ಸಹಕಾರಿ ಕ್ಷೇತ್ರ ಇರಲಿ, ಶಿಕ್ಷಣ ಕ್ಷೇತ್ರ ಇರಲಿ, ಧಾರ್ಮಿಕ ಕ್ಷೇತ್ರ ಇರಲಿ, ಈ 3 ಕ್ಷೇತ್ರದಲ್ಲಿ ಅತ್ಯುತ್ತಮವಾದ ಸಾಧನೆಯನ್ನು ಮಾಡಿ ಸವಣೂರನನ್ನು ಜಗತ್ತಿನ ಒಂದು ಮ್ಯಾಪ್ನಲ್ಲಿ ಗುರುತಿಸುವಂತೆ ಮಾಡಿಕೊಟ್ಟವರು ಸವಣೂರು ಸೀತಾರಾಮರಯ್ಯವರು. ಸೊ ಹೀ ಈಸ್ ಅನದರ್ ಪೆಟ್ರಿಯಾಟಿಸಮ್ ಪರ್ಸನ್ ಟು ಹೂಮ್ ವಿ ಶುಡ್ ಆಲ್ ರೆಸ್ಪೆಕ್ಟ್ ಆ್ಯಂಡ್ ದೇ ಆರ್ ದ ರೋಲ್ ಮಾಡೆಲ್. ಮತ್ತೊಬ್ಬರು ಹೇಳ್ತೇನೆ, ಒಂದು 3-4 ವರ್ಷದ ಮುಂಚೆ ಕಾಸರಗೋಡು ಮತ್ತು ತಲಪಾಡಿಯ ಮಧ್ಯದಲ್ಲಿ ಹೈವೇ ಆಗುವ ಮುಂಚೆ ಅಲ್ಲಿ ಒಂದು ಹೊಸಂಗಡಿಯಲ್ಲಿ ಒಂದು ಬಿಲ್ಡಿಂಗ್ ಇತ್ತು, ಒಂದು ರಾಘವೇಂದ್ರ ಮೆಡಿಕಲ್ ಅಂತ. ಆ ಮೆಡಿಕಲ್ನ ಮೇಲೆ ಒಂದು ದೊಡ್ಡ ಫ್ಲೆಕ್ಸ್, ಆ ಫ್ಲೆಕ್ಸ್ನಲ್ಲಿ ನಮ್ಮ ಕನ್ಯಾನ ಸದಾಶಿವ ಶೆಟ್ಟರ ಫೋಟೋ. ದಿಸ್ ಈಸ್ ಐ ಆಮ್ ಟಾಕಿಂಗ್ ಅಬೌಟ್ 5 year, ಒಂದು 5 ವರ್ಷ ಆಗಿರ್ಬೋದು ಅಂತದ್ದು. ಈಗ ಆ ಹೈವೇ ನಕ್ಷೆ ಎಲ್ಲ ಚೇಂಜ್ ಆಗಿದೆ. ನಾನು ನೋಡ್ತಾ ಇದ್ದೇನೆ, ಹಿ ವಾಸ್ ದ ಗೌರವ ಅಧ್ಯಕ್ಷ ಆಫ್ ಪಟ್ಲ ಯಕ್ಷದ್ರು. ನಾನು ನೋಡಿದೆ, ಇದು ಯಾರು? ನಮ್ಮ ಕನ್ಯಾನದವರು, ಕನ್ಯಾನದಲ್ಲಿ ನಾನು ಕಲಿತ ಕಾಲೇಜ್, ಯಾರು ಈ ಜನ ಆಗಿರ್ಬೋದು ಅಂತ. ಬಟ್ ಸ್ಲೋಲಿ ಐ ಅಂಡರ್ಸ್ಟುಡ್, ಐ ಸೀನ್ ದ ಪ್ಲೇಸ್. ಎಲ್ಲಿ ನೋಡಿದರೂ ಈಗ ನಮ್ಮ ಊರಿನಲ್ಲಿ ಸದಾಶಿವ ಕನ್ಯಾನ ಸದಾಶಿವ ನನ್ನ ಹೆಸರು. ಯಾವುದೇ ಜನರು ಬಂದರು, ಯಾರೇ ಅವರ ಬಳಿ ಹೋಗಲಿ, ಅವರು ಖಾಲಿ ಕೈಯಲ್ಲಿ ಹೋಗುವಂಥ ಪರಿಸ್ಥಿತಿ ಬರಲಿಲ್ಲ. ಒಂದು ವೈದ್ಯಕೀಯ ವೆಚ್ಚ ಇರಲಿ, ಶಿಕ್ಷಣ ವೆಚ್ಚ ಇರಲಿ, ಧಾರ್ಮಿಕ ಕ್ಷೇತ್ರ ಇರಲಿ, ಇದೆಲ್ಲದರಲ್ಲಿಯೂ ಕೆಲವರು ಹೇಳ್ತಾರೆ ತಮ್ಮ ಸಂಪಾದನೆಯ ಇಷ್ಟು %, ಕುರಾನ್ನಲ್ಲಿರ್ಬೋದು, ಅಶ್ರಫ್ರವರಿಗೆ ಗೊತ್ತಿದೆಲ್ಲ, ಇಷ್ಟು ಒಂದು ಸಂಪಾದನೆ ನಾನು ಜನರ ಸೇವೆಗೋಸ್ಕರ ನಾವು ಕೊಡಬೇಕು ಅಂತ. ಬಟ್ ಹಿಯರ್ ಇಸ್ ದ ಮ್ಯಾನ್ ಕನ್ಯಾನ ಸದಾಶಿವ ಶೆಟ್ಟಿ. ಹಿ ಹಸ್ ಗಿವನ್, ಹಿ ನೆವರ್ ಸಾ ನನಗೆ ಇಷ್ಟು ಹಣ ಉಂಟು, ನಾನು ಇಷ್ಟು ಹಣ ಬಚತ್ ಮಾಡಬೇಕು ಎಂಬ ಯಾವುದು ಉದ್ದೇಶ ಇರಲಿಲ್ಲ. ಬಟ್ ಬ್ಲೈಂಡ್ಲಿ ಹೂ ಎವರ್ ಕಮ್ಸ್, ಹಿ ಗಿವ್ಸ್ ದ ಮನಿ, ಹಿ ಹೆಲ್ಪ್ ದೆಮ್, ಅವರಿಗೆ ಸಹಾಯ ಮಾಡ್ತಾರೆ. ಸೊ ವಿ ನೀಡ್ ದ ಪೀಪಲ್ ಲೈಕ್ ದಿಸ್ to the betterment of our country, for the betterment of the society. So this is the actual definition for the patriotism. So the Kanyana Sadashiva Shetty is another perfect example. ನಮ್ಮ ಕಳೆದ ಒಂದು ಇಲ್ಲಿ ಫಂಕ್ಷನ್ ಆಯಿತು, ಅಶ್ರಫ್ರ ಬಗ್ಗೆ ನಾನು ಹೇಳಬೇಕಾಗ್ತದೆ. ಇಲ್ಲಿ ಯಾವಾಗಲೂ ಒಂದು ರೋಟ್ರಿಯ ಒಂದು ಸಮ್ಮಿಲನ ಕಾರ್ಯಕ್ರಮ ಆಗ್ತದೆ. ಆ ದಿವಸ ನಾನು ಮತ್ತು ಸವಣೂರು ಸೀತಾರಾಮರಯ್ಯವರು ಒಂದೇ ಟೇಬಲ್ನಲ್ಲಿ ಕೂತ್ಕೊಂಡಿದ್ದೆವು. ಊಟ ಮಾಡುವಾಗ ಅವ್ರು ಹೇಳಿದರು, ಇಲ್ಲಿ ಒಬ್ಬರು ಹುಡುಗ ಇದ್ದಾರೆ, ಭಾಳ ಕಷ್ಟಪಟ್ಟು ಮೇಲೆ ಬಂದವರು, ಆ್ಯಂಡ್ ಹೀ ಈಸ್ ದ ಮ್ಯಾನ್ ವಿತ್ ದ ಪ್ರಿನ್ಸಿಪಲ್. ಅಂದರೆ ಬಹಳ ಕಷ್ಟಪಟ್ಟು ಮುಂದೆ ಬಂದು ದುಬೈಯಲ್ಲಿ 1200 ಜನರಿಗೆ ಉದ್ಯೋಗವನ್ನು ಕೊಟ್ಟು ಆ ಕ್ಷೇತ್ರವನ್ನು ನಡೆಸಿದಂಥ ಕೀರ್ತಿ ಅಶ್ರಫ್ನವರು. ಅಷ್ಟು ಮೇರೆತ್ತರಕ್ಕೂ ಏರಿದ್ರು. ಈ ಊರು ಅವರಿಗೆ ಸಹಾಯ ಮಾಡಿದಂಥ ಸವಣೂರು ಸೀತಾರಾಮರಯ್ಯನು ಮರೆಯದೆ ಅವರಿಗೆ ಕೊಟ್ಟಂಥ ಗೌರವ ಈಗಲೂ ಅವರ ಹೃದಯದಲ್ಲಿ ಪ್ರೀತಿ ಇದೆ. ನಾವು ಇಂಥ ಒಂದು ಭಕ್ತಿ, ಇಂಥ ಒಂದು ರಾಷ್ಟ್ರಪ್ರೇಮ, ಇಂಥ ಒಂದು ನಮ್ಮ ಊರಿನ ಪ್ರೇಮ ಎಲ್ಲರಲ್ಲೂ ಇರಬೇಕು. ಅದಕ್ಕೆ ಒಂದು ಉತ್ತಮವಾದ ನಿದರ್ಶನ ನಿಮ್ಮ ಊರಿನ ಅಶ್ರಫ್ನವರು. ಸೊ ದಿಸ್ ಇಸ್ ವೈ ಐ ಆಮ್ ಟೆಲಿಂಗ್ ಆಲ್ ದಿಸ್ ಸ್ಟೋರಿ. ದ ಪೆಟ್ರಿಯಾಟಿಸಮ್ ಅಂದರೆ ಬಾರ್ಡರ್ನಲ್ಲಿ ನಿಂತ್ಕೊಂಡು ಗುಂಡು ಹಿಡ್ಕೊಂಡು ನಾವು ಎಂಥದ್ದು ಸೇವೆ ಮಾಡ್ತೇವೆ. ಇಟ್ ಈಸ್ ವಿ ಗೆಟ್ ಇನ್ ಟರ್ನ್ ದ ಮನಿ ಆ್ಯಂಡ್ ಎವ್ರಿಥಿಂಗ್. Whatever I am today, it is because of my work, what I did in the Navy. For that I got salary, plus I am getting pension now. So I believe in that way. That is my duty. But these people, ಒಂದು ದೇಶವನ್ನು ಕಟ್ಟುವುದರಲ್ಲಿ ಇವರ ಒಂದು ಕೈ, ಇವರ ಒಂದು ಏನು ಋಣ ಇದೆ ಅದನ್ನೆಲ್ಲವನ್ನು ಕೊಟ್ಟಂಥ ಒಂದು ಕೀರ್ತಿ
ಈ ವೇದಿಕೆಯಲ್ಲಿರುವ ಎಲ್ಲ ಮೂವರಿಗೆ ಸಲ್ತದೆ. ಸೊ ದಿಸ್ ಈಸ್ ವಾಟ್ ದ ಡೆಫಿನೇಷನ್ ಆಫ್ ದ ಪೆಟ್ರಿಯೋಟಿಸಮ್ ಅಂತ ಹೇಳುತ್ತಾ, ಐ ವಿಲ್ ಟೆಲ್ ಯು ಒನ್ ಸ್ಮಾಲ್ ಸ್ಟೋರಿ ಬಿಫೋರ್ ಕನ್ಕ್ಲೂಡಿಂಗ್. ಬಿಕಾಸ್ ಇಲ್ಲಿ ಮಕ್ಕಳಿದ್ದ ಕಾರಣ ಐ ವುಡ್ ಲೈಕ್ ಟು ಟೆಲ್ ಎ ಸ್ಮಾಲ್ ಸ್ಟೋರಿ. ಕಾಂಜಂಗಾಡ್, ನಮ್ಮ ಕಾಸರಗೋಡಿನ ಹತ್ತಿರ ಕಾಂಜಂಗಾಡ್ ಅಂತ ಒಂದು ಪ್ಲೇಸ್ ಇದೆ. ಅಲ್ಲಿ ಒಬ್ಬರು ಟಿಂಬರ್ ಮರ್ಚೆಂಟ್, ಆ ಟಿಂಬರ್ ಮರ್ಚೆಂಟ್ ಏನು ಮಾಡಿದ್ರು ಅಂದರೆ, ಅವರ ಹೆಸರು ಶಹನವಾಜ್ ಅಂತ, ಅವರ ಪತ್ನಿ ಹೆಸರು ಫಾತಿಮಾ ಅಂತ. ಆ ಫಾತಿಮಾ 40 ದಿವಸದ ಹಿಂದೆ ಅವರಿಗೆ ಒಂದು ಮಗು ಆಗ್ತದೆ, ಹೆಣ್ಣು ಮಗು. ಈ ಶಹನವಾಜ್ ಕಾಂಜಂಗಾಡ್ನಿಂದ ಕಾರ್ಕಳಕ್ಕೆ ತಮ್ಮ ಉದ್ಯಮವನ್ನು ವಿಸ್ತರಿಸಲು ಏನೋ ಒಂದು ಕಾರ್ಯಕ್ರಮಕ್ಕೆ ಹೋಗುವಾಗ ಈ ಮೆಟ್ ವಿತ್ ಎನ್ ಆಕ್ಸಿಡೆಂಟ್, ಮೇಜರ್ ಆಕ್ಸಿಡೆಂಟ್ ಆದ ತಕ್ಷಣ ಅವರನ್ನು ಮಂಗಳೂರಿನ ಫಾದರ್ ಮುಲ್ಲರ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಲಾಗ್ತದೆ. ಹಿ ವಾಸ್ ಇನ್ ಐ ಸಿ ಯುನಲ್ಲಿ ಮಲಗಿರ್ತಾರೆ. ಆ್ಯಂಡ್ ಹಿ ವಾಸ್ ನಾಟ್ ಏಬಲ್ ಟು ಗೆಟ್ ಅಪ್. ಕೋಮದ ಕಂಡೀಷನಲ್ಲಿ ಇರಲಿಲ್ಲ, ಬಟ್ ಹಿಸ್ ಸ್ಪೈನಲ್ ಕಾರ್ಡ್ನೆಲ್ಲ ಇಂಜುರಿ ಆಗಿ ಹಿ ವಾಸ್ ಬೆಡ್ ರಿಡನ್. ಬಟ್ 1 ತಿಂಗಳಾಯಿತು, 2 ತಿಂಗಳಾಯಿತು, 3 ತಿಂಗಳಾಯಿತು, ಅವರ ಸಂಬಂಧಿಕರೆಲ್ಲರೂ ಅವರನ್ನು ಬಿಟ್ಟರು, ದೂರ ಹೋದರು. ಬಟ್ ದಿಸ್ ಶಹನವಾಜ್ ಈಸ್ ರೈಯಿಂಗ್ ಇನ್ ದ ಬೆಡ್. ಫಾತಿಮಾ ತನ್ನ ಮಗುವನ್ನು ಹಿಡ್ಕೊಂಡು ಆಸ್ಪತ್ರೆಯ ಬದಿಯಲ್ಲಿ ನಿಂತ್ಕೊಡ್ತಿದ್ರು, ಯಾರೂ ಸಹಾಯ ಮಾಡುವರು ಇರಲಿಲ್ಲ. ದೆನ್ ಆಲ್ ಆಫ್ ಸಡನ್ ಸಂಬಡಿ ಟೋಲ್ಡ್, ಇವರನ್ನು CMC ವೆಲ್ಲೂರಿಗೆ ಶಿಫ್ಟ್ ಮಾಡಬೇಕಂತ ಒಂದು ಯಾರು ಸಜೆಷನ್ ಕೊಟ್ಟರು. ಆ್ಯಂಡ್ ವಿತ್ ದ್ಯಾಟ್ ಸಜೆಷನ್ ದಿಸ್ ಲೇಡಿ ಟುಕ್ ಹಿಸ್ ಹಸ್ಬೆಂಡ್, ಅವರ ಗಂಡನನ್ನು ಹೊತ್ಕೊಂಡು ಆ್ಯಂಬುಲೆನ್ಸ್ನಲ್ಲಿ CMC ವೆಲ್ಲೂರಿಗೆ ಹೋದರು. CMC ವೆಲ್ಲೂರು ICUನಲ್ಲಿ ನಮ್ಮ ಶಹನವಾಜ್ ಮಲಗಿದ್ರು, ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಈ ಒಂದು ಬದಿಯಲ್ಲಿ ಮತ್ತೊಂದು ಬೆಡ್ ಇತ್ತು. ಆ ಬೆಡ್ನಲ್ಲಿ ಒಬ್ಬರು ಡಾಕ್ಟ್ರು, ಕೋಯಿಕೋಡು ಗೌರ್ಮೆಂಟ್ ಆಸ್ಪತ್ರೆ ಒಬ್ಬರು ಡಾಕ್ಟ್ರು ಸ್ವಿಮ್ಮಿಂಗ್ ಮಾಡುವಾಗ ಅವರ ತಲೆ ಸ್ವಿಮ್ಮಿಂಗ್ ಪೂಲ್ನ ಒಂದು ಗೋಡೆಗೆ ತಾಗಿ ಹಿ ವಾಸ್ ಅಂಡರ್ ಟೋಟ್ಲಿ ಕೋಮಾ, ವೆಜಿಟೇಬಲ್ ಕಂಡೀಷನ್ ಅಂತ ಹೇಳ್ತೇವೆ. ಅವರ ಹೆಂಡತಿ ಮಕ್ಕಳು ಅವರನ್ನು ಬಿಟ್ಟರು, ಅವರ ತಾಯಿ ಅವರನ್ನು ನೋಡ್ತಾ ಇದ್ದಾರೆ. ಮತ್ತೊಂದು ಬದಿಯಲ್ಲಿ ಒಬ್ಬಳು ಹುಡುಗಿ, ಚಂದದ ಹುಡುಗಿ, ಕಾಲೇಜ್ ಗೋಯಿಂಗ್ ಗರ್ಲ್, ಹಿ ಮೆಟ್ ವಿತ್ ಇನ್ ಆಕ್ಸಿಡೆಂಟ್. ಒಬ್ಬ ಮಾರ್ನಿಂಗ್ ವಾಕ್ ಮಾಡ್ತಿರುವಾಗ ಒಬ್ಬ ಸ್ಕೂಟರ್ನ ಅವರನ್ನು ಡಿಕ್ ಹೊಡೆದು ಅವಳು ಕೂಡ ಬೆಡ್ ರಿಡನ್ ಆಗಿದ್ದಳು. ಆ್ಯಂಡ್ ಶಿ ವಾಸ್ ಅಂಡರ್ ಕೋಮಾ. ಅವರನ್ನು ಕೂಡ ಅವರ ತಾಯಿ ನೋಡ್ತಿದ್ಲು. ಮತ್ತೊಂದು ಕಡೆಯಲ್ಲಿ ಮತ್ತೊಬ್ಬರು ಬಯಾಲಜಿ ಲೆಕ್ಚರರ್, ಹಿ ವಾಸ್ ಆಲ್ಸೋ ಫ್ರಮ್ ಕೇರಳ. ದ್ಯಾಟ್ ಲೆಕ್ಚರರ್ ಕೂಡ ಒಂದು ಆಕ್ಸಿಡೆಂಟಲ್ಲಿ ಅವರು ಕೂಡ ಒಂದು ಕೋಮಾ ಸ್ಥಿತಿಯಲ್ಲಿ ಹೋದರು. ಅಟ್ ದ್ಯಾಟ್ ಪಾಯಿಂಟ್ ಆಫ್ ಟೈಮ್ ವಾಟ್ ಹ್ಯಾಪನ್, ಏನಾಯ್ತಂದರೆ ಈ ಶಹನವಾಜ್ನ ತಲೆಯಲ್ಲಿ ಹೋಯಿತು, ನನ್ನಿಂದಲೂ ಎಷ್ಟು ಕಷ್ಟಪಟ್ಟವರು ಈ ICUನಲ್ಲಿದ್ದಾರೆ. ಬಟ್ ಐ ಆಮ್ ಬೆಟರ್ ದೆನ್ ದೆಮ್. ನನಗೆ ಹೇಳಲಿಕ್ಕೆ ಆಗೋದಿಲ್ಲ, ಬಟ್ ಐ ಕ್ಯಾನ್ ಸಿ, ಐ ಕ್ಯಾನ್ ಫೀಲ್. ನನಗೆ ಎಲ್ಲ ತಲೆಯಲ್ಲಿ ಏನೆಲ್ಲ ಆಗಬೇಕು ಅದೆಲ್ಲ ಆಗ್ತಾ ಉಂಟು. ಐ ಕ್ಯಾನ್ ಫೀಲ್ ಬೆಟರ್. ಸೊ ಆ ಸಮಯದಲ್ಲಿ ಅವರು ನಿರ್ಧಾರ ಮಾಡ್ತಾನೆ, ನಾನು ಹೇಗಾದರೂ ಇಲ್ಲಿಂದ ಆಸ್ಪತ್ರೆಯಿಂದ ನನ್ನ ಮನೆಗೆ ಹೋಗಬೇಕು. ನನ್ನ ಉದ್ಯಮ ಏನಿದೆ, ಟಿಂಬರ್, ಮರದ ವ್ಯವಹಾರ, ಅದನ್ನು ನಾನು ಮುಂದುವರಿಸಬೇಕೆಂಬ ಉದ್ದೇಶದಿಂದ ಹೆಂಡತಿಗೆ ಹೇಳ್ತಾನೆ, ಲೆಟ್ ಅಸ್ ಗೋ ಬ್ಯಾಕ್ ಟು ಅವರ್ ಪ್ಲೇಸ್. ಸೊ ಕಾಂಜಂಗಾಡಿಗೆ ವಾಪಸ್ ಬರ್ತಾನೆ ಶಹನವಾಜ್. ಅಲ್ಲಿ ಏನು ಮಾಡ್ತಾನೆ ಅಂದರೆ, ಹಿ ಪರ್ಚೇಸ್ಡ್ ಒನ್ ಆಫ್ ದ ಅಡ್ವಾನ್ಸ್ ಟೈಪ್ನ ಒಂದು ಬೆಡ್ ವಿತ್ ರಿಕ್ಲೈನರ್ ಆ್ಯಂಡ್ ಆಲ್ ದ ಥಿಂಗ್ ವಿತ್ ನ್ಯೂ ಗಜೆಟ್ಸ್, ಐಪ್ಯಾಡ್ ಎಲ್ಲ ಪರ್ಚೇಸ್ ಮಾಡ್ತಾನೆ. ಆ್ಯಂಡ್ ಈ ಸ್ಟಾರ್ಟೆಡ್ ಇಸ್ ಬಿಸ್ನೆಸ್. ಇದು ಕೊರೋನಾದ ಹಿಂದಿನ ಮಾತು, ಒಂದು 8 ವರ್ಷದ ಹಿಂದಿನ ಮಾತು. ಇವತ್ತಿನ ದಿವಸದಲ್ಲಿ ಆ ಶಹನವಾಜ್ನ ಹತ್ರ 4 ಫ್ಯಾಕ್ಟ್ರಿ. ಆ್ಯಂಡ್ ಹಿ ಗೆಟ್ ದ ಟಿಂಬರ್ ಫ್ರಮ್ ಮಲೇಷ್ಯಾದಿಂದ ಮರ ಬರ್ತದೆ. ಬಟ್ ಸ್ಟಿಲ್ ಈಸ್ ಬೆಡ್ ರಿಡನ್. ಅವರ ಮಕ್ಕಳು ದೊಡ್ಡದವರಾದಳು. ಫಾತಿಮಾ ಈಗ ಸಾಧಾರಣ ಒಂದು 6ನೇ ಕ್ಲಾಸ್, 3ನೇ 4ನೇ ಕ್ಲಾಸ್ನಲ್ಲಿ ಓದ್ತಾ ಇದ್ದಾಳೆ. ಮತ್ತು ಈ ಪುಟ್ಟ ಮಗು LKGಗೆ ಹೋಗ್ತಾ ಇದ್ದಾಳೆ. ಈ ಮಾತನ್ನು ಯಾಕೆ ಹೇಳ್ತೇನೆ ಅಂದರೆ, ಡಿಸ್ಪೈಟ್ ಆಲ್ ದಿ ಡಿಫಿಕಲ್ಟೀಸ್, ಏನು ಅವನಿಗೆ ಇಷ್ಟೆಲ್ಲ ತೊಂದರೆ ಇದ್ದರೂ ಕೂಡ ಅವನ ಇನ್ಕಮ್ನ 25% ಬಡ ಜನರಿಗೆ ಅವ ಕೊಡ್ತಾ ಇದ್ದಾನೆ. ಅವನಲ್ಲಿ ಒಂದು ದಿವಸ ಪತ್ರಕರ್ತರು ಕೇಳಿದರು, ಸರ್ ನೀವು ಈ ರೀತಿ ಕಷ್ಟದಲ್ಲಿದ್ದಾರೆ, ನಿಮ್ಮ ಆರೋಗ್ಯ ಸರಿಯಿಲ್ಲ, ಬಟ್ ಯು ಆರ್ ಡೊನೇಟಿಂಗ್ 25% ಆಫ್ ಯುವರ್ ಇನ್ಕಮ್ ಟು ದ ಪುವರ್ ಪೀಪಲ್. ಬಟ್ ಈ ಮೇಡ್ ದ ವರ್ಡ್. ಆ ದಿವಸ ಒಂದು ಮಾತು ಹೇಳ್ತಾನೆ ಅವ, ನಾನು ಏನು ಕಷ್ಟದಲ್ಲಿದ್ದೇನೆ, ನನ್ನ ಆರೋಗ್ಯ ಅಷ್ಟೊಂದು ಉತ್ತಮವಾಗಿ ಇಲ್ಲ, ಬಟ್ ಇಫ್ ಐ ಹೆಲ್ಪ್ ಸಂಬಡಿ ಹೂ ಆರ್ ಇನ್ ನೀಡ್, ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ನಾನು ಸಹಾಯ ಮಾಡಿದಾಗ ಏನಾಗ್ತದೆ ಅಂದರೆ, ಅವರ ಕಣ್ಣಲ್ಲಿರುವ ಆ ಸಂತೋಷವನ್ನು ನೋಡಿ ಅಟ್ಲೀಸ್ಟ್ ಐ ಫೀಲ್ ಹ್ಯಾಪಿ. ದಟ್ ಈಸ್ ದ ರೀಸನ್ ಐ ಆಮ್ ಡೊನೇಟಿಂಗ್ ಮೈ 25% ಆಫ್ ದ ವಾಟ್ ಎವರ್ ದ ಪ್ರಾಫಿಟ್ ಟು ದ ಪುವರ್ ಪೀಪಲ್. ಇದರ ಸಾರಾಂಶ ಏನಂದರೆ, ವಿ ಶುಡ್ ಆಲ್ವೇಸ್ ಸಿ ದ ಪೀಪಲ್ ಹೂ ಆರ್ ಅಂಡರ್ ಪ್ರಿವಿಲೇಜ್ಡ್.
ಯಾರು ನಮ್ಮಿಂದ ಕೆಳಗಿದ್ದಾರೆ ಅವರನ್ನು ನೋಡಬೇಕು. ಅವರನ್ನು ನೋಡಿದರೆ ಮಾತ್ರ ನಮಗೆ ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯ ಇದೆ. ಇಫ್ ಯು ಥಿಂಕ್ ಅಂಬಾನಿ ಆರ್ ಅದಾನಿ, ಏನಾಗ್ತದೆ ಅಂದರೆ ವಿ ಓನ್ಲಿ ಥಿಂಕ್ ಓಕೆ ಅಂಬಾನಿಯಲ್ಲಿ ಇವತ್ತು ಮೆರ್ಸಿಡಿ ಇದೆ, ಐ ಶುಡ್ ಗೋ ಫಾರ್ ಸಮ್ ಡಿಫ್ರೆಂಟ್ ಕಾರ್. ಅಂಬಾನಿಯಲ್ಲಿ ಐಫೋನ್ ಇದೆ, ನಾನು ಆ ಮಟ್ಟಕ್ಕೆ ತೇರಬೇಕು ಎಂಬುದಾಗಿ ನಮ್ಮಲ್ಲಿ ದುರಾಲೋಚನೆ ಆಗ್ತದೆ. ಸೊ ವಿ ಡೂ ಅನ್ವಾಂಟೆಡ್ ಥಿಂಗ್. ನಾವು ಅದನ್ನು ಪಡೆಯಲಿಕ್ಕೆ ಬೇಡದ ಕೆಲಸವನ್ನು ಮಾಡಬೇಕಾಗ್ತದೆ, ಮಾಡ್ತಾ ಇರ್ತಾರೆ. ಸೊ ದಟ್ ಈಸ್ ದ ರೀಸನ್ ಚಿಲ್ಡ್ರನ್, ಐ ರಿಕ್ವೆಸ್ಟ್ ಎವ್ರಿ ಒನ್, ಯು ಶುಡ್ ಆಲ್ವೇಸ್ ಸಿ ದ ಪೀಪಲ್ ಅಂಡರ್ ಪ್ರಿವಿಲೇಜ್ಡ್ so that you can move forward. You should always see the dream which is really realistic. So with that, I thank everyone to felicitate me and given me this opportunity to speak in front of you. So ಸವನೂರು ಸೀತಾರಾಮ್ ರೈ ಹಾಗೂ ಅವರ ಎಲ್ಲ ತಂಡಕ್ಕೆ ಶುಭವನ್ನು ಕೋರುತ್ತಾ ಈ ಒಂದು ವಿದ್ಯಾಸಂಸ್ಥೆ ಅತ್ಯುನ್ನತ ಒಂದು ವಿದ್ಯಾಸಂಸ್ಥೆಯಾಗಿ ಮುಂದೆ ಬರಲಿ. ಮುಂದಿನ ದಿನಗಳಲ್ಲಿ ಈಗಾಗಲೇ ಹೇಳಿದ್ದಾರೆ ಇದೊಂದು ವಿಶ್ವವಿದ್ಯಾಲಯ ಆಗಬೇಕು ಅಂತ. ಖಂಡಿತವಾಗಿಯೂ ಅಶ್ವಿನ್ ಶೆಟ್ಟಿ ಹಾಗೂ ಸವನೂರು ಸೀತಾರಾಮ್ ರೈ ಇವರ ಈ ಏನು ಕಾಂಬಿನೇಷನ್ ಇದೆ, ಒಂದು ಹಳೆಯ ಬೇರು ಮತ್ತೊಂದು ಹೊಸ ಚಿಗುರು, ಈ ಇಬ್ಬರ ಒಂದು ಪ್ರಯತ್ನದಿಂದಾಗಿ ಈ ಒಂದು ಸಂಸ್ಥೆ ಸವನೂರಿನಲ್ಲಿ ಒಂದು ಮಾದರಿಯಾಗಿ ದೇಶಕ್ಕೆ ಒಂದು ಮಾದರಿಯಾಗಿ ಸಂಸ್ಥೆಯಾಗಿ ಮುಂದುವರಿಯುತ್ತದೆ ಎಂಬುದಾಗಿ ಯಾವುದೇ ಸಂದೇಶವಿಲ್ಲ. ವಿತ್ ದ್ಯಾಟ್ ಒನ್ಸ್ ಅಗೇನ್ ಐ ಥ್ಯಾಂಕ್ and God bless all of us. Thank you very much. Thank you very much, sir. Really, it was very much inspiring for all of us. Thank you so much. ಕಾರ್ಯಕ್ರಮದಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೇವೆ. ನಮ್ಮ ಅತಿಥಿಯವರ ಪೈಕಿ ಓರ್ವ ಹಿರಿಯ ಮಹಿಳೆ ಇದ್ದಾರೆ. ಸಾಮಾನ್ಯವಾಗಿ 40-45 ವರ್ಷ ವಯಸ್ಸಿನಲ್ಲಿ ಎಂಕ್ ತೀರುಜಿ, ಸೊಂಟ ಬೇನೆ, ಗಂಟು ಬೇನೆ ಅಂತ ಹೇಳುವಂಥ ಅನೇಕರ ಮಧ್ಯೆ 70 ಮೀರಿದರೂ ಕೂಡ ನಾನು ಸಶಕ್ತನಾಗಿದ್ದೇನೆ, ಯಾವುದೇ ತೊಂದರೆಗಳಿಲ್ಲ ಅಂಥೇಳಿ ಓಡಾಡುತ್ತಾ ನಮಗೆಲ್ಲರಿಗೂ ನಿಜವಾಗಿಯೂ ಆರೋಗ್ಯವನ್ನು ಹೇಗೆ ಕಾಪಾಡಬೇಕು ಮತ್ತು ಹೇಗೆ ಸದಾ ಕ್ರಿಯಾಶೀಲರಾಗಿ ಇರಬೇಕು ಅನ್ನೋದಕ್ಕೆ ಒಬ್ಬರು ಮಾದರಿ ಇದ್ದರೆ ಶ್ರೀಮತಿ ಶಕುಂತಳಾ ಟಿ ಶೆಟ್ಟಿ ಅವರು ಅತಿಥಿ ಸ್ಥಾನದಲ್ಲಿ ನಮ್ಮ ಜೊತೆ ಇದ್ದಾರೆ. ಸ್ವಾಭಿಮಾನಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯನ್ನು ಸ್ಥಾಪಿಸಿ ಸಾವಿರಾರು ಜನರಿಗೆ ಬದುಕನ್ನು ಕಟ್ಟಿಕೊಟ್ಟಂತಹ ಒಬ್ಬರು ಮಾತೃ ಸಮಾನರಾದಂತಹ ನಮ್ಮ ಅತಿಥಿ ಶ್ರೀಮತಿ ಶಕುಂತಳಾ ಟಿ ಶೆಟ್ಟಿ ಮೇಡಮ್, ನಿಮಗಾಗಿ ಈ ವೇದಿಕೆ. ಸಮಾರಂಭದ ಈ ವೇದಿಕೆಯ ಎಲ್ಲ ಗಣ್ಯರೇ, ಹಿರಿಯರೇ, ಕಿರಿಯರೇ, ವಿದ್ಯಾರ್ಥಿಗಳೇ, ಬಹುಶಃ ವೇದಿಕೆ ನೋಡಿದಾಗ ಬಹಳ ಹೆಮ್ಮೆ ಆಗ್ತದೆ. ಸದಾಶಿವಣ್ಣ, ನಾನು ಕೇರಳದ ಗಡಿಯೇ, ನೀವು ಕೇರಳದ ಗಡಿ, ವಿಕ್ರಮ್ ಅವರು ಕೇರಳದ ಗಡಿ, ಎಲ್ಲ ಗಡಿಯವರು, ಹಾಗೂ ಇನ್ನೊಂದು ಸ್ವಲ್ಪ ಶೀಂಟೂರು ಕೇರಳದ ಗಡಿ, ಜೊತೆಗೆ ಸ್ವಲ್ಪ ಎಲ್ಲ ಅಧ್ಯಾಪಕ ವರ್ಗದ ಸಂಬಂಧಿಕರು. ನನ್ನ ಯಜಮಾನರು ಶಿಕ್ಷಕರು, ಸೀತಣ್ಣನ ತಂದೆಯವರು ಶಿಕ್ಷಕರು, ಒಂಥರ ಸೇಸಪ್ಪನವರು ಶಿಕ್ಷಕರು, ಅಶೋಕಯ್ಯ ತಂದೆಯವರು ಶಿಕ್ಷಕರು. ಹಾಗೆ ಶಿಕ್ಷಕರು ಹಾಗೂ ಕೇರಳ ಕರ್ನಾಟಕದ ಗಡಿಯವರು ಎಲ್ಲ, ಅಶ್ರಫ್ ಮಾತ್ರ ಇಲ್ಲಿಯವರೇ ಇರುವಂಥ ಈ ಸಭೆಯಲ್ಲಿ ಇನ್ನೊಂದು, ಎಲ್ಲರೂ ನಾವು ವಿದ್ಯಾಭ್ಯಾಸದ ಬಗ್ಗೆ ಮಹತ್ವದ ಬಗ್ಗೆ ಮಾತಾಡಿದರು. ಎಲ್ಲರೂ ಕಲಿಯುವಾಗ ನನ್ನ ಮಗ ಅಮೇರಿಕಕ್ಕೆ ಹೋಗಬೇಕು, ಇಂಗ್ಲೆಂಡಿಗೆ ಹೋಗಬೇಕು, ತಂದೆ ತಾಯಿ ನೆನೆಸ್ತಾರೆ, ಮಕ್ಕಳು ಅದನ್ನೇ ನೆನೆಸ್ತಾರೆ. ಆದರೆ ಇಲ್ಲೊಂದು ವಿಶೇಷ, ನಮ್ಮ ಅಶ್ವಿನ್ ವಿದೇಶದಲ್ಲಿ ಇದ್ದು ಅದನ್ನೆಲ್ಲ ಬಿಟ್ಟು ಇಲ್ಲಿ ಆದರ್ಶವಾಗಿ ಬಂದು ಸೀತಣ್ಣನೊಟ್ಟಿಗೆ ಕೂತ್ಕೊಂಡು ಸಮಾಜವನ್ನು, ದೇಶವನ್ನು ಕಟ್ಟುವಂಥ ಕೆಲಸದಲ್ಲಿ ಭಾಗಿಯಾಗಿರುವುದೇ ಒಂದು ಆದರ್ಶ. ಅದೇ ಶೀಂಟೂರು ಅವರಿಗೆ ನಾವು ಅರ್ಪಿಸುವಂತಹ ದೊಡ್ಡ ಒಂದು ಉಡುಗೊರೆ ಅಂತ ಅನ್ನಿಸ್ತಾ ಇದೆ. ಇನ್ನು ನಾನು ಹೆಚ್ಚು ಮಾತಾಡೋದಿಲ್ಲ. 2 ಉದಾಹರಣೆಗಳ ನೈಜ ಕಥೆ ಹೇಳಿ ನಾನು ನನ್ನ ಮಾತು ನಿಲ್ಲಿಸ್ತೇನೆ. ನಾನೊಂದು ಆಶ್ರಮಕ್ಕೆ ಹೋಗಿದ್ದೆ. ಹೋದಾಗ ಆಶ್ರಮ ನಡೆಸುವವರು ಒಂದು ಮಾತು ಹೇಳಿದರು ನನಗೆ, ಶಕ್ವಕ್ಕ, ಮೊನ್ನೆೊಬ್ಬರು ಇಲ್ಲಿ ತೀರ್ಕೊಂಡ್ರು, ಅವರು ತೀರಿದಾಗ ಅವರ ಮಗ ವಿದೇಶದಲ್ಲಿದ್ದ, ಸೀರಿಯಸ್ ಇದ್ದಾಗ
ಮಗನಿಗೆ ಫೋನ್ ಮಾಡಿದ್ರಂತೆ, ನಿಮ್ಮ ತಂದೆಯವರಿಗೆ ಸೀರಿಯಸ್ಸು, ಒಮ್ಮೆ ಊರಿಗೆ ಬರ್ತೀರಾ ಅಂತ. ಮಗ ಹೇಳಿದ್ರಂತೆ, ಈಗ ಬರಲಿಕ್ಕೆ ಆಗೋದಿಲ್ಲ, ಅಲ್ಲಿ ಬಂದು ಹೋಗ್ತಿದ್ರೆ ಸುಮಾರು 10 ಲಕ್ಷ ಖರ್ಚುಂಟು, ಆದ ಕಾರಣ ನೀವೇ ಎಲ್ಲ ವ್ಯವಸ್ಥೆ ಮಾಡಿ ನಾನು ಕಳಿಸ್ತೇನೆ ಅಂತ. 2 ದಿನದಲ್ಲಿ ಅವರು ತೀರ್ಕೊಂಡಾಗ ವಾಪಸ್ಸು ಹೇಳಿದ್ರಂತೆ, ತೀರ್ಕೊಂಡ್ರು, ಒಂದು ಬೆಂಕಿ ಹಚ್ಚಲಿಕ್ಕಾದರೂ ಬರ್ತೀರಾ ಅಂತ. ಆಗ ಹೇಳಿದ್ರಂತೆ, ಎಷ್ಟಾದರೂ ನೀವೇ ಸಾಕಿದ್ದೀರಿ, ಅದನ್ನು ವ್ಯವಸ್ಥೆ ಮಾಡಿ ನಾನು ಆ 13ನೇ ದಿನದ ಮೊದಲು ನನ್ನ ಹೆಂಡತಿಯನ್ನು ಕಳಿಸ್ತೇನೆ ಅಂತ ಹೇಳಿದ್ರಂತೆ. ಹಾಗೆ 13ನೇ ದಿನಕ್ಕಾಗುವಾಗ ಹೆಂಡತಿ ಬಂದಳು. ಎಲ್ಲ ಡೆತ್ ಸರ್ಟಿಫಿಕೇಟು, ಅವರ ಆಸ್ತಿ ಪಾಸ್ತಿಯದ್ದು ಏನೇನು ಉಂಟು ಅದನ್ನು ಬೇಗ ಒಂದು ಮಾಡಿಸಲಿಕ್ಕೆ ಸ್ವಲ್ಪ ಸಹಕಾರ ಕೊಡಿ ಅಂತ ಹೇಳಿದ್ರಂತೆ. ಈಗ ಪ್ರಶ್ನೆ, ಇದು ಯಾಕೆ ಮಾತಾಡಿದೆ ಅಂತ ಹೇಳಿದರೆ ಮಕ್ಕಳೇ, ನಿಮಗೆ ಆ ವಿದೇಶಕ್ಕೆ ಹೋಗುವ ಮಗನನ್ನು ಕಲಿಸಿ ಕೊನೆಗೆ ವೃದ್ಧಾಶ್ರಮದಲ್ಲಿ ಅನಾಥಾಶ್ರಮದಲ್ಲಿ ಸೇರುವ ತಂದೆಯ ಗತಿ ನಮ್ಮ ತಂದೆ ತಾಯಿಗೆ ಬರಬಾರ್ದು ಅಂತ ಹೇಳುವ ಕಲ್ಪನೆ ನಿಮಗಿರಲಿ. ಈ ಶಾಲೆಯನ್ನು ಪ್ರೋತ್ಸಾಹ ಕೊಟ್ಟ ಸೀತಣ್ಣನಿಗೆ, ಜೆ ಪಿ ಅಣ್ಣನಿಗೆ, ಎಲ್ರಿಗೂ ಪ್ರೋತ್ಸಾಹ ಕೊಟ್ಟಂತಹ ಶ್ರೀಂಟೂರವರು ದೇಶವನ್ನು ಕಾಯಲಿಕ್ಕೆ ಹೋಗಿ ಬಂದು ದೇಶವನ್ನು ಕಾಯುವ ಯುವಕರನ್ನು ತಯಾರು ಮಾಡುವ ಶಿಕ್ಷಣ ಸಂಸ್ಥೆಗೆ ಆಶೀರ್ವಾದ ಮಾಡಿರುವುದರಿಂದ ಅಂಥ ಮಕ್ಕಳು ಆಗಬೇಡಿ, ಸಮಾಜ ಕಟ್ಟುವ ಮಕ್ಕಳು ಆಗಿಂತ ಹಾರೈಸ್ತಾ ಇದ್ದೇನೆ. ಇನ್ನೊಂದು, ಎಲ್ಲವೂ ಡಿಗ್ರಿಯಲ್ಲಿ ಇಲ್ಲ ಅಂತ ಹೇಳೋದು. ಒಮ್ಮೆ ನಾನು ರಾಜಕೀಯಕ್ಕಿಂತ ಹೆಚ್ಚು ಸಾಮಾಜಿಕದಲ್ಲಿದ್ದವಳು. ಸಾಧಾರಣ 90-97ನೇ ಇಸವಿ ಇರ್ಬೋದು. ನಮ್ಮದೊಂದು ಜಿಲ್ಲಾ ಮಹಿಳಾ ವೇದಿಕೆ ಅಂತ ಒಂದು ಸಂಸ್ಥೆ ಇದೆ. ಅಲ್ಲಿ ಮೀಟಿಂಗ್ ಆಗುವಾಗ ಯಾರೋ ಒಂದು ಅಧಿಕಾರಿ ಬಂದರು. ಎಲ್ಲಾದರೂ ಬಾಲಕಾರ್ಮಿಕರು ಇದ್ದರೆ ತಕ್ಷಣ ಅವರ ಬಗ್ಗೆ ವಿಚಾರಿಸಿ ನಮಗೆ ತಿಳಿಸಬೇಕು ಅಂತ. ನಮ್ಮ ಸಭೆಯಲ್ಲಿದ್ದದರಲ್ಲಿ ಒಬ್ಬರು ತಕ್ಷಣ ಹೇಳಿದರು, ಮೂಲೆ ಬ್ಯಾಂಕ್ದಾರೆ ಇಲ್ಲ ಲೊಂಜಿ ಹಣ್ಣು ಉಂಟು ಅಂತ ಹೇಳಿದರು. ಯಾರಿಗೂ ಅಲ್ಲಿ ಹೋಗಲಿಕ್ಕೆ ಧೈರ್ಯ ಇಲ್ಲ. ಬ್ಯಾಂಕಿನವರು ನಾಳೆ ಹೋಗುವಾಗ ಲೋನು ಕೊಡದಿದ್ದರೆ ಕೃಷ್ಣಣ್ಣ ಬ್ಯಾಂಕ್ ಕೇಸ್ ಬಾರ್ದೆ ಅಂತ. ಹಾಗೆ ಅಲ್ಲೋ ಜಗಣ್ಣ, ಹಾಗೆ ಕೊಡಲಿಲ್ಲ, ಯಾರೂ ಬರಲಿಲ್ಲ. ನಾನು ಒಂದು ಫಿಲೋಮಿನಾ ಅಂತ ಇಬ್ಬರು ಹೋದೆವು. ನಾವು ಹೋಗಿ ಬಾಗಿಲು ಕುಟ್ಟಿದ ತಕ್ಷಣ ಆ ಮನೆ ಹೆಂಗಸು ಬಾಗಿಲು ತೆಗೆದ್ರು. ಒಳಗೆ ಹೋಗಿ ಕೂತ ಹಾಗೇನೆ ಆ ಹೆಂಗಸು ನನ್ನಲ್ಲಿ, ನೀವು ನಾನಾಗ BJPಯಲ್ಲಿದ್ದೆ, ನೀವು ಅವರಲ್ವ ಇವರಲ್ಲ ಕೇಳಿ ಮಕ್ಕಳೆಷ್ಟು ಶಕ್ವಕ್ಕ ಅಂತ ಕೇಳಿದರು. ನಾನು ಹೇಳಿದ್ದೆ, ನನಗೆ 3 ಮಕ್ಕಳು, ಒಬ್ಬನಿಗೆ ಲಾ ಆಗಿದೆ, ಕೋರ್ಟಿಗೆ ಹೋಗ್ತಾನೆ, ಖರ್ಚಿಗೆ ನಾನೇ ಕೊಡೋದು. ಇನ್ನಿಬ್ಬರು ಇಂಜಿನಿಯರಿಂಗ್ ಆಗಿದೆ, ಕೆಲಸ ಹುಡುಕ್ತಾ ಇದ್ದಾರೆ, ಖರ್ಚು ಮನೆಯಿಂದಲೇ ಅಂತ ಹೇಳ್ತಾ ಇದ್ದಾಗ ಒಂದು ಸಣ್ಣ ಹುಡುಗ 3 ಗ್ಲಾಸು ಸರ್ಬತ್ತು ಹಿಡ್ಕೊಂಡು ಬಂದ. ತಕ್ಷಣ ಈ ಫಿಲೋಮಿನ ನೋಡಿ ಈ ಹುಡುಗನಿಗೆ ಎಷ್ಟು ಪ್ರಾಯ ಅಂತ ಕೇಳಿಬಿಟ್ರು. ಮನೆಯವರಿಗೆ ಅರ್ಥ ಆಯಿತು. ಅವರು ಸಡನ್ನು ಅವರು ಹೇಳಿದರು 16 ಅಂತ ಹೇಳಿದರು. ಆದರೆ ನೋಡಿ, ಆ ಹುಡುಗ ಸರ್ಬತ್ತು ನಮಗೆಲ್ಲ ಕೊಟ್ಟು ಕೈ ಮುಗಿದು ಒಂದು ಮಾತು ಹೇಳಿದ, ನಿಖಿಲ್ ದಾಯೆ ಬೈದರ್ ನಿಂಗೆ ಗೊತ್ತುಂಡು, ಏನನ್ನು ಮುಳ್ತು ಬುಡುಪಾದು. ಎಲ್ಲ ಮಕ್ಕಳಿಗೆ ತುಳು ಬರ್ತದ? ನನ್ನನ್ನು ಯಾಕೆ ನೀವು ಬಂದಿದ್ದೀರಿ ಅಂತ ಗೊತ್ತು, ಇಲ್ಲಿಂದ ಬಿಡಿಸಿ ಯಾವುದೋ ಶಾಲೆಗೆ ಕಳಿಸ್ಲಿಕ್ಕೆ. ಆ ಮಗು ಹೇಳ್ತದೆ, ನಾನು ಹುಟ್ಟಿ ಸಣ್ಣ ಮಗುವಿದ್ದಾಗ ಅಪ್ಪ ತೀರ್ಕೊಂಡ್ರು, ಅಮ್ಮ ನನ್ನನ್ನು ಹೆಗಲಿಗೆ ಕಟ್ಟಿಕೊಂಡು ಹೋಗಿ ಯಾರ್ಯಾರ ಮನೆಯಲ್ಲಿ ಕಸ ಮುಸುರೆ ತಿಕ್ಕಿ ನನ್ನನ್ನು ಸಾಕಿದ್ರು. ಇವತ್ತು ನನಗೆ 13 ವರ್ಷ. ನನ್ನ ಅಮ್ಮ 3 ವರ್ಷದಿಂದ ಮಲಗಿದಲ್ಲೇ ಇದ್ದಾಳೆ.
ಯಾರ್ದೋ ಮನೆಯ ಹಟ್ಟಿಯ ಬದಿಯ ಜಾಗದಲ್ಲಿ ಮಲಗಿದ್ದೇವೆ. ಈ ಮನೆಯಲ್ಲಿ ಕೊಟ್ಟ ಬಿಸಿ ಬಿಸಿ ಅನ್ನವನ್ನು ತಗೊಂಡು ಹೋಗಿ ಅಮ್ಮನಿಗೂ ಹಂಚಿ ನಾನು ಊಟ ಮಾಡಿ ಬದುಕ್ತಾ ಇದ್ದೇವೆ. ಇಲ್ಲಿ ಕೊಟ್ಟ ಸಂಬಳ ಅಮ್ಮನಿಗೆ ಮದ್ದಿಗೆ ಬಳಸ್ತಾ ಇದ್ದೇನೆ ಅಂತ ಕೈ ಮುಗಿದು ಆ ಮಗು ನನ್ನನ್ನು ತೋರಿಸಿ ಹೇಳ್ತದೆ, ಬೆರ್ನ ಜೋಕುಲು ಇಂಜಿನಿಯರ್ಗೆ ವಕೀಲರಿಗೆ ಈ ಅಮ್ಮನೇ ಖರ್ಚು ಮಲ್ಪನಿಗೆ ಎನ್ನಮ್ಮನ ಯಾನ್ ಸಾಂಕ್ವೆ ಎನ್ನ ಅಮ್ಮನ ಅಕೇರಿ ಮುಟ್ಟಯಾನ ಸಾಂಕ್ವೆ ಮನದಾನಿ ಒವ್ವ ಗ್ಯಾರೇಜ್ ಕರ್ಬ ಗುದ್ದುದು ಎನ್ನ ಜೀವನಂದೆಪ್ಪೆ ಕಲ್ವೆ ಆಪುಜಿ ಕಂಡುಜಿ ಕಬರುಜಿ ಸಮಾಜದ ಎಡ್ಡೆ ಅಪ್ಪೆ ಅಂತ. ಮಕ್ಕಳೇ, ಅಮೇರಿಕದಲ್ಲಿರುವ ಆ ಮಗ ಒಳ್ಳೆಯದ? ವಿದ್ಯೆಯೇ ಇಲ್ಲದೆ ತಾಯಿಗಾಗಿ ಹಂಬಲಿಸಿ ಆ ಮನೆಯಲ್ಲೇ ಈ ಬರೆದು ಕಲಿತು ತಾಯಿಯನ್ನು ಸಾಕಬೇಕು ಅಂತ ಹೇಳುವ ಇಂಥ ಮಗ ಒಳ್ಳೆಯದ? ಆದ ಕಾರಣ ವಿದ್ಯೆಯಲ್ಲಿ ವಿನಯತೆ ಹಾಗೂ ಆ ಭಕ್ತಿ ಶ್ರದ್ಧೆ ಎಲ್ಲ ಇದ್ದಾಗ ಅದಕ್ಕೆ ಗೌರವ. ಅಂತಹ ಗೌರವವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಈ ಸೀತಾರಾಮಣ್ಣ ಇಡೀ ಎಲ್ಲರನ್ನು ಸೇರಿಸಿಕೊಂಡು ಮಾಡಿದ ಈ ಸಂಸ್ಥೆ ನೋಡಿ, ಆ ಸುಂದರಣ್ಣ ಮತ್ತು ಸೀತಣ್ಣ ಒಂದು ಸದಾಶಿವಣ್ಣ, ನನಗೆ ಒಂದು ನೀವು ಚೈನದ್ದು ಹೇಳೋಕ್ಕೆ ಆಗ ನೆನಪಾಯಿತು. ನಾನು ಸಮಯಕ್ಕೆ ಸರಿಯಾಗಿ 5 ನಿಮಿಷ ಮೊದಲು ಹೋಗುವಂಥ ಕ್ರಮ ಇಟ್ಟುಕೊಂಡವಳು. ಗ್ರಾಚಾರ ಇವತ್ತು ನಾನು ಬರುವಾಗ ಪುತ್ತೂರಲ್ಲೊಂದು ಮೆರವಣಿಗೆ, ಅದು ನನಗೆ ಸುತ್ತು ಹಾಕಿದ್ರು, ಜಪ್ಪಲೆ ಅಂತ. ಇಳಿಲಿಲ್ಲ, ಆದರೂ ಅಲ್ಲಿ ಅಡ್ಡ ಹಾಕಿ ಎಲ್ಲರಲ್ಲಿ ಮಾತಾಡಿ ಬರುವಾಗ ಸ್ವಲ್ಪ ಲೇಟ್ ಆದಾಗ, ನಿಮಗೆ ಚೈನಾದಲ್ಲಿ ಆದಾಗ ಪ್ರಥಮ ಬಾರಿ ನನಗೂ ಇಲ್ಲೇ ಆಯಿತು. ಎಲ್ಲ ಮಕ್ಕಳೇ ಸಮಯ ಪ್ರಜ್ಞೆ ಉಳಿಸಿಕೊಳ್ಳಿ. ಕಲಿತಂಥ ಶಾಲೆ, ಹೊತ್ತು ಸಾಕಿದ ಹೆತ್ತವರು ಹಾಗೂ ನಮ್ಮ ನೆರೆಕರೆಯ ಸಮಾಜವನ್ನು ನೀವು ಪ್ರೀತಿಸುವವರಾದರೆ, ಗೌರವಿಸುವವರಾದರೆ, ಅದೇ ನೀವು ದೇಶಕ್ಕೆ ಕೊಡುವ ಪ್ರಥಮ ಉಡುಗೊರೆ, ಈ ಶಾಲೆಗೆ ಕೊಡುವ ಉಡುಗೊರೆ. ನಾರಾಯಣಗಳ ಆಶೀರ್ವಾದ ಪಡೆಯುವ ಸುಸಂದರ್ಭ ಅಂತ ಹೇಳ್ತಾ, ಸೀತಣ್ಣನ ಕಾಲದಲ್ಲಿ ಇನ್ನೊಂದು ವಿಶ್ವವಿದ್ಯಾಲಯ ಆಗಿ ಪರಿವರ್ತನೆ ಆಗಲಿ. ರಶ್ಮಿ ಮತ್ತು ಅಶ್ವಿನಿ ಅವರ ಆ ಜೋಡಿ 2 ಪ್ರಿನ್ಸಿಪಾಲ್ರು ಇದ್ದಾರೆ, ಅದು ಒಂದು ಮಿಲಿಟ್ರಿಯೇ. ಆದ ಕಾರಣ ಇವರು ಎಲ್ಲ ಸೇರಿಕೊಂಡು ಒಳ್ಳೆಯ ಯಾರು ಸೀತಾರಾಮಣ್ಣ ಕಟ್ಟಿದ ಸವಣೂರಿನ ಶಿಲ್ಪಿ ಮಾತಿಗೆ ಅರ್ಥ ಬರಲಿ, ಒಳ್ಳೆಯದಾಗಲಿ. ಧನ್ಯವಾದ. Thank you, madam. Especially, let me draw the attention of my dear students. We have an excellent person here who is young and energetic and who has set a role model on himself. He studied, he completed his high school education here only in Savanur. After that, he flew to Mumbai. To start his career, he started working with 1,500 rupees per month. Along with that salary, he also pursued his diploma education. ಸಿವಿಲ್ ಡಿಪ್ಲೊಮಾವನ್ನು ಕೂಡ ಅವರು ಗಳಿಸಿಕೊಳ್ತಾರೆ, ತಾನು ದುಡಿದಂಥ 1,500 ರೂಪಾಯಿ ಸಂಬಳದಲ್ಲಿ. ಅಲ್ಲಿಂದ ಕನಸುಗಳನ್ನು ವಿಸ್ತರಿಸಿಕೊಂಡಂಥ ಆ ಯುವಕ ದುಬೈಗೆ ಹಾರ್ತಾರೆ. ದುಬೈಗೆ ಹಾರಿ ಅಲ್ಲಿ ಕೂಡ ಮಾಡಿದ್ದು ಸೈಟ್ ಸೂಪರ್ವಿಷನ್ ಕೆಲಸ. ಅಲ್ಲಿಯೂ ಕೂಡ ಅತ್ಯಂತ ನಿಕೃಷ್ಟವಾದಂಥ ಸಂಬಳಕ್ಕೆ ಕೆಲಸ ಮಾಡ್ತಾ ಕನಸುಗಳನ್ನು ವಿಸ್ತರಿಸಿಕೊಳ್ಳುತ್ತಾ ಇವತ್ತು ಕರಿಯತ್ ಅಲ್ ಶಾಮ್ಸ್ ಬಿಲ್ಡಿಂಗ್ ಕಾಂಟ್ರಾಕ್ಟಿಂಗ್ ಅನ್ನುವಂಥ ಒಂದು ಬೃಹತ್ ಕಂಪನಿಯನ್ನು ಅದರ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ, ಈಗಾಗಲೇ ರೊಟೇರಿಯನ್ ದತ್ತಾ ಅವರು ಹೇಳಿದ ಹಾಗೆ ಮೋರ್ ದ್ಯಾನ್ ಫ್ಯೂ ಥೌಸಂಡ್ಸ್, ಅನೇಕ ಸಾವಿರ ಮಂದಿಗೆ ಉದ್ಯೋಗದಾತನಾಗಿ, ಅದರ ಜೊತೆಗೆ ಚಾರಿಟಿ ವರ್ಕನ್ನು, ಚಾರಿಟಿ ಟ್ರೆಂಡನ್ನು ಅವರು ಬಿಡಲಿಲ್ಲ. ನಮ್ಮ ಆಡಳಿತಾಧಿಕಾರಿ ಜೊತೆ ಮಾತಾಡ್ತಾ ಹೇಳ್ತಾರೆ, ಮುಂದಿನ ವರ್ಷ ಸರ್ ವಿದ್ಯಾರಶ್ಮಿಗೆ ನಾನು ಅತ್ಯಂತ ಅರ್ಹವಾದಂಥ ಪ್ರತಿಭಾವಂತ ಮತ್ತು ಆರ್ಥಿಕವಾಗಿ ಹಿಂದುಳಿದಂಥ 10 ಮಕ್ಕಳನ್ನು ನಾನು ಸ್ಪಾನ್ಸರ್ ಮಾಡ್ತೇನೆ ಅಂತ ಹೇಳ್ತಾರೆ. ಅಂತ ಒಬ್ಬ ಅತಿಥಿ ನಮ್ಮ ಜೊತೆ ಇದ್ದಾರೆ. ಪಕ್ಕದ ಈಡನ್ ಗ್ಲೋಬಲ್ ಸ್ಕೂಲ್ನಲ್ಲಿ ಕೂಡ
ಸಾಕಷ್ಟು ಸೇವೆಯನ್ನು ನೀಡ್ತಾ ಇರುವವರು. ಮುಂದಿನ ವರ್ಷದಿಂದ ವಿದ್ಯಾರಶ್ಮಿಗೆ ಕೂಡ ತನ್ನ ಸಹಾಯ ಹಸ್ತವನ್ನು ಚಾಚಿ ತನ್ನ ವಿದ್ಯಾಪ್ರೇಮವನ್ನು ಇಲ್ಲೂ ಬಿತ್ತರಿಸಲಿಕ್ಕಿರುವವರು ಅಶ್ರಫ್ ಶಾ ಮಾಂತೂರು, ದ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಬಾಯ್. ಮೇ ಪ್ಲೀಸ್ ರಿಕ್ವೆಸ್ಟ್ ಟು ಅಡ್ರೆಸಸ್. ಇವತ್ತು ನಮ್ಮ ಈ ವಿದ್ಯಾರಶ್ಮಿ ಸಮೂಹ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದಂತಹ ನಮ್ಮ ಸವಣೂರಿನ ಶಿಲ್ಪಿ, ಎಲ್ಲರಿಗೂ ತಿಳಿದ ಹಾಗೆ, ಎಲ್ಲರೂ ಹೇಳಿದ ಹಾಗೆ, ಎಲ್ಲರಿಗೂ ಪ್ರೀತಿಯವರಾಗಿ ಇಷ್ಟು ವರ್ಷದವರೆಗೆ ನಮ್ಮೊಟ್ಟಿಗೆ ಇದ್ದ ಅತಿ ಪ್ರೀತಿಯ ಸೀತಾರಾಮರಯ್ಯವರೇ, ಇವತ್ತು ಸನ್ಮಾನವನ್ನು ಪಡೆದುಕೊಂಡಂತಹ ನಮ್ಮ ಪ್ರೀತಿಯ ವಿಕ್ರಮದತ್ ಸರ್ ಅವರೇ, ವಿಸ್ತಾರವಾಗಿ ಇವತ್ತು ಮಾತನಾಡಿದಂತಹ ನಮ್ಮ ಪ್ರೀತಿಯ ಸದಾಶಿವ ಶೆಟ್ಟರವರೇ, ಹಾಗೂ ನಮ್ಮೆಲ್ಲರ ಪ್ರೀತಿಯ, ನಾವೆಲ್ಲರೂ ಅಕ್ಕ ಅಂತ ಕರೆಯುವ ನಮ್ಮ ಮಾಜಿ ಶಾಸಕಿಯರಾದ ಶಕುಂತಲಾಕರವರೇ, ನಮ್ಮ ಸವಣೂರಿನ ಉದ್ಯಮಿಯಾದಂತಹ ಎನ್ ಸುಂದರಯ್ಯವರೇ, ಹಾಗೂ ಪ್ರೊಫೆಸರ್ ಶೇಷಪ್ಪರವರೇ, ನಮ್ಮ ಈ ವಿದ್ಯಾರಶ್ಮಿ ಸಂಸ್ಥೆಯ ಮ್ಯಾನೇಜರ್ ಆಗಿರುವಂತಹ ಪೋಷಕರಾದಂತಹ ಇಲ್ಲಿಯ ನಮ್ಮ ಅಶ್ವಿನ್ರವರೇ, ನನ್ನ ಹಾಗೂ ಶ್ರೀಮತಿ ರಶ್ಮಿರವರೇ, ನಮ್ಮ ಸವಣೂರಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ನಮ್ಮ ಮುಂದೆ ಇದ್ದಾರೆ, ಹಾಗೂ ನಮ್ಮ ಕೆರೆಕೋಡಿಯ ಕುಸುಮಕರವರಿದ್ದಾರೆ, ನಮ್ಮ ಸೊಸೈಟಿಯ ಮೋಣಿಚರವರಿದ್ದಾರೆ, ಇಲ್ಲಿ ಎಲ್ಲರೂ ಪರಿಚಿತ ವ್ಯಕ್ತಿಗಳೇ ಇದ್ದಾರೆ, ಹಾಗೂ ನಮ್ಮ ಆಲ್ ಗ್ರೇಟ್ ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಆ್ಯಂಡ್ ಪ್ರಿನ್ಸಿಪಲ್ಸ್. I would like to tell you thank you very much to inviting me on this occasion. ಇವತ್ತು ನಾನು ಒಬ್ಬ ಸವಣೂರಿನಿಂದ ಕಲಿತು ಇಲ್ಲಿಯೇ ಇವತ್ತು ಮಾಂತೂರಿನಲ್ಲಿಯೇ ಇರುವವ. ಎಷ್ಟು ದೊಡ್ಡ ಬಿಸ್ನೆಸ್ ಮಾಡಿದರೂ ನಾವು ನಮ್ಮ ಊರನ್ನು, ನಮ್ಮ ಊರಿನ ಜನರನ್ನು ಮರೆಯುವ ಹಾಗಿಲ್ಲ. ಯಾಕೆಂದರೆ ಇಲ್ಲಿ ಕೆಲವು ವಿಷಯಗಳನ್ನು ನಾವು ಈಗ ಕೇಳಿದೆವು. ಕಷ್ಟಗಳು, ಜನರು ಹೇಗೆ ಬಿಸ್ನೆಸ್ ಮೂಲಕ ಮುಂದೆ ಹೋಗಿದ್ದಾರೆ, ಶಾಸಕರು ಹೇಳಿದ ಮಾತು, ಇವರು ಹೇಳಿದಂತಹ ಮಾತು, ನಮ್ಮ ಶಕುಂತಲಾಕರವರು ಹೇಳಿದ ಹಾಗೆ ಮಾತು. ಅವರು ಹೇಳಿದ್ದು ಎಲ್ಲ ಕಾಸರಗೋಡು ಬೋರ್ಡ್ನಲ್ಲಿರುವವರು ಎಲ್ಲವರು ವಿದ್ಯಾವಂತರು. ನಾವು ಕೂಡ ಸವಣೂರಿನಲ್ಲಿರುವವರು ಒಂದು ದೊಡ್ಡ ವಿದ್ಯಾ ಕೇಂದ್ರವನ್ನೇ ನಮ್ಮ ಸವಣೂರು ಸೀತಾರಾಮರಯ್ಯವರು ಮಾಡಿಕೊಂಡು ನಾವು ಇದೊಂದು ದೊಡ್ಡ ಒಂದು ಸಂಸ್ಥೆಯನ್ನು ನೋಡುವ ಒಂದು ಭಾಗ್ಯ ನಮಗೆ ಈ ಸವಣೂರು ಗ್ರಾಮದಲ್ಲಿ ಮೊದಲ ಮಾರಿಗೆ ನಾವು ಇಲ್ಲಿ ಕಾಣುವುದಲ್ಲ. 2001ರಿಂದ ಅವರು ಸ್ಥಾಪಿಸಿದಂಥ ಒಂದು ಸಂಸ್ಥೆ. ಅವರಿಗೆ ಇವತ್ತು ಒಂದು ದೊಡ್ಡ ಬಿಸ್ನೆಸ್ ಮಾಡಿ ಬ್ಯಾಂಗ್ಳೂರಲ್ಲೋ ಡೆಲ್ಲಿಯಲ್ಲೋ ಎಲ್ಲಿಯಾದರೂ ಹೋಗಿ ಸೆಟ್ಲಾಗಬಹುದಿತ್ತು. ಇಲ್ಲದಿದ್ದರೆ ದೊಡ್ಡ ಒಂದು 100 ಎಕರೆ ಜಾಗವನ್ನು ಖರೀದಿಸಿ ಅಲ್ಲಿ ಒಂದು ಅಡಿಕೆ ತೋಟವನ್ನು ಇಟ್ಟುಕೊಂಡು ಒಂದು ಕೃಷಿಕರನಾಗಿ ಹಾಗೆ ಕೂಡ ಮಾಡಬಹುದಿತ್ತು. ಇಲ್ಲ, ಅವರ ತಂದೆಯ ಒಂದು ಆ ಪ್ರೀತಿಗೋಸ್ಕರ, ತಂದೆಯವರು ಹೇಳಿದಂಥ ಒಂದು ಮಾತಿಗೋಸ್ಕರ ಅವರು ಇವತ್ತು ಈ ಸಂಸ್ಥೆಯನ್ನು ಸ್ಥಾಪಿಸಿದ್ದಾರೆ. ಎಷ್ಟೊಂದು ಗೌರವ ನೋಡಿ. ಯಾವ ಮಕ್ಕಳಿಗಾದರೂ ಆ ಭಾಗ್ಯ ಸಿಗುತ್ತದೆಯಾ? ಹಣ ಇದ್ದರೂ ಇಲ್ಲದಿದ್ದರೂ. ಒಂದು ದಿವಸ ದುಬೈಯಲ್ಲಿ ಹೀಗೆ ನಾವು ಊಟ ಮಾಡುವಾಗ ನಾನು ಕೇಳಿದೆ ಅಶ್ವಿನ್ರವರ ಹತ್ರ, ಸರ್ ನಿಮ್ಮ ಶಾಲೆಯಲ್ಲಿ ಏನಾದರೂ ಲಾಭ ಸಿಗ್ತದೆಯಾ ಅಂತ. ಅವರು ಹತ್ತಿರವೇ ಇದ್ದರು. ಅವರು ಹೇಳಿದರು, ನಾನು ಇದುವರೆಗೆ ಇಷ್ಟು ವರ್ಷದಲ್ಲಿ ಒಂದು ಬಾಳೆಹಣ್ಣನ್ನು ಕೂಡ ಅಂಗಡಿಯಿಂದ ನನ್ನ ಮನೆಗೆ ತಗೊಂಡು ಹೋಗಲಿಲ್ಲ. ನಮ್ಮ ಮನಸ್ಸಿನಲ್ಲಿರಬಹುದು ಇದರಿಂದ ತುಂಬ ಲಾಭ ಸಿಗ್ತದೆ ಒಂದು, ಅದು ಸತ್ಯ. ನಾನು ಕೂಡ ಈಡನ್ ಗ್ಲೋಬಲ್ ಸ್ಕೂಲಲ್ಲಿ ಅಧ್ಯಕ್ಷನಾಗಿದ್ದೇನೆ. ಈಗ ಏನು ಲಾಭ ಸಿಗ್ತದೆ, ಏನು ಅದರಲ್ಲಿ ಕಷ್ಟ ಇದೆ. ಲಾಸ್ಟ್ ಇಯರ್ ಅವರು ಕೈಯಿಂದ ಹಾಕಿದ ಒಂದು ಮೊತ್ತವನ್ನು ಕೂಡ ನನಗೆ ಹೇಳಿದರು. ಪ್ರತಿ ವರ್ಷ ಕೈಯಿಂದ ಹಾಕಿ ನಡೆಸುವಂತಹ ಒಂದು ವಿದ್ಯಾಸಂಸ್ಥೆ ನಮ್ಮಲ್ಲಿ ಇಲ್ಲದಿದ್ದರೆ ನಾವು ಎಲ್ಲಿಂದಾದರೂ ಸಾಲ ತೆಗೆದಾರು ನಮ್ಮ ಸಂಸ್ಥೆಯನ್ನು ನಡೆಸಬೇಕು. ಟೀಚರ್ಸಿನವರಿಗೆ ಸ್ಯಾಲರಿ ತಿಂಗಳು ಕೊಡಬೇಕು.
ಯಾವತ್ತೂ ಒಂದು 50 ಮಕ್ಕಳ ಅಡ್ಮಿಷನ್ ಆದರೆ ಅದಕ್ಕಾಗಿ 24 ಲಕ್ಷ ಕೊಟ್ಟು ಬಸ್ಸನ್ನು ತೆಗೆಯಬೇಕು. ಇಂತಹ ವ್ಯವಸ್ಥೆಯನ್ನೆಲ್ಲ ಮಾಡಬೇಕಾಗ್ತದೆ. ಒಂದು ವಿದ್ಯಾ ಕೇಂದ್ರವನ್ನು ನಡೆಸುವುದು, ಅದರ ಬಗ್ಗೆ ತಿಳಿಯುವುದು ಅದು ಸುಲಭವಲ್ಲ. ಅದರ ಬಗ್ಗೆ ಅದನ್ನು ನಡೆಸುವವರಿಗೆ ಮಾತ್ರ ಗೊತ್ತಿರ್ತದೆ. ನಾನು ದೀರ್ಘವಾಗಿ ಮಾತನಾಡುವುದಿಲ್ಲ. ಇವರು ಎಲ್ಲರೂ ಹೇಳಿದ್ದು ಇವತ್ತು ನಮ್ಮ ಎಲ್ಲರ ಜೀವನದ ಬಗ್ಗೆಯೂ ಯಾವ ಥರ ನಾವು ಮುಂದೆ ಹೋಗಬೇಕು. ಶಕುಂತಲಾಕ್ ಅವರು ಹೇಳಿದಾಗ ನನಗೆ ಒಮ್ಮೆ ಬಹಳ ರೋಮವೆಲ್ಲ ಎದ್ದು ನಿಂತಿದೆ ಮೈ ಮೇಲೆ. ಯಾಕೆಂದರೆ ನಿಜವಾದ ವಿಷಯವನ್ನು ಹೇಳ್ತಾರೆ. ಹೇಗೆ ಹೇಳಿದರು, ಒಬ್ಬರು ವೃದ್ಧಾಶ್ರಮೆಯಲ್ಲಿ ಒಂದು ತಂದೆ ತಾಯಿಯನ್ನು ಇವತ್ತು ನಾವು ನಾರ್ಮಲಾಗಿ ಈಗ ಮಕ್ಕಳೆಲ್ಲ ಕಳೀತಾರೆ, ಎಜುಕೇಷನಿಗೆ UK ಕಳಿಸ್ತಾರೆ, ಔಟ್ ಆಫ್ ಕಂಟ್ರಿ ಹೋಗ್ತಾರೆ. 100% ರೈಟ್. ನಾವು ಹೈಯರ್ ಎಜುಕೇಷನಿಗೆ ಹೊರ ಕಂಟ್ರಿಗೆ ಹೋಗ್ತದೆ. ಹೋದಾಗ ಅಲ್ಲಿಯೇ ಮಕ್ಕಳು ಸೆಟ್ಲ್ ಆಗ್ತಾರೆ, ಅಲ್ಲಿಯೇ ಮದುವೆಯೂ ಕೂಡ ಮಾಡ್ಕೊಳ್ತಾರೆ. ಮತ್ತು ಇಲ್ಲಿ ಇರುವುದು ಮುದುಕರಾಗಿ ತಂದೆ ತಾಯಿಯವರು. ಅವರನ್ನು ನೋಡುವಂತಹ ಸಮಯ ಅವರಿಗೆ ಇರುವುದಿಲ್ಲ. ಒಂದು ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಇಲ್ಲದ್ರೆ ಸರ್ವಿಸ್ ಮಾಡ್ತಾ ಇದ್ದಾರೆ. ಈ ಸರ್ವಿಸ್ ಮಾಡುವವರಿಗೆ ರಜೆ ಸಿಗುವುದಿಲ್ಲ, ಬಿಸ್ನೆಸ್ ಮಾಡುವವರಿಗೆ ಟೈಮ್ ಸಿಗುವುದಿಲ್ಲ. ನಾನು ಈ ಫಂಕ್ಷನಿಗೋಸ್ಕರ ದುಬೈನಿಂದ ಬಂದಿದ್ದೇನೆ. ನೈಟಿಗೆ ನಾಳೆ ನಮ್ಮ ಇಂಡಿಪೆಂಡೆನ್ಸ್ ಡೇ ಅದು ಕಳೆದು ನೈಟಿಗೆ ನಾನು ಹೋಗ್ತಾ ಇದ್ದೇನೆ. ಇದೆಲ್ಲರ ಅವಸ್ಥೆ. ಆದರೆ ಅವರು ಹೇಳಿದ ಹಾಗೆ ತಂದೆ ತಾಯಿಯವರನ್ನು ಮರೆಯುವುದು, ನೀವು ಖಾಲಿ ಒಂದು ನಮ್ಮ ಸೀತಾರಾಮರಯ್ಯವರ ತಂದೆಯವರನ್ನು ಹೇಳಿದಂಥ ಒಂದು ಮಾತನ್ನು ಇಟ್ಟುಕೊಂಡು ಈ ಒಂದು 2001ರಲ್ಲಿ ಸ್ಥಾಪಿಸಿದ ಈ ಸಂಸ್ಥೆಯನ್ನು ಯಾವ ಪ್ರೀತಿ ಇಟ್ಟು ನೋಡುತ್ತಾರೆಯೋ ಅದೇ ಥರ ಒಬ್ಬರು ಅವರು ಹೇಳಿದ ಹಾಗೆ ತಂದೆಯವರನ್ನು ನೋಡಲಿಕ್ಕೆ ಬಾರದೆ ಅದಕ್ಕಾಗುವ ಖರ್ಚನ್ನು 10 ಲಕ್ಷವನ್ನು ಕಳಿಸ್ತೇನೆ, ನೀವು ಆ ಕಾರ್ಯವನ್ನು ಮಾಡಿಕೊಳ್ಳಿ ಅಂತ ಹೇಳುವಾಗ ಎಷ್ಟೊಂದು ಬೇಸರದ ಸಂಗತಿ. ನಮ್ಮ ಮಕ್ಕಳಿಗೆ ನಾವು ಕಳಿಸಿ ಹೈಯರ್ ಎಜುಕೇಷನ್ಗೆ ನಾವು ಹೊರ ಕಂಟ್ರಿಗೆ, ಔಟ್ ಆಫ್ ಕಂಟ್ರಿ ನಾವು ಕಳಿಸಿ ಏನು ಪ್ರಯೋಜನ? ಇಷ್ಟು ನೀವು ವೃದ್ಧಾಶ್ರಮಕ್ಕೆ ಹೋದಾಗ ನಮಗೆ ಎಷ್ಟು ಜನರನ್ನು ಕಾಣಬಹುದು. ಮಕ್ಕಳು ಡಾಕ್ಟರ್ಸ್, ಇಂಜಿನಿಯರ್ಸ್ ಎಲ್ಲಿದ್ದಾರೆ? ಲಂಡನ್, ಅಮೆರಿಕಾ. ನಮ್ಮ ಸವಣೂರಿನವರು ಎಷ್ಟೋ ಜನ ಇದ್ದಾರೆ. ಆವತ್ತು ದುಬೈಯಲ್ಲಿ ಒಂದು ಮಾತನಾಡುವಾಗ ಸೀತಾರಾಮರಯ್ಯವರಲ್ಲಿ ನಾನು ಅವರಿಗೆ ಒಂದು ಸ್ವಾಗತ ಭಾಷಣವನ್ನು ಒಬ್ಬರಲ್ಲಿ ಹೇಳಿದಾಗ ಅವರು ಹೇಳಿದರು, ನಾನು ವಿದ್ಯಾರಶ್ಮಿಯ ಸ್ಟೂಡೆಂಟ್ ಅಂತ ಹೇಳಿ. ಮತ್ತೊಬ್ಬರು ಅತಿಥಿಯಾಗಿ ಬಂದಿದ್ದರು, ಮುಕ್ವೆ ಮಸೀದಿಯ ಒಂದು ಇಮಾಮ್ ಆಗಿದ್ದರು. ಅವರು ಹೇಳಿದರು, ನನ್ನ 2 ಸಿಸ್ಟರ್ಸ್ನವರಿಗೆ ಫ್ರೀಯಾಗಿ ಕಳಿಸಿದ್ದಾರೆ ವಿದ್ಯಾರಶ್ಮಿಯಲ್ಲಿ ಅಂತ. ಬಹಳ ಸಂತೋಷವಾಯಿತು. ಯಾಕೆಂದರೆ ನಮ್ಮವರಲ್ಲಿ ಕಲಿಯುವುದು 12th, ಅದರ ಮೇಲೆ ಮದುವೆಯಾಗಿ ಹೋಗುವುದು. ಈಗ ಕೂಡ ಹೇಳ್ತಾರೆ, ನಿಮ್ಮವರಲ್ಲಿ ಒಂದು ಡಾಕ್ಟರ್ಸನ್ನಾದರೂ ಮಾಡಿ ಅಂತ. ನಮ್ಮವರಲ್ಲಿ ಬೇಗ ಮದುವೆ ಮಾಡಿಕೊಡುವಂತಹ ಒಂದು ಪದ್ಧತಿ. ಏನೇ ಆದರೂ ಇವತ್ತು ಒಂದು ಎಲ್ಲವನ್ನು ಹೇಳಿ ನಮಗೆ ಒಂದು JP ಅಬ್ದುಲ್ ಕಲಾಂನವರು ಒಂದು ಮಾತನ್ನು ಹೇಳ್ತಾರೆ, ಲೈಫ್ ಈಸ್ ಫುಲ್ ಆಫ್ ಪ್ರಾಬ್ಲಮ್ಸ್. ಅದು ಎಲ್ಲರಿಗೂ ಇದ್ದದ್ದೇ. ನಮ್ಮ ಜೀವನದಲ್ಲಿ ನಮಗೆ ಪ್ರತಿಯೊಬ್ಬರಿಗೂ ಪ್ರಾಬ್ಲಮ್ ಇರ್ತದೆ. ಆದರೆ ಅವ್ರು ಹೇಳ್ತಾರೆ, ಪ್ರಾಬ್ಲಮ್ ಈಸ್ ನಾಟ್ ಪರ್ಮನೆಂಟ್. 100% ರೈಟ್. ಏನು ಪ್ರಾಬ್ಲಮ್ ಇದ್ದರೂ ನಾವು ಸೊಲ್ಯೂಷನ್ ಮಾಡ್ತೇವೆ. ಯಾವ ಪ್ರಾಬ್ಲಮ್ ಇದ್ದರೂ ಅದನ್ನು ನಾವು ಸಾಲ್ವ್ ಮಾಡುವಂಥ ಶಕ್ತಿಯನ್ನು ನಾವು ಇಟ್ಟುಕೊಳ್ಳುತ್ತೇವೆ. ಒಬ್ಬೊಬ್ಬರಿಗೆ ಪ್ರತಿಯೊಂದು ಪ್ರಾಬ್ಲಮ್ ಇದ್ದೇ ಇರ್ತದೆ. ಸಂಸ್ಥೆ ಆಗಲಿ, ಒಂದು ವ್ಯಾಪಾರ ಮಾಡುವವನಾಗಲಿ, ಒಬ್ಬ ಪರ್ಸನಲ್ ಆಗಲಿ, ಒಬ್ಬ ಟೀಚರ್ಸ್ನವರಿಗಾಗಲಿ, ಒಂದು ಮನೆಯಲ್ಲಿ ಯಾವುದೇ ಒಬ್ಬರಿಗೂ ಪ್ರತಿಯೊಬ್ಬರಿಗೂ ಅವರು ಹೇಳಿದಂಥ ಮಾತು, ಲೈಫ್ ಈಸ್ ಫುಲ್ ಆಫ್ ಪ್ರಾಬ್ಲಮ್ಸ್. ಪ್ರಾಬ್ಲಮ್ ಈಸ್ ನಾಟ್ ಪರ್ಮನೆಂಟ್, ಬಟ್ ಲೈಫ್ ಈಸ್ ಪರ್ಮನೆಂಟ್. 100% ರೈಟ್. ನಮ್ಮ ಜೀವನ ನಮಗೆ ಪರ್ಮನೆಂಟ್ ಆಗಿ. ಸೊ ಫೇಸ್ ದ ಪ್ರಾಬ್ಲಮ್ ವಿತ್ ದ ಕಾನ್ಫಿಡೆನ್ಸ್. ಅವ್ರು ಹೇಳ್ತಾರೆ, ಸೊ ಫೇಸ್ ದ ಪ್ರಾಬ್ಲಮ್ ವಿತ್ ದ ಕಾನ್ಫಿಡೆನ್ಸ್ ಆ್ಯಂಡ್ ಎಂಜಾಯ್ ಯುವರ್ ಲೈಫ್. ಬಹಳ ಅರ್ಥವಾದಂಥ ಒಂದು ಮಾತು. ಇಷ್ಟನ್ನು ಹೇಳುತ್ತಾ ನಾನು ಸಮಯವನ್ನು ತಿರುಗಿಸುವುದಿಲ್ಲ. ನನ್ನನ್ನು ಕರೆದಕ್ಕೂ ಇಲ್ಲಿ ನಿಮ್ಮೊಟ್ಟಿಗೆ ಸೇರಲು ಭಾಗಿ ನೀಡಿದ ದೇವರು ನಮ್ಮ ಸೀತಾರಾಮರಯ್ಯವರಿಗೂ ಒಳ್ಳೆಯ ಆರೋಗ್ಯವನ್ನು ನೀಡಲಿ. ಇಲ್ಲಿ ಸೇರಿದಂಥ ಎಲ್ಲ ನಮ್ಮ ವಿದ್ಯಾರ್ಥಿನಿಯರಿಗೂ ಹಾಗೂ ನಮ್ಮ ಎಲ್ಲ ಊರಿನವರಿಗೂ, ನಮ್ಮ ಡಿಸ್ಟಿಂಗ್ವಿಟೆಡ್ ಗೆಸ್ಟ್ ಇದ್ದಾರೆ ಇಲ್ಲಿ, ಎಲ್ಲರಿಗೂ ದೇವರು ಆರೋಗ್ಯವನ್ನು ನೀಡಲಂತ ಶುಭ ಹಾರೈಸುತ್ತಾ, ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್. ಆಫ್ ಕೋರ್ಸ್ ಲೈಫ್ ಈಸ್ ಅ ಗಿವ್ ಆ್ಯಂಡ್ ಟೇಕ್ ಪ್ರೋಸೆಸ್.
ನಮ್ಮ ಅತಿಥಿಗಳು ಅವರ ಸಾಕಷ್ಟು ಸಮಯವನ್ನು, ಅವರ ಶ್ರಮವನ್ನು ಮತ್ತು ಅವರ ವಿದ್ವತ್ತನ್ನು ನಮಗಾಗಿ ನೀಡಿದ್ದಾರೆ. ಇದಕ್ಕಾಗಿ ನಾವು ಅವರಿಗೆ ಒಂದು ಸಣ್ಣ ಸನ್ಮಾನವನ್ನು, ಒಂದು ಪ್ರೀತಿಯ ಗೌರವವನ್ನು ನೀಡುವಂಥದ್ದು ನಮ್ಮ ಒಂದು ಪ್ರಿವಿಲೇಜ್, ಅದು ನಮ್ಮ ಅವಕಾಶ ಅಂತ ನಾವು ಭಾವಿಸಿಕೊಳ್ತಾ, ಮೊದಲಿಗೆ ಸನ್ಮಾನ್ಯ ಕನ್ಯಾನ ಸದಾಶಿವ ಶೆಟ್ಟರನ್ನು ನಾವು ಸಣ್ಣ ಕಿರು ಕಾಣಿಕೆಯನ್ನು ನೀಡಿ ಗೌರವಿಸ್ತೇವೆ. ವೇದಿಕೆ ಎಲ್ಲರೂ ಕೂಡ ಜೊತೆ ಆಗಬೇಕು. ದಯವಿಟ್ಟು ಮಾನ್ಯ ಶೆಟ್ಟರು ಇದನ್ನು ಸ್ವೀಕರಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ದಯವಿಟ್ಟು ವೇದಿಕೆಯ ಅಗ್ರ ಆಸನದಲ್ಲಿ ಆಸೀನರಾಗಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಪ್ಲೀಸ್. ಶ್ರೀಮಂತರು ಬಹಳ ಇಲ್ಲ, ಶ್ರೀಮಂತರೆಲ್ಲರೂ ದಾನಿಗಳಲ್ಲ. ಆದರೆ ಇದು ಎರಡೂ ಆಗಿರುವವರು ಮಾನ್ಯ ಶೆಟ್ಟರು. ಈ ನೆಲೆಯಲ್ಲಿ ನಾವು ಅವರನ್ನು ಪ್ರೀತಿಯಿಂದ ಗೌರವಿಸಿದ್ದೇವೆ. ಅಷ್ಟೇ ಪ್ರೀತಿಯಿಂದ ಅವರು ಅದನ್ನು ಸ್ವೀಕಾರ ಮಾಡಿದ್ದಾರೆ, ನಮಗೆ ಖುಷಿಯನ್ನು ನೀಡಿದ್ದಾರೆ. ಮುಂದೆ ನಮ್ಮ ಅತಿಥಿಯವರಲ್ಲಿ ಓರ್ವರಾದಂತಹ ಅಶ್ರಫ್ ಶಾ ಮಾಂತೂರು ಸರ್, ನಿಮ್ಮನ್ನು ಕೂಡ ನಾವು ಬಹಳ ಪ್ರೀತಿಯಿಂದ ಗೌರವಿಸಲಿದ್ದೇವೆ. ದಯವಿಟ್ಟು ಈ ಸನ್ಮಾನವನ್ನು ಸ್ವೀಕಾರ ಮಾಡಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು ಮಿಸ್ಟರ್ ಶೆಟ್ಟಿ. ಆ್ಯಂಡ್ ನಾವು ಐ ಇನ್ವೈಟ್ ಅಶ್ರಫ್ ಶಾ ಮಾಂತೂರು ಟು ದ ಸೀಟ್. ಝೀರೋದಿಂದ ಹೀರೋ ಆದಂತಹ ಅಶ್ರಫ್ ಶಾ ಮಾಂತೂರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಆಲ್. ನಾಳೆ 77ನೇ ಸ್ವಾತಂತ್ರ್ಯೋತ್ಸವವನ್ನು ಭಾರತ ಆಚರಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಕೂಡ ಸ್ವಾತಂತ್ರ್ಯೋತ್ಸವ ಶುಭಾಶಯಗಳನ್ನು ಕೂಡ ನಾವು ಸಲ್ಲಿಸ್ತಾ ಇದ್ದೇವೆ. ಜೊತೆಗೆ ಇಂದು ಆಗಮಿಸಿದಂಥ ಎಲ್ಲರಿಗೂ ಕೂಡ, ಇನ್ಕ್ಲೂಡಿಂಗ್ ದ ಸ್ಟೂಡೆಂಟ್ಸ್ ಆ್ಯಂಡ್ ಸ್ಟಾಫ್, ಎಲ್ಲರಿಗೂ ಕೂಡ ನಮ್ಮ ಸಂಚಾಲಕರು ಭೋಜನದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ನಮ್ಮ ಶಾಲೆಯಲ್ಲೇ ಭೋಜನದ ವ್ಯವಸ್ಥೆಯನ್ನು ನಾವು ಅಣಿಗೊಳಿಸಿದ್ದೇವೆ. ಅದನ್ನು ಕೂಡ ನೀವು ಸ್ವೀಕಾರ ಮಾಡಿಯೇ ತೆರಳಬೇಕು ಅಂತ ವಿನಂತಿಯನ್ನು ಮಾಡ್ತಾ, ನಾವು ಕಾರ್ಯಕ್ರಮದ ಕೊನೆಯ ಮತ್ತು ಬಹಳ ಪ್ರೀತಿಯ ಭಾಗಕ್ಕೆ ನಾವು ಬರ್ತಾ ಇದ್ದೇವೆ. ಎಲ್ಲರನ್ನೂ ಕೃತಜ್ಞತೆಯಿಂದ ಸ್ಮರಿಸಿ ಧನ್ಯವಾದವನ್ನು ಸಮರ್ಪಿಸುವಂಥ ಈ ಹೊತ್ತು, ಸ್ವತಃ ವಾಲಿಬಾಲ್ ಆಟಗಾರನಾಗಿ ರಾಷ್ಟ್ರೀಯ ವಾಲಿಬಾಲ್ ತಂಡದಲ್ಲಿ ಕೂಡ ಅದರ ಸಂಘಟನೆಯಲ್ಲೂ ಕೂಡ ತೊಡಗಿಕೊಂಡವರು, ಸುಳ್ಯ ತಾಲೂಕಿನ ಬಂಟರ ಸಂಘದ ಅಧ್ಯಕ್ಷರಾಗಿಯೂ ಕೂಡ ಇರುವವರು, ನಮ್ಮ ಸಂಚಾಲಕರ ಸಹೋದರರು ಹೌದು, ಲಯನ್ ಎನ್ ಜಯಪ್ರಕಾಶ್ ರೈ. ಧನ್ಯವಾದ ಸಮರ್ಪಣೆಗಾಗಿ ಇದೀಗ ನಮ್ಮ ಮುಂದೆ. ಬಂಧುಗಳೇ, ಶಿಂಟೂರು ಸ್ಮೃತಿ 2023 12ನೇ ವರ್ಷದ ಸ್ಥಾಪಕರ ದಿನಾಚರಣೆಯ ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಕಾರ್ಯಕ್ರಮದ ಅವಿಭಾಜ್ಯ ಅಂಗ ಕೂಡ ಹೌದು. ಧನ್ಯವಾದ ಸಮರ್ಪಣೆ ಇಲ್ಲದೆ ಕಾರ್ಯಕ್ರಮ ಕೊನೆಗೊಳ್ಳುವುದಿಲ್ಲ. ಇವತ್ತು ಆರಂಭಿಕವಾಗಿ ನಮ್ಮ ಸಭಾಧ್ಯಕ್ಷರು ಪುತ್ತೂರಿನ ಸನ್ಮಾನ್ಯ ಶಾಸಕರಾದಂಥ ಅಶೋಕ್ ಕುಮಾರ್ ರೈ ಅವರಿಂದ ಪ್ರಾರಂಭವಾದ ಸ್ಫೂರ್ತಿಯ ಭಾಷಣ ಸ್ಫೂರ್ತಿಯ ದೊಡ್ಡ ಮಹಾಪೂರವನ್ನೇ ಹರಿಸಿದೆ. ಪ್ರತಿಯೊಬ್ಬರೂ ಕೂಡ ವಿಶೇಷವಾಗಿ ತಮ್ಮ ಜೀವನ ಚರಿತ್ರೆಯೊಂದಿಗೆ ಸ್ಫೂರ್ತಿಯನ್ನು ತುಂಬುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಆರಂಭದಲ್ಲಿ ಅಧ್ಯಕ್ಷತೆ ಸ್ಥಾನ ವಹಿಸಿದಂಥ ಅಶೋಕ್ ಕುಮಾರ್ ರೈಗಳು ತಮ್ಮ ತುರ್ತು ಕೆಲಸದ ಪ್ರಕಾರ ಮುಂದೆ ಹೋಗಿದ್ದಾರೆ. ಅವರಿಗೆ ಸಂಘಟಕರ ಪರವಾಗಿ ಆತ್ಮೀಯವಾದಂಥ ಧನ್ಯವಾದವನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ಈ ದಿನದ ಯೋಧರನ್ನು ಗೌರವಿಸಿದಂಥ ಕೊಡುಗೈ ದಾನಿಗಳು, ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ನಿರಂತರ ಕೇಳಿಕೊಂಡು ಬರುವಂಥ ಒಂದು ಹೆಸರು ಕನ್ಯಾನ ಸದಾಶಿವ ಶೆಟ್ಟರು. ಅದು ಯಾವುದೇ ಸಭೆ ಸಮಾರಂಭ ಇರಲಿ, ದಾನಿಗಳಾಗಿ ಅವರ ಹೆಸರು ಮುಂಚೂಣಿಯಲ್ಲಿರ್ತದೆ. ಬಹುಶಃ ಸವಣೂರಿಗೆ ಕೂಡ ಅವರ ಪ್ರಥಮ ಭೇಟಿಯಾಗಿದೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸಂಘಟಕರ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್.
ಈ ವರ್ಷದ ಪ್ರತಿ ವರ್ಷದಂತೆ ಒಂದು ವರ್ಷ ಶಿಕ್ಷಕರು, ಒಂದು ವರ್ಷ ಯೋಧರನ್ನು ಸನ್ಮಾನಿಸುವ ಕಾರ್ಯಕ್ರಮದಲ್ಲಿ ಈ ದಿನ ಸನ್ಮಾನಿಸಲ್ಪಟ್ಟವರು ನಿವೃತ್ತ ಯೋಧರಾದಂಥ ವಿಕ್ರಮ್ ದತ್ತಾ ಅವರು ಕೂಡ ಸನ್ಮಾನ ಸ್ವೀಕರಿಸಿ ಬಹಳ ಉತ್ತಮ ರೀತಿಯಲ್ಲಿ ದೇಶ ಪ್ರೇಮ ಅಂದರೆ ಏನು, ಕೇವಲ ಯೋಧ ಮಾತ್ರ ಅಲ್ಲ ದೇಶ ಪ್ರೇಮಿ, ಎಲ್ಲರೂ ನಾವು ದೇಶಕ್ಕಾಗಿ ಯಾರು ಕೊಡುಗೆ ಕೊಡ್ತೇವೋ ಅವರೆಲ್ಲ ದೇಶ ಪ್ರೇಮಿಗಳು ಅಂತ ಹೇಳುವಂಥ ಮಾತುಗಳನ್ನು ಹೇಳ್ತಾ ನಮ್ಮೊಂದಿಗೆ ಇವತ್ತು ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್. ನಮ್ಮ ತೀರ್ಥರೂಪರ ಸಂಸ್ಮರಣೆಯನ್ನು ಮಾಡಿದಂಥ ಅವರ ಶಿಷ್ಯೋತ್ತಮರಲ್ಲಿ ಒಬ್ಬರಾದಂಥ DS ಶೇಷಪ್ಪ ಅವರು ಭಾಳ ಹಿರಿಯರು. ಸುಳ್ಯದಲ್ಲಿ ನಾವು ಹಲವಾರು, ಅವರು ಅಷ್ಟು ಹಿರಿಯರಾದರೂ ಕೂಡ ನಾವು ಸಣ್ಣವರೊಟ್ಟಿಗೆ ಕೂಡ ಸೇರಿಕೊಂಡು ಎಲ್ಲ ಕ್ಷೇತ್ರದಲ್ಲಿ ಕೂಡ ದುಡಿಯುವಂಥ ವ್ಯಕ್ತಿತ್ವ DS ಶೇಷಪ್ಪನವರು. ಅವರು ಕೂಡ ವೇದಿಕೆಯಲ್ಲಿದ್ದು ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ಅವರಿಗೆ ಕೂಡ ಅನಂತ ಧನ್ಯವಾದವನ್ನು ಸಮರ್ಪಿಸ್ತಾರೆ ಸರ್. ನಮ್ಮೆಲ್ಲರ ಹಿರಿಯಕ್ಕ ಶಕುವಕ್ಕ ಅವರು ಇಲ್ಲದ ಕ್ಷೇತ್ರ ಇಲ್ಲ. ಬಹುಶಃ ಇವತ್ತು ಅಶೋಕ್ ಕುಮಾರ್ ಸ್ಥಾನದಲ್ಲಿ ಅವರು ಇರಬೇಕು ಅಂತ ನಾವೆಲ್ಲ ಆಸೆ ಪಟ್ಟವರು. ಬಹುಶಃ ರಾಜಕೀಯ ಕ್ಷೇತ್ರದಲ್ಲಿ ಯಾವಾಗ ಯಾರಿಗೆ ಏನಾಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಶಕುಂತಳಕ್ಕ ಇವತ್ತು ಆ ಸ್ಥಾನದಲ್ಲಿ ಇಲ್ಲ. ನಮ್ಮ ಅನಿರೀಕ್ಷಿತವಾಗಿ ಅಶೋಕ್ ಕುಮಾರ್ ರೈಗಳು, ನಾವು ನಿರೀಕ್ಷೆ ಮಾಡಲಿಲ್ಲ ಅವರು ನಮ್ಮ ಕ್ಷೇತ್ರದ ಶಾಸಕರಾಗ್ತವೆ ಅಂತ. ಆದರೂ ಸಮಾಜದಲ್ಲಿ ತೊಡಗಿಕೊಂಡವರು, MLA ಆಗಿಂತಲ್ಲ, ಅವರು ಸಮಾಜದಲ್ಲಿ MLA ಆಗೋದಕ್ಕೆ ಮೊದಲು ಕೂಡ ನಮ್ಮೊಂದಿಗೆ ಜೊತೆಗಿದ್ದವರು, ಇವತ್ತು ಜೊತೆಗಿದ್ದಾರೆ, ಮುಂದಿನ ದಿನ ಕೂಡ ನಮಗೆ ಮಾರ್ಗದರ್ಶಕರಾಗಿರ್ತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರಿಗೂ ಕೂಡ ಧನ್ಯವಾದನ ಅರ್ಪಿಸ್ತಾ ಇದ್ದೇನೆ ನಾನು. ಈ ಊರಲ್ಲಿ ಬೆಳೆದು ಕಷ್ಟದಿಂದ ಬೆಳೆದು ದೊಡ್ಡ ಉದ್ಯಮಿಗಳಾಗಿ ಇವತ್ತು ದುಬೈಯಲ್ಲಿ ಉಪಸ್ಥಿರುವಂತಹ ಅಶ್ರಫ್ ಮಂತೂರ್ ಅವರು ಕೂಡ ಭಾಳ ಪ್ರಭಾವಿಯಾಗಿ ಮಾತನಾಡಿದ್ದಾರೆ. ನಮಗೆಲ್ಲ ಸ್ಫೂರ್ತಿಯ ಚಿಲುಮೆಯಾಗಿ ಈ ಊರಿನ ಮುಂದಿನ ದಿನಗಳಲ್ಲಿ ಇವರಿನ ಬಡವರಿಗೆ ಒಂದು ದೊಡ್ಡ ಮಟ್ಟದ ನೇತೃತ್ವವನ್ನು ವಹಿಸಿ ಅವರ ವಿದ್ಯಾಭ್ಯಾಸಕ್ಕೆ ಕೂಡ ಸೇವೆ ಸಲ್ಲಿಸುವವರಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸಂಘಟಕರ ಪರವಾಗಿ ಆತ್ಮೀಯವಾದಂಥ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಸರ್. ವೇದಿಕೆಯಲ್ಲಿ ಗೌರವ ಉಪಸ್ಥಿತರಾಗಿ ಬಹುಶಃ ನಮ್ಮ ಸಹೋದರ ಸೀತಾರಾಮ್ ರೈಗಳ ಯಾವಾಗಲೂ ನಿರಂತರವಾಗಿ ಬಹುಶಃ ನಮಗೆ ತಿಳಿದಾಗಿನಿಂದ ಇವತ್ತಿನವರೆಗೂ ಅವರನ್ನು ಜೊತೆಯಾಗಿ ಕಾಣ್ತಾ ಇರುವಂಥ ಒಬ್ಬ ವ್ಯಕ್ತಿ ಅಂತೇಳಿ ಸುಂದರ ರೈಗಳು. ಅದೇ ರೀತಿ ಅವರ ಅಳಿಯ ಅಶ್ವಿನ್ ಎಲ್ ಶೆಟ್ಟಿಯವರು ಈಗ ಸಂಸ್ಥೆಯನ್ನು ಭಾಳ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ಅವರಿಬ್ಬರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಎಲ್ಲ ಕಾರ್ಯಕ್ರಮ ರೂವಾರಿ ನಮಗೆಲ್ಲ ಗೊತ್ತಿದೆ. ನಮ್ಮ ಸಹೋದರ ಯಾವುದೇ ಕಾರ್ಯಕ್ರಮ ಮಾಡಿದರೂ ಕೂಡ ಅದೊಂದು ವಿಶೇಷವಾದಂಥ ಆಕರ್ಷಣೆಯೊಂದಿಗೆ, ವಿಶೇಷವಾದಂಥ ಅರ್ಥದೊಂದಿಗೆ ಆ ಕಾರ್ಯಕ್ರಮಗಳು ಸಂಪನ್ನಗೊಳ್ತಾ ಇದೆ. ಹಾಗಾಗಿ ಈ ವರ್ಷದ ಕಾರ್ಯಕ್ರಮವನ್ನು ಕೂಡ ನೇತೃತ್ವ ವಹಿಸಿ ಬಹಳ ಸುಂದರವಾಗಿ ಆಯೋಜಿಸಿದಂಥ ಅಣ್ಣ ಸೀತಾರಾಮ್ ರೈ ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಎಲ್ಲ ಸಂಸ್ಥೆಗಳ ಮುಖ್ಯಸ್ಥರು ಮತ್ತು ವಿದ್ಯಾರ್ಥಿಗಳು ಬಹುಶಃ ಅನಿವಾರ್ಯವಾಗಿ ಆದರೂ ಇಷ್ಟು ಹೊತ್ತು ಕೂತ್ಕೊಳ್ಳಲೇಬೇಕಾದಂಥ ವಿದ್ಯಾರ್ಥಿಗಳಿಗೆ ಅನಿವಾರ್ಯ ಆದರೂ ಕೂಡ ಇವತ್ತಿನ ದಿನ ನನಗೆ ಅನಿಸುವಂಥದ್ದು, ಇವತ್ತೆಲ್ಲರೂ ಮಾತಾಡಿದ್ದು ಕೂಡ ಎಲ್ಲೋ ಒಂದು ಭವಿಷ್ಯದಲ್ಲಿ ಅವರಿಗೆ ಒಂದು ಪ್ರೇರಣೆ ಕೊಡುವಂಥ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಅಂತ ಹೇಳಿ ಭಾಗವಹಿಸಿದಂಥ ಎಲ್ಲ ಸಂಸ್ಥೆಯ ಮುಖ್ಯಸ್ಥರು ಮತ್ತು ಅಧ್ಯಾಪಕರಿಂದ ಮತ್ತು ವಿದ್ಯಾರ್ಥಿಗಳಿಗೆ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಭಾಳಷ್ಟು ಆಹ್ವಾನಿತರು ಬಂದಿದ್ದೀರಿ, ಎಲ್ಲರ ಹೆಸರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ವಿಶೇಷವಾಗಿ ಹಿರಿಯರಾದ ಚಿಕ್ಕಪ್ಪ ನಾಯಕರು ಇರ್ಬೋದು, ಪ್ರೊಫೆಸರ್ ಬಾಲಚಂದ್ರಗೌಡರು ಆದಿಯಾಗಿ ಭಾಳಷ್ಟು ಹಿರಿಯರು ಇವತ್ತು ಆಹ್ವಾನಿತರಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ತಮಗೆಲ್ಲ ಆತ್ಮೀಯವಾಗಿ ಸಂಘಟಕರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕೊನೆಯದಾಗಿ ಭಾಳ ಮುಖ್ಯವಾಗಿ ನಾವು ಹೇಳಬೇಕಾದ ಅಭಿನಂದನೆ ದೃಶ್ಯ ಮತ್ತು ಪತ್ರಿಕಾ ಮಾಧ್ಯಮದ ಮಿತ್ರರು ಭಾಳಷ್ಟು ಮಂದಿ ಬಂದಿದ್ದೀರಾ. ವಿಶೇಷವಾಗಿ ಮಮತಾ ಮೇಡಮ್ ಅಲ್ಲ, ಅವರು ಕೂಡ ಬಂದಿದ್ದಾರೆ. ಅವರಿಗೆಲ್ಲ ದೃಶ್ಯ ಮತ್ತು ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರಿಗೂ ಕೂಡ ಸಂಘಟನೆ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮದ ಯಶಸ್ವಿಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತೊಡಗಿಕೊಂಡವರಿಗೆಲ್ಲರಿಗೂ ಸಂಘಟಕರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಥ್ಯಾಂಕ್ ಯು ಸರ್. ಇನ್ನು 3 ನಿಮಿಷದಲ್ಲಿ ಈ ವೇದಿಕೆಯಿಂದ ನಾವು ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೇವೆ. ನಮ್ಮ ಇಬ್ಬರು ಅತಿಥಿಗಳಿಗೆ ನಾವು ಅಮೃತ ರಶ್ಮಿ ಪುಸ್ತಕವನ್ನು ಪ್ರದಾನ ಮಾಡುವವರಿದ್ದೇವೆ. ಮೊದಲಿಗೆ ಇಂದು ಶೀಂಟೂರು ಸಂಸ್ಮರಣೆಯನ್ನು ಮಾಡಿದಂಥ ಪ್ರೊಫೆಸರ್ DS ಶೇಷಪ್ಪ ಅವರಿಗೆ ಅಮೃತ ರಶ್ಮಿ ಪುಸ್ತಕವನ್ನು ನೀಡಿ ನಮ್ಮ ಸಂಚಾಲಕರು ಗೌರವಿಸಬೇಕು. ಹಾಗೆಯೇ ಅತಿಥಿಯ ನೆಲೆಯಲ್ಲಿ ನಮ್ಮೊಂದಿಗೆ ಸೇರಿ ನಮ್ಮನ್ನೆಲ್ಲ ಹುರಿದುಂಬಿಸಿದಂಥ ಶ್ರೀಮತಿ ಶಕುಂತಳಾ ಟಿ ಶೆಟ್ಟಿ ಅವರಿಗೆ ಕೂಡ ಈ ಪುಸ್ತಕವನ್ನು ನೀಡಬೇಕು, ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ನಾವು ಬಂದಿದ್ದೇವೆ. ರಾಷ್ಟ್ರಗೀತೆಗಾಗಿ ನಾವೆಲ್ಲರೂ ಎದ್ದು ನಿಂತು ಜೊತೆಯಾಗೋಣ, ರಾಷ್ಟ್ರಗೀತೆಗೆ ಧ್ವನಿಯಾಗೋಣ.
ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ವಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ ತವ ಶುಭ ನಾಮೆ ಜಾಗೆ तव शुभाशिष मागे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय जय जय